ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಮೇಲ್ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಜಯಶೇಖರ್ ಮಡಪಡಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನೂತನ ಸಚಿವ ಸಂಪುಟದ ಸಚಿವರಾಗಿ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನೇಮಕಗೊಂಡಿರುವಂತಹ ಪ್ರಮೋದ್ ಮಧ್ವರಾಜರ ಮುಂದಿನ ಸವಾಲುಗಳು, ಅವರ ಮುಂದಿರುವ ಸವಾಲುಗಳೇನು, ಮತ್ತು ಉಡುಪಿ ಜಿಲ್ಲೆಯ ಮತ್ತು ರಾಜ್ಯದ ಜನರ ನಿರೀಕ್ಷೆಗಳು ಸಚಿವರ ಮೇಲೆ ಏನಿದೆ, ಆಮೇಲೆ ಯುವ ನಾಯಕನಾಗಿ ಯುವ ಸಚಿವರಾಗಿ ಅವರ ಒಂದು ಕಾರ್ಯವೈಖರಿಗಳನ್ನು ಜನರು ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಚರ್ಚೆಗಳನ್ನು ನಾವು ಇವತ್ತು ಮಾಡಲಿಕ್ಕಿದ್ದೇವೆ. ನಮ್ಮ ಜೊತೆಗೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ, ಮಾಹಿತಿದಾರರಾಗಿ ಪ್ರಾಧ್ಯಾಪಕರು ಮತ್ತು ರಾಜಕೀಯ ವಿಶ್ಲೇಷಕರಾಗಿರತಕ್ಕಂಥ ಪ್ರೊಫೆಸರ್ ಸುರೇಂದ್ರನಾಥ್ ಶೆಟ್ಟಿ ಕೊಕ್ಕರ್ಣೆ ಅವರು ಇದ್ದಾರೆ. ಅವರನ್ನು ನಾವು ಸ್ವಾಗತ ಮಾಡೋಣ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಬಹಳ ಕುತೂಹಲಕಾರಿಯಾಗಿರ್ತಂಥ ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವ ಸಂಪುಟ ಪುನರ್ರಚನೆಯಲ್ಲಿ ನಿರೀಕ್ಷೆಗೂ ಮೀರಿ ಗೋಪಾಲ ಪೂಜಾರಿ, ಶಾಸಕ ಗೋಪಾಲ ಪೂಜಾರಿ ಅವರಿಗೆ ಸಚಿವ ಸ್ಥಾನ ಸಿಗಬಹುದು ಅಂತ ಅನ್ನೋ ಆಕಾಂಕ್ಷೆ ಇತ್ತು, ನಿರೀಕ್ಷೆಯೂ ಇತ್ತು ಜನರಿಗೆ. ಅದೇ ರೀತಿ ವಸಂತ ಬೆಂಗಾರ್ ಅವರಿಗೂ ಮತ್ತು MLC ಪ್ರತಾಪ್ ಚಂದ್ರ ಶೆಟ್ಟರಿಗೂ ಕೂಡ ಒಂದು ಸಚಿವ ಸ್ಥಾನ ಸಿಕ್ಕುವ ಸಾಧ್ಯತೆ ಇದೆ ಅನ್ನುವಂಥ ಒಂದು ಲೆಕ್ಕಾಚಾರಗಳು ಇದ್ವು. ಇದನ್ನೆಲ್ಲ ಮೀರಿ ಒಂದು ನಾಟಕೀಯ ಬೆಳವಣಿಗೆಯಲ್ಲಿ ಪ್ರಮೋದ್ ಮಧ್ವರಾಜ್ ಅವರು ಯುವ ನಾಯಕನಾಗಿ ಅಧಿಕಾರ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಸೊ ಒಂದು ಕಡೆಯಿಂದ ಭುಗಿಲೆದ್ದ ಭಿನ್ನಮತದ ಒಂದು ನಾಟಕೀಯ ಬೆಳವಣಿಗೆ, ಆಮೇಲೆ ಅದೇ ರೀತಿಯ ಶಮನವಾದಂತಹ ಒಂದು ಪರಿಸ್ಥಿತಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಆದರೆ ನಮ್ಮ ಶಾಸಕರು ಮತ್ತು ಸಚಿವರಾಗಿರತಕ್ಕಂಥ ಮತ್ತು ಉಸ್ತುವಾರಿ ಸಚಿವರಾಗಿರುವಂಥ ಪ್ರಮೋದ್ ಮಧ್ವರಾಜ್ ಅವರ ಒಂದು ನಡೆ ಈಗ ಆ ಒಂದು ನಿರೀಕ್ಷಿತ ರೀತಿಯಲ್ಲಿ ಹೋಗ್ತಾ ಇದೆಯಾ ಅಥವಾ ಇಲ್ವಾ, ಅಥವಾ ಜನರಿಗೆ ಏನು ನಿರೀಕ್ಷೆ ಇದೆ ಈಗ ಮುಂದಿನ 2 ವರ್ಷದ ಅವಧಿ ಅಂತ ಹೇಳ್ತಾರೆ. ಆದರೆ ನಿಜವಾದ ನೈಜ ಕಾಲಾವಧಿ 1-1.5 ವರ್ಷಗಳ ಕಾಲ ಇರುವಂಥ ಈ ಸಂದರ್ಭದಲ್ಲಿ ತಾವು ಒಂದು ರಾಜಕೀಯ ವಿಶ್ಲೇಷಕರಾಗಿ ತಾವು ಏನು ಅಭಿಪ್ರಾಯ ವ್ಯಕ್ತಪಡಿಸ್ತೀರಿ? ಖಂಡಿತವಾಗಿ ಈ ಒಂದು ಸಂದರ್ಭದಲ್ಲಿ ನಾವು ನೇರವಾಗಿ ಪ್ರಮೋದರ ಒಂದು ಮುಂದಿನ ನಡೆ ಏನು ಅನ್ನೋದಕ್ಕಿಂತ ಮೊದಲು ಇವಾಗ ಮಂತ್ರಿಮಂಡಲವನ್ನು ಪುನರಚನೆ ಮಾಡಿದಂಥ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಹೆಜ್ಜೆ ಏನಿದೆ ಅಂತೂ ನನಗನ್ನಿಸುತ್ತೆ, ಅಂತೂ ಇಂತೂ ಕೊನೆಗೆ 3 ವರ್ಷ ದಾಟಿತು ಅನ್ನುವಾಗ ಒಂದು ಪುನರಚನೆ ಮಾಡಿದ್ದಾರೆ. ಆ ಪುನರಚನೆ ಒಂದು ಕಾಲಘಟ್ಟವೂ ಕೂಡ, ನಾನು ಪ್ರಮೋದ್ನ ವಿಚಾರ ಮತ್ತೆ ಬರ್ತೇನೆ, ಆ ಪುನರಚನೆ ಮಾಡಿದಂಥ ಕಾಲಘಟ್ಟ ಏನು ನೋಡಿ, 3 ವರ್ಷ ಆಯಿತು. ಅಂದರೆ ಇನ್ನೂ ಇರುವುದು ಕೇವಲ 1 ವರ್ಷ 2 ವರ್ಷದ ಒಳಗೆ ಇರುವಂಥದ್ದು. ಆ ಸಂದರ್ಭದಲ್ಲಿ ಈ ಒಂದು ಪುನರಚನೆ ಕಾರ್ಯ ಕೂಡ ಅತ್ಯಂತ ತಡವಾಗಿ ಆಗಿದೆ ಅಂತ ಅನಿಸುತ್ತೆ. ಯಾಕೆ ಕೇಳಿದ್ರೆ, ನೀವು ಇದಾಗಲೇ ಒಂದು ಪ್ರಸ್ತಾಪ ಮಾಡಿದೆ ಏನು ಕೇಳಿದರೆ, ಕರ್ನಾಟಕ ರಾಜ್ಯದಲ್ಲಿ ಇರ್ಬೋದು ಅಥವಾ ನಮ್ಮ ಜಿಲ್ಲೆಗೆ ಸೀಮಿತಪಡಿಸ್ಕೊಂಡ್ರೆ ಒಂದು ರೀತಿಯಲ್ಲಿ ಬೇಗುದಿಯಾಗಿ ಒಂದು ರೀತಿ ಭಿನ್ನಮತ ರಾಗ ಏನಿದೆ, ಭಿನ್ನ ರಾಗ ಹೇಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಯಾವುದೇ ಒಬ್ಬ ಹೊಸ ಸಚಿವನಾಗಿ ಬಂದರೂ ಕೂಡ ಅವನ ಮುಂದೆ ಹಲವಾರು ಸವಾಲುಗಳು ಇದ್ದೇ ಇರುತ್ತೆ. ಯಾಕೆ ಕೇಳಿದರೆ, ಒಂದು ವೇಳೆ ನೀವು ಹಿಂದೆ ಇದ್ದಂಥ ಸಚಿವರನ್ನು ಕೈ ಬಿಟ್ಟಿದ್ದೀರಿ ಅಥವಾ ಮತ್ತೊಬ್ಬ ಸಚಿವರನ್ನು ತಂದು ಕೂರಿಸಿದ್ದೀರಿ, ಆ ಹಿಂದೆ ಇದ್ದ ಸಚಿವರ ಅನರ್ಹತೆಗಳೇನು, ಅಸಮರ್ಥತೆಗಳೇನು, ಅವರಿಗೆ ಯೋಗ್ಯತೆ ಇಲ್ವಾ, ಎಲ್ಲ ಪ್ರಶ್ನೆಗಳು ಸ್ಥಳೀಯ ಮತದಾರರಲ್ಲಿ ಕೂಡ ಉದ್ಭವ ಆಗೋ ಸಾಧ್ಯತೆ ಇದೆ. ಇದು ಕೂಡ ಇಂದಿನ ಹೊಸದಾಗಿ ಬಂದಂಥ ಸಚಿವರು ಏನಿದ್ದಾರೆ, ಅದು ಪ್ರಮೋದ್ ಮಧ್ವರಾಜ್ ಇರ್ಬೋದು ಅಥವಾ ಇನ್ನು 13 ಸಚಿವರುಗಳಿದ್ದಾರೆ, ಅವರೆಲ್ಲರಿಗೂ ಅನ್ವಯವಾಗುವಂಥ ಮಾತು. ಅವರ ಮುಂದಿರೋ ಸವಾಲುಗಳು ಅಂತ ಹೇಳಿದರೆ, ನಾವು ಅವರಿಗಿಂತ ಹೇಗೆ ಭಿನ್ನ, ನಮ್ಮ ಸಾಮರ್ಥ್ಯ ಏನು ಅನ್ನೋದನ್ನು ತೋರ್ಪಡಿಸಬೇಕಾದಂಥ ಒಂದು ಕಾಲಘಟ್ಟ ಕೂಡ ಪ್ರತಿ ಸಚಿವರ ಮೇಲೆ ಬರ್ತದೆ. ಬಹುಮುಖ್ಯವಾಗಿ ಇವತ್ತು ನಮ್ಮ ಚರ್ಚೆ ಏನಿದೆ, ನೀವು ರಾಜ್ಯ ಮಟ್ಟದಲ್ಲಿ ನೋಡಿದಾಗ ಸಾಕಷ್ಟು ಮಟ್ಟಿಗೆ ಭಿನ್ನಮತ ಇವತ್ತು ಬಂದಿದೆ. ಶ್ರೀನಿವಾಸ್ ಪ್ರಸಾದ್ ಅಂಬರೀಷ್ ಇರ್ಬೋದು, ತುಂಬ ಕಡೆಯಿಂದ ಸಾಕಷ್ಟು ಭಿನ್ನಮತ ಬಂತು. ಆದರೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಗೆ ಬಂದು ನೋಡಿದಾಗ ನನಗನ್ನಿಸುತ್ತೆ, ಇಲ್ಲಿ ಒಳಗೆ ಒಂದು ರೀತಿ ಭಿನ್ನ ರಾಗ, ಭಿನ್ನಾಭಿಪ್ರಾಯ ಇದ್ರೂ ಕೂಡ ಹೊರ ನೋಟಕ್ಕೆ ಅದು ಅಷ್ಟೊಂದು ಅಮೋಘವಾದಂಥ ಅದ್ಭುತವಾದಂಥ ಭಿನ್ನ ರಾಗ ಕಾಣ್ತಾ ಇಲ್ಲ. ಎಲ್ಲೋ ಒಂದು ರೀತಿಯಲ್ಲಿ ಆ ಕಷ್ಟವನ್ನು ನುಂಗ್ಕೊಂಡು ಅಥವಾ ನಮಗೆ ಒಂದು ರೀತಿ ವೇದನೆ ಇದ್ರೂ ಕೂಡ ನುಂಗ್ಕೊಂಡು ಒಂದು ರೀತಿಯಲ್ಲಿ ನಾವೇನು ಮಾಡ್ತಿದ್ದೇವೆ, ಶಮನ ಆಗಿದ್ದೇವೆ ಅಂತ ಕಾಣ್ತೇವೆ. ಆದರೆ ಕಾಂಗ್ರೆಸ್ ಪಕ್ಷದ ಒಳಗೇನೆ ಒಂದು ರೀತಿ ಬೇಗುದಿ ಇದೆ ಅಂತ ಅನಿಸುತ್ತೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಈ ನಮ್ಮ ಸಚಿವರಾದಂಥ ಪ್ರಮೋದ್ ಮಧ್ವರಾಜರು ಈ ಒಂದು ಸವಾಲುಗಳು ಎದುರಿಸಬೇಕಾಗತ್ತೆ, ಸಮಸ್ಯೆಗಳು ಇತರಿಸಬೇಕಾಗತ್ತೆ, ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾಗತ್ತೆ. ಈ ಬಹುದೊಡ್ಡ ಸಮಸ್ಯೆಗಳು ಪ್ರಮೋದ್ ಮಧ್ವರಾಜ್ಗೆ ಸುಲಭ ಇಲ್ಲ. ಯಾಕೆ ಕೇಳಿದ್ರೆ, ನೀವು ಇದಾಗಲೇ ಹೇಳಿದಾಗೆ ಪ್ರಮೋದ್ ಮಧ್ವರಾಜ್ ಅವರಿಗೆ 3 ದೃಷ್ಟಿಯಿಂದ ಅವರು ಸವಾಲುಗಳು ಎದುರಿಸಬೇಕಾಗತ್ತೆ. ಒಂದನೇದಾಗಿ ಅವರಿಗೆ ಕೊಟ್ಟಂತ ಸಚಿವ ಖಾತೆ ಏನಿದೆ, ಮೀನುಗಾರಿಕೆ ಸಚಿವರಾಗಿ ಅಥವಾ ಅವರು ಮಾಡಬೇಕಾದ್ದು ಇನ್ನು ಕ್ರೀಡಾ ಸಚಿವರಾಗಿ ಅಥವಾ ಸಬಲೀಕರಣ ಸಚಿವರಾಗಿ ಅಥವಾ ಉಸ್ತುವಾರಿ ಖಾತೆ ಎಲ್ಲವೂ ಅವರ ಬೆಮ್ಮೇಲಿದೆ. ಅಂದ್ರೆ ಬರೇ ಒಂದು ಉಡುಪಿ ಜಿಲ್ಲೆಗೆ ಸೀಮಿತಪಡಿಸಿಕೊಂಡು ಅವರ ಒಂದು ವ್ಯಕ್ತಿತ್ವ ಅಥವಾ ಅವರ ಕಾರ್ಯಶೈಲಿ ಮುಂದೆ ಹೋದ್ರೆ ಸಾಕಾಗುವುದಿಲ್ಲ. ಮತ್ತೆ ನಿಮ್ಮ ಪ್ರಶ್ನೆಗಳು ಏನು ಬರುತ್ತೆ ನೋಡೋಣ. ಅಲ್ಲ, ಈಗ ವಿಶೇಷವಾಗಿ ಪ್ರಮೋದ್ ಮಧ್ವರಾಜ್ ಸಚಿವರಾದಾಗ ಈಗ ಉಸ್ತುವಾರಿ ಸಚಿವರು ಬಿಡಿ, ಅದು ಈಗ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಜಿಲ್ಲೆಗೆ ಒಬ್ಬ ಸಚಿವರಾದರೆ ಅದರಲ್ಲಿ ಒಂದು ಉಸ್ತುವಾರಿ, ಆ ಜಿಲ್ಲೆಯ ಉಸ್ತುವಾರಿ ಕೊಡುವಂಥ ಒಂದು ಸಂಪ್ರದಾಯಗಳು ಈಗ ರಾಜ್ಯ ಸರ್ಕಾರದಲ್ಲಿ ನಡ್ಕೊ ಬಂದಿದೆ. ಆದರೆ ಏನು
ಅವರು ಯುವಜನ ಸಬಲೀಕರಣದ ವಿಚಾರ ಬಂದಾಗ, ಆಮೇಲೆ ನಿಮ್ಮ ಮೀನುಗಾರಿಕೆ ಇಲಾಖೆಯ ವಿಚಾರ ಬಂದಾಗ, ಕ್ರೀಡಾ ಇಲಾಖೆಯ ವಿಚಾರ ಬಂದಾಗ, ಇದು ಕೇವಲ ನಮ್ಮ ಉಡುಪಿ ಜಿಲ್ಲೆಗೆ ಸೀಮಿತ ಅಲ್ಲ, ಇದು ರಾಜ್ಯ ಮಟ್ಟದಲ್ಲಿ ಇರುವಂಥ ಒಂದು ಅವರದ್ದೊಂದು ಸಚಿವ ಸ್ಥಾನ. ಸೊ ನನಗೆ ಈಗ ನಮ್ಮ ಬಹುತೇಕ ವಿನಯ್ ಕುಮಾರ್ ಸೊರಕೆ ಈ ಹಿಂದೆ ಸಚಿವರಾಗಿದ್ದವರು. ವಿನಯ್ ಕುಮಾರ್ ಸೊರಕೆಯ ಸಂದರ್ಭದಲ್ಲಿ ನಾನು ಸ್ವಲ್ಪ ಹಿಂದೆ ಹೋಗ್ತೇನೆ. ವಿನಯ್ ಕುಮಾರ್ ಸೊರಕೆ ಅವರ ಸಂದರ್ಭದಲ್ಲಿ ಅವರು ಸಚಿವರಾಗಿದ್ದಾಗ ಗೋಪಾಲ ಪೂಜಾರಿ ಅವರು 4ನೇ ಬಾರಿ ತಾನು ಶಾಸಕನಾಗಿದ್ದೇನೆ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ತಾನು ಸಾಕಷ್ಟು ಹಿರಿಯವನಿದ್ದೇನೆ ಅನ್ನೋ ಒಂದು ರಾಗ ಬಂತು. ಸಾಕಷ್ಟು ಅವರಿಗೆ ಬೆಂಬಲಿಗರು ಕೂಡ ಅದನ್ನು ಅನುಮೋದನೆ ಮಾಡ್ತಾ ಬಂದರು. ಆದರೆ ಆವಾಗ ಏನು ನಿಮಗೆ ಇನ್ನೊಂದು ಸಲ ಕೊಡ್ತೇನೆ ಅನ್ನುವಂಥ ಒಂದು ಭರವಸೆಯ ಮೇಲೆ ಏನು ಸೊರಕೆ ಅವರಿಗೆ ಇನ್ನೊಂದು ಅಂದರೆ ಅವ್ರ ಜಾತಿ ಕೂಡ ಪರಸ್ಪರ ಒಂದೇ ಇರೋದಕ್ಕೆ ಅಷ್ಟೊಂದು ದೊಡ್ಡ ಭಿನ್ನಮತ ಸ್ಫೋಟ ಆಗಲಿಲ್ಲ. ಈಗ ಪ್ರಮೋದ್ ಮಧ್ವರಾಜ್ ಏನು ಇವರು ಸಚಿವರಾದಾಗ 2 ರೀತಿಯ ಕೂಗು ಕೇಳಿ ಬಂತು. ಒಂದು ಎಟ್ ದ ಸೇಮ್ ವಿನಯ್ ಕುಮಾರ್ ಸೊರಕೆ ಸಚಿವರಾಗಿದ್ದಾಗ ಏನು ಬಂತು ಅದೇ ರೀತಿಯ ಒಂದು ಭಿನ್ನಮತ. ಇನ್ನೊಂದು ಏನಂದರೆ 2 ಕೊಡ್ಬೋದಿತ್ತು ಉಡುಪಿ ಜಿಲ್ಲೆಗೆ. ಉಡುಪಿ ಜಿಲ್ಲೆ ಸಾಕಷ್ಟು ಪಕ್ಷ ಹೀನಾಯ ಸೋಲು ಸಂಭವಿಸಿದ ಸಂದರ್ಭ ಕಾಂಗ್ರೆಸ್ನ ಎತ್ತಿ ಕಟ್ಟಿ ಬೆಳೆಸಿದಂಥ ಹಿರಿಯ ನಾಯಕ ಶಾಸಕರಿಗೆ ಸಚಿವ ಸ್ಥಾನ ಕೊಡಲೇಬೇಕಿತ್ತು. ಪ್ರಮೋದಿಗೆ ಕೊಟ್ಟದಕ್ಕೆ ಆಕ್ಷೇಪ ಇಲ್ಲ, ಬಟ್ ಇನ್ನೊಂದು ಸಚಿವ ಸ್ಥಾನವನ್ನು ಕೊಡ್ಬೋದಿತ್ತು ಅನ್ನುವ ರೀತಿ ಒಂದು ಭಿನ್ನಮತ ಗೊಂದಲಗಳು ಬಂತು. ಅದಾದ ಮೇಲೆ ಎಲ್ಲರ ಮನೆಗೂ ಹೋದರು, ನಮ್ಮ ನೂತನ ಸಚಿವರು ಮನೆಗೂ ಹೋದರು, ಹೂಗುಚ್ಛ ಕೊಟ್ಟರು, ಮತ್ತಿನ್ನು ಒಂದು ಸ್ವಲ್ಪ ಒಂದಷ್ಟು ಕುಶಲೋಪರಿ ಮಾತಾಡಿದರು, ಒಂದು ಶಾಂತತೆಯನ್ನು ಕಾಪಾಡುವಂಥ ವ್ಯವಸ್ಥೆ ಬಂತು. ಆದರೆ ಇದೆಲ್ಲ ಆದಾಗಲೂ ಕೂಡ ಈಗ ನಮ್ಮ ಪ್ರಶ್ನೆ ಇರೋದೇನೆಂದರೆ, ಇವರು ಈಗಾಗಲೇ ಕುಂದಾಪುರ, ಕಾರ್ಕಳ, ಉಡುಪಿ ಎಲ್ಲ ಕಡೆ ವಿಸಿಟ್ ಮಾಡ್ತಾ ಇದ್ದಾರೆ ಯಾರು ಪ್ರಮೋದ್ ಮಧ್ವರಾಜ್ ಅವರು. ಜನರಿಗೆ ಒಂದು ಮೀನುಗಾರ ಸಮುದಾಯದ ಒಬ್ಬ ನಾಯಕನಾಗಿ, ಕಾಂಗ್ರೆಸ್ ಪಕ್ಷದ ಸಚಿವನಾಗಿ ಅಥವಾ ಕಾಂಗ್ರೆಸ್ ಸರ್ಕಾರದ ಸಚಿವರಾಗಿ ಒಂದಷ್ಟು ನಿರೀಕ್ಷೆಗಳಿದೆ. ಮೀನುಗಾರರ ಸಮಸ್ಯೆಗಳಿಗೆ ಜಯಪ್ರಕಾಶ್ ಹೆಗಡೆ ಆದಿಯಾಗಿ ಎಲ್ಲರ ಮೇಲೂ ಮೀನುಗಾರರು ಇಟ್ಟುಕೊಂಡು ಬಂದ ನಿರೀಕ್ಷೆಗಳು ಏನಿತ್ತು ಅದನ್ನು ನಿರೀಕ್ಷಿತ ಮಟ್ಟದಲ್ಲಿ ಫಲಪ್ರದ ಮಾಡ್ಕೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದರೆ ಮೀನುಗಾರರ ಸಂಕಷ್ಟವನ್ನು ಅತಿ ಹತ್ತಿರದಿಂದ ಬಲ್ಲಂತಹ ಪ್ರಮೋದ್ ಮಧ್ವರಾಜಿಗೆ ನಿಭಾಯಿಸಲಿಕ್ಕೆ ಸಾಧ್ಯ ಇದೆಯಾ? ಇದ್ದರೆ ಯಾವ ಎಲ್ಲ ಸಮಸ್ಯೆಗಳು ಪ್ರಮುಖವಾಗಿ ಮೀನುಗಾರರನ್ನು ಕಾಡ್ತಾ ಇದ್ದಾರೆ? ಯಾಕಂದರೆ ನೀವು ಮೊದಲೊಂದು ಪ್ರಶ್ನೆ ಎತ್ತಿದೆ, ಅನಂತರ ನಿಮ್ಮ 2ನೇ ಪ್ರಶ್ನೆ ಕೂಡ ಬರ್ತಾ ಇದ್ದೇನೆ. ಈ ಒಂದು ಸಚಿವ ಹುದ್ದೆ ಅನ್ನುವಂಥದ್ದು ಪ್ರಮೋದ್ ಮಧ್ವರಾಜ್ ಹೇಗೆ ಒಲಿದು ಬಂತು ಅಂತ ಪ್ರಶ್ನೆ ಎತ್ಕೊಂಡ್ರಿ. ಅದಕ್ಕೆ ನನಗನ್ಸುತ್ತೆ ಅವರೇ ಒಂದು ಕಡೆ ಅದನ್ನು ವ್ಯಕ್ತಪಡಿಸ್ತಾರೆ. ಯಾಕೆ ಕೇಳಿದರೆ, ಯಾವಾಗ ಎಲ್ಲೋ ಒಂದು ಕಡೆ ಅವರು ಕೂಡ ಲಾಬಿ ಮಾಡಿದರು, ಅವರು ಒಪ್ಕೊಂಡ್ರು, ಪ್ರಾಮಾಣಿಕವಾಗಿ ಒಪ್ಕೊಂಡಿದ್ದಾರೆ. ನಾನು ఢಿಲ್ಲಿಗೆ ಹೋಗಿದ್ದೆ, ಸೋನಿಯಾ ಗಾಂಧಿ ಅವರು ನೋಡಿದೆ, ಬೇರೆ ಬೇರೆ ಲಾಬಿಯನ್ನು ಪ್ರಯೋಗ ಮಾಡಿದ್ದೇನೆ, ಅಂತೂ ಕೊನೆಗೆ ಸೋನಿಯಾ ಗಾಂಧಿಯವರಿಗೆ ಇವರ ಮೇಲೆ ಎಲ್ಲೋ 2008ರಲ್ಲಿ ಇವರ ತಾಯಿ ಏನೋ ಒಂದು ಸಹಾಯ ಮಾಡಿದರು. ಆ ತಾಯಿಯ ಸಹಾಯವನ್ನು ನಾವು ಮರಲಿಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಯಿಂದ ಒಂದು ಹೊಸ ಮುಖ ಇದೆ, ಒಂದು ಅನುಭವಿ ಇದ್ದೀರಿ, ಏನೋ ನಿಮ್ಮನ್ನು ನಾವು ತಗೊಳ್ಳೇಬೇಕಾಗುತ್ತೆ, ತಗೊಳ್ತೇವೆ ಯುವಕರು. ಈ ಎಲ್ಲ ಹಿನ್ನೆಲೆಯಲ್ಲಿ ಅವರಿಗೆ ಈ ಒಂದು ಸಚಿವ ಸ್ಥಾನ ಒಲಿತು ಅನ್ನೋದು ಅವರು ಒಪ್ಕೊಳ್ತಾರೆ. ನೀವು ಇದಾಗಲೇ ಹೇಳಿದಾಗೆ ಇದರ ಬಗ್ಗೆ ಸಾಕಷ್ಟು ಲಾಬಿಗಳು ನಡೆದಿದೆ. ಅಲ್ಲಿ ಗೋಪಾಲ್ ಪೂಜಾರಿ ಅವರು ಜಿಲ್ಲಾಧ್ಯಕ್ಷರಾಗಿ 3-4 ಬಾರಿ ಚುನಾಯಿತರಾದವರು, ವಸಂತ ಬಂಗೇರ ಇರಬಹುದು, ಇವರೆಲ್ಲರೂ ಇದ್ರು. ಆದರೆ ಕೊನೆಗೆ ಈ ಒಂದು ಸಚಿವದ ಭಾಗ್ಯ ಒಲಿದಿದ್ದಂಥದ್ದು ಪ್ರಮೋದ್ ಮಧ್ವರಾಜ್. ಯಾಕೆ ಕೇಳಿ, ಮೊದಲ ಬಾರಿಗೆ ಒಬ್ಬ ಶಾಸಕನಾಗಿ ಬಂದರೂ ಕೂಡ ಕೇವಲ 3 ವರ್ಷದಲ್ಲಿ ಒಂದು ಸಚಿವ ಸ್ಥಾನ ಗಳಿಸುವಂಥದ್ದು ಸುಲಭ ಅಲ್ಲ. ಯಾಕೆ ಒಂದು ರಾಜಕೀಯ ಹಿನ್ನೆಲೆ ಇದೆ. ಅವರ ತಂದೆಯೂ ಕೂಡ ಶಾಸಕರಾಗಿದ್ದವರು, ತಾಯಿಯೂ ಕೂಡ ಸಚಿವರಾಗಿದ್ದವರು, ಅವರು ಕೂಡ ಒಂದು ಅಂದರೆ ಈ ಹಿನ್ನೆಲೆಯಲ್ಲಿ ಮಾತ್ರ ಅಲ್ಲ, ಅವರೇ ಹೇಳ್ಕೊಂಡ ಹಾಗೆ ನಾನು ನಿರಂತರವಾಗಿ ಕಾಂಗ್ರೆಸ್ಸಿನ ಕಾರ್ಯಕರ್ತನಾಗಿ ದುಡಿದಿದ್ದೇನೆ, NSU ಅಲ್ಲಿ ಇದ್ದಿದ್ದೇನೆ, ಸಚಿವ ಸಂಘಟನೆಗಾಗಿದ್ದೇನೆ ಮತ್ತು ಸಂಸದೀಯ ಕಾರ್ಯದರ್ಶಿಯಾಗಿ ಕೂಡ ಸಾಕಷ್ಟು ಒಂದು ತನ್ನ ಅಸ್ತಿತ್ವವನ್ನು ತೋರಿಸ್ಕೊಂಡವರು, ರಾಜ್ಯವ್ಯಾಪಿಯಾಗಿ ತೋರಿಸ್ಕೊಂಡವರು. ಈ ಎಲ್ಲ ಹಿನ್ನೆಲೆಯಲ್ಲಿ ಒಂದು ರೀತಿ ಕಂಪ್ಯಾರಿಟಿವ್ ನಾನು ಹೇಳುವಂಥದ್ದು 3 ಬೇರೆ ಉಳಿದ ಇನ್ನಿತರ ಶಾಸಕರಿಗೆ ಕಂಪೇರ್ ಮಾಡಿ ನೋಡಿದಾಗ ಅವರಿಗೆ ಒಲಿದಿದ್ದು ಆಶ್ಚರ್ಯ ಅಂತ ಅನ್ಸೋದಿಲ್ಲ. ಖಂಡಿತ. ಯಾಕೆ ಕೇಳಿದ್ರೆ ಆ ರೀತಿಯ ವರ್ಚಸ್ಸು, ಒಂದು ನಡೆನುಡಿ ಇದೆ, ಒಳ್ಳೆ ಮಾತುಗಾರಿಕೆ ಇದೆ, ಒಂದು ಪರ್ಸನಾಲಿಟಿ ಅಂತ ಇದೆ, ಅಟ್ರಾಕ್ಷನ್ ಇದೆ, ಎಲ್ಲ ಇದೆ. ಇದೆಲ್ಲವೂ ಹಿನ್ನೆಲೆಯಲ್ಲಿ ಮತ್ತು ನಾನ್ ಕರಪ್ಟ್ ಅನ್ನುವ ಒಂದು ಅಭಿಪ್ರಾಯ ಕೂಡ ಇದೆ, ಖಂಡಿತ ಇದೆ. ಅದರ ಮಟ್ಟಿಗೆ ಅವ್ರ ಹೆಸರಿನಲ್ಲಿ ಬೇರೆ ದುಡ್ಡು ಮಾಡ್ತಾರೆ, ಅದು ಬೇರೆ. ಬಟ್ ಇಂಡಿವಿಜುವಲಿ ಈಸ್ ಎ ವೆರಿ ನಾನ್ ಕರಪ್ಟ್ ಪೊಲಿಟಿಷಿಯನ್ಸ್ ಅನ್ನುವಂಥದ್ದಿದೆ. ಎಲ್ಲ ಹಿನ್ನೆಲೆ ಇರುವ ಕಾರಣ ಈ ಸಚಿವ ಸಂಪುಟ ಬಂತು. ಆದರೆ ನೀವು ಮತ್ತೊಂದು ಪ್ರಶ್ನೆ ಎತ್ತಿದ್ರಿ, ಏನು ಕೇಳಿದರೆ, ಸರಿ ಸಚಿವ ಸಂಪುಟ ಏನೋ ಬಂದಿದೆ, ಮೀನುಗಾರರು ಕೂಡ ಬಹುಮುಖ್ಯವಾಗಿ ಏನಾಗುತ್ತೆ, ಬರೀ ಮೊಗವೀರರಂತಲ್ಲ, ಆ ಮೀನುಗಾರಿಕೆ ವೃತ್ತಿಯನ್ನು ಮಾಡುವಂಥ ಪ್ರತಿಯೊಬ್ಬರು ಕೂಡ ಈ ಸಚಿವರಲ್ಲಿ ಬಹು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಯಾಕೆ ಕೇಳಿದ್ರೆ, ಹಿಂದೆ ಈ ಏರಿಯಾದಿಂದಲೇ ಸಚಿವರಾಗಿ ಹೋದಂಥ ನಮ್ಮ ಶ್ರೀನಿವಾಸ ಪೂಜಾರಿಯವರು ಇರ್ಬೋದು, ಅಥವಾ ನಮ್ಮ ಜಯಪ್ರಕಾಶ್ ಹೆಗಡೆಯವರು ಇರ್ಬೋದು, ಅವರಿಂದ ಅದು ಸಾಧ್ಯ ಮಾಡಲಿಲ್ಲ ಅಂತ ಹೇಳ್ತಿಲ್ಲ, ಸಕ್ಕಮಟ್ಟಿಗೆ ಮಾಡಿದ್ದಾರೆ, ಮಾಡಲಿಲ್ಲ. ಆ ಮಟ್ಟಿಗೆ ಒಂದು ಟ್ರಮೆಂಡಸ್ ಆದ ಒಂದು ಅಚೀವ್ಮೆಂಟ್ ಮಾಡಿದ್ರು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಈ ಒಂದು ಸವಾಲು ಈ ನಮ್ಮ ಪ್ರಮೋದ್ ಮಧ್ವರಾಜ್ ಮೇಲೆ ಇದೆಯುತ್ತಿದೆ. ಯಾಕೆ ಕೇಳಿದ್ರೆ, ಮೂಲತಃ ನೀವು ಹೇಳಿದಾಗೆ ಅವರು ಅದೇ ಒಂದು ಸ್ಥಳದಿಂದ ಹುಟ್ಟಿ ಬಂದವರು.
ಅಲ್ವಾ? ಅವರ ಅದೇ ಉದ್ಯಮದಲ್ಲಿ ಇದ್ದವರು, ಮಾತ್ರ ಅವರ ಜೊತೆ ಒಡನಾಟ ಇದ್ದವರು. ಸೊ ಹಾಗಾಗಿ ಎಲ್ಲೋ ಒಂದು ರೀತಿಯಲ್ಲಿ ಮೀನುಗಾರರ ನೈಜ ಸಮಸ್ಯೆಗಳು ನನಗೆ ಗೊತ್ತಿದೆ ಅಂತ ಎಲ್ಲ ವೇದಿಕೆಯಲ್ಲೂ ಹೇಳ್ತಾರೆ. ಆದ್ರೆ ಹೇಳುವುದು ಸುಲಭ, ಅದನ್ನ ಒಂದು ಕಾರ್ಯಗತಗೊಳಿಸಬೇಕಾಗತ್ತೆ. ನೀವು ಹೇಳಿದಾಗ ಅವ್ರು ಹೇಳಿದಾಗೆ ಒಳನಾಡು ಮೀನುಗಾರಿಕೆ ಸಮಸ್ಯೆಗಳು ಇರಬಹುದು, ಮಾರುಕಟ್ಟೆಯ ಸಮಸ್ಯೆಗಳು ಇರಬಹುದು, ಅಥವಾ ಇವನ್ ಒಂದು ರೀತಿಯ ರಾಷ್ಟ್ರೀಯ ಮೀನುಗಾರಿಕೆ ನೀತಿಯನ್ನು ರಚಿಸಬೇಕಾಗತ್ತೆ ಅನ್ನುವ ಒಂದು ದೊಡ್ಡ ದೊಡ್ಡ ಮಾತುಗಳನ್ನು ಬೆಂಗಳೂರಿನಲ್ಲಿ ಹೇಳಿದ್ರು ಅಥವಾ ಉಡುಪಿಯಲ್ಲಿ ಹೇಳ್ತಾ ಇದ್ದಾರೆ. ಇದನ್ನು ಹೇಳುವುದು ಸುಲಭ, ಆದ್ರೆ ಮಾಡುವುದು ತುಂಬಾ ಕಷ್ಟ. ಯಾಕೆ ಹೇಳಿದ್ರೆ ಇದಾಗ ನೋಡಿದಾಗ ಅವರ ಮುಂದೆ ಹಲವಾರು ಸವಾಲುಗಳಿದೆ. ಮೀನುಗಾರಿಕೆ ಮಾತ್ರ ಅಲ್ಲ, ಹಲವಾರು ಸಮಸ್ಯೆಗಳಿದೆ. ಮೀನುಗಾರಿಕೆ ಅಂದ ತಕ್ಷಣ ಉಡುಪಿ ಮತ್ತು ಮಲ್ಪೆ ಮಾತ್ರ ಅಲ್ಲ ಇರುವಂತಹದ್ದು. ನೀವು ಅದಾಗ್ಲೇ ಹೇಳಿದಾಗೆ ಕಾರವಾರದ ಹಿಡಿದು ನೀವು ಕೇರಳದ ಬಾರ್ಡರ್ನವರಿಗೂ ನೋಡ್ಕೊಳ್ಬೇಕಾಗತ್ತೆ, ಅಥವಾ ಒಳನಾಡು ಕೂಡ ಹೋಗ್ಬೇಕಾಗತ್ತೆ. ಎಲ್ಲ ತಲೆವನ್ನು ಇಟ್ಕೊಳ್ಬೇಕಾಗತ್ತೆ. ಎಲ್ಲೋ ಒಂದು ರೀತಿಯಲ್ಲಿ ಅವರ ಇತ್ತೀಚಿನ ಒಂದು ಅಧಿಕಾರ ಸಿಕ್ಕಿ ಒಂದು 15-20 ತಿಂಗಳು ಆದ್ರೂ ಕೂಡ ಅವರ ಸಂಚಾರ ತುಂಬಾ ಸಂಕುಚಿತಗೊಳ್ತಾ ಇದೆ. ಅವ್ರು ಇನ್ನಷ್ಟು ಹೊರಗೆ ಹೋಗ್ಬೇಕಾದಂತ ಅಗತ್ಯತೆ ಇದೆ ಅಂತ ಈಗ ಒಟ್ಟಾರೆಯಾಗಿ ನಾವು ಏನು ನೋಡ್ತೇವೆ, ಈ ಉಸ್ತುವಾರಿ ಸಚಿವ ಸ್ಥಾನ ತಗೊಂಡ ಸಾಮಾನ್ಯ ಎಲ್ಲ ಸಚಿವರು ಕೂಡ ಬಹುಶಃ ಊರಲ್ಲಿ ಗಿರ್ಗಿಂಟಿ ಹೊಡಿತಾ ಇರ್ತಾರೆ. ಈಗ ನೀವು ಬರೀ ನಮ್ಮ ಉಡುಪಿ ಜಿಲ್ಲೆಯ ಸಚಿವರನ್ನು ಮಾತ್ರ ಪ್ರಮೋದ್ ಮಧ್ವರಾಜ್ ಅಥವಾ ಶ್ರೀನಿವಾಸ ಪೂಜಾರಿ ಅಂತ ನೋಡೋದಲ್ಲ. ಎಲ್ಲ 1 ಸಲ 2 ಸಲ ಹೊರಗಡೆ ಹೋಗೋದು, ಆಮೇಲೆ ಬೆಂಗಳೂರು ವಿಧಾನಸೌಧದಲ್ಲಿ ಕೂತ್ಕೊಳ್ಳೋದು, ಆಮೇಲೆ ನೆಕ್ಸ್ಟ್ ನಮ್ಮ ಕ್ಷೇತ್ರಕ್ಕೆ ಬರೋದು, ನನ್ನ ಉಸ್ತುವಾರಿ ಏನು ಅಂತ ನೋಡಿ. ಬಟ್ ನಾನು ಕೇಳ್ತಿರೋದು, ಇವತ್ತು ಏನು ಪ್ರಮೋದ್ ಮಧ್ವರಾಜ್ಗೆ ಸಿಕ್ಕಿರುವಂತಹ ಅಷ್ಟು ಹುದ್ದೆಗಳು ಏನಿದೆ, ಸಚಿವ ಸ್ಥಾನ ಇಲಾಖೆಗಳು ಏನಿವೆ, ಯುವಜನ ಸಬಲೀಕರಣ ಇರಬಹುದು, ಒಬ್ಬ ಯುವ ನಾಯಕನಾಗಿ ಬಹುಶಃ ಇದು ಮೊದಲ ಬಾರಿಗೆ ಒಂದು ಅವಕಾಶ ಸಿಕ್ಕಿದೆ ಉಡುಪಿ ಜಿಲ್ಲೆಗೆ ಅಂತ. ಇಷ್ಟೊಂದು ಯಂಗ್ ಏಜ್ನಲ್ಲಿ ಒಬ್ಬರು ಸಚಿವರಾಗಿ ಆಯ್ಕೆ ಆಗಿರೋದು ಬಹುಶಃ ಪ್ರಮೋದ್ ಮಧ್ವರಾಜ್ ಮೊದಲಿನವರು ಅಂತ ಕಾಣ್ತದೆ. ಇದಕ್ಕೆ ಬೇರೆ ಬೇರೆ ಹಿನ್ನೆಲೆ ಇದೆ. ಒಂದು ಮನೋರಮಾ ಮಧ್ವರಾಜ್ ಅವರು ಸಾಕಷ್ಟು ರಾಜಕೀಯದಲ್ಲಿ ಪಳಗಿದವರು, ಒಂದು ಉತ್ತಮ ರಾಜಕಾರಣಿ ಅಂತ ಹೆಸರು ಪಡ್ಕೊಂಡವರು. ಅವರ ಮಗನಾಗಿ ಪ್ರಮೋದ್ ಮಧ್ವರಾಜ್ ಇವತ್ತು ಒಂದು ರಾಜಕೀಯ ಮಾಡ್ತಾ ಇದ್ದಾರೆ. ಇದು ಒಂದು ವಿಚಾರ. ಎರಡನೇ ವಿಚಾರ, ಇವರು ಕೂಡ ಯುವ ನಾಯಕನಾಗಿ ಸಾಕಷ್ಟು ವಾಣಿಜ್ಯ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಒಂದು ಸಾಮಾಜಿಕ ಕಳಕಳಿಯನ್ನು ಹೊಂದಿದವರು. ಅದ್ರ ಮಟ್ಟಿಗೆ ಎರಡು ಮಾತಲ್ಲಿ ಜನ ಇದು ಸಾರ್ವಜನಿಕವಾಗಿ ಕೂಡ ಅದನ್ನು ಮಾತಾಡ್ತಾರೆ. ಮೂರನೇ ವಿಚಾರ ಏನು ಅಂತ ಹೇಳಿದ್ರೆ, ಒಂದು ಕಾಂಗ್ರೆಸ್ ಪಕ್ಷದ ಒಬ್ಬ ಸಕ್ರಿಯ ಕಾರ್ಯಕರ್ತನಾಗಿ, ನಾಯಕನಾಗಿ, ಕಂದಾಯ ಇಲಾಖೆಯ ಒಂದು ಸಂಸದೀಯ ಕಾರ್ಯದರ್ಶಿಯಾಗಿ ಸಾಕಷ್ಟು ಜನರ ಜೊತೆ ಒಡನಾಟ ಮಾಡಿದವರು. ಆದರೆ ನನ್ನ ಪ್ರಶ್ನೆ ಏನಂತ ಕೇಳಿದರೆ, ಇಲ್ಲಿ ಎಲ್ಲ ಕಡೆ ಕೂಡ ಇವರು ಏನು ಹೇಳ್ತಾರೆ, ನಾವು ಕೇವಲ ಸರ್ಕಾರ ಮಾತ್ರ ಯಾವುದೇ ಒಂದು ಸಮಸ್ಯೆನ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಅದರ ಜೊತೆಗೆ ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಕೂಡ ಸೇರಿಕೊಳ್ಬೇಕು, ಯುವ ಜನರಿಗೆ ಒಂದು ಹೊಸ ಆಲೋಚನೆ, ಒಂದು ಅವಕಾಶಗಳನ್ನ ಕಲ್ಪಿಸಿಕೊಂಡು ಒಂದು ಸಂಘಟಿತರಾಗಿ ಅವ್ರ ಜೊತೆ ಸೇರಿಕೊಂಡು ಕೆಲಸ ಮಾಡಿದಾಗ ಆಗುತ್ತೆ ಅಂತ. ಬಹುಶಃ ಇದೆಲ್ಲ ನಾವು ಹೇಳಲಿಕ್ಕೆ ಬಹಳ ಸುಲಭ. ಅದರ ನಿಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಅಂತ ಈಗ ಯುವ ಜನರಿಗೆ ಮತ್ತು ಸ್ವಸಹಾಯ ಸಂಘಗಳಿಗೆ ಅಥವಾ ಸಂಘ ಸಂಸ್ಥೆಗಳಿಗೆ, ಸಾಮಾಜಿಕ ಸಂಘಟನೆಗಳಿಗೆ, ಆಮೇಲೆ ಸರ್ಕಾರ ಮತ್ತು ಇಲಾಖೆಗೆ ಈ ಸಂಬಂಧ ಬೆಸೆಯುವ ಕೆಲಸ ಯಾವ ರೀತಿ ಆಗಬೇಕು ಅಂತ ಕಾಣ್ತದೆ ತಮಗೆ? ಅಂದ್ರೆ ಯಾಕೆ ಹೇಳಿದ್ರೆ, ನೀವು ಹೇಳಿದಾಗ ಮೊದಲು ಒಂದು ಎತ್ಕೊಳ್ಳಿದ್ರೆ ಉಸ್ತುವಾರಿ ವ್ಯವಸ್ಥೆ ಅಂತ ಹೇಳಿದ್ರೆ, ಉಸ್ತುವಾರಿ ಸಚಿವರು ಹೆಚ್ಚು ಸೋಲುವಂತಹದ್ದು ಇದೆ. ಈ ಉಸ್ತುವಾರಿ ಕಾನ್ಸೆಪ್ಟ್ ಬಂದಿದ್ದೇ ದೇವರಾಜ ಅರಸು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ. ಯಾಕೆ ಕೇಳಿದ್ರೆ, ಒಬ್ಬ ಸಚಿವ ಒಂದು ಉಸ್ತುವಾರಿ ಸ್ಥಾನ ಕೊಟ್ಟಾಗ, ಇವನ್ನು ಸೊರಕೆಯವರಿಗೆ ಆಗಿದ್ದು ಸಮಸ್ಯೆನದೇನೆ. ಒಬ್ಬ ನಗರಾಭಿವೃದ್ಧಿ ಸಚಿವರಾಗಿ ಇಡೀ ರಾಜ್ಯದ ನಗರಗಳಿಗೆ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡಬೇಕಿತ್ತು, ಅಥವಾ ಜಿಲ್ಲೆಯನ್ನು ವಿಸಿಟ್ ಮಾಡಬೇಕಿತ್ತು, ಅಲ್ಲಿ ಏನು ಬೆಳವಣಿಗೆ ಆಗಿದೆ ಸಮಸ್ಯೆಗಳು ಅರಿಬೇಕಿತ್ತು. ಅದು ಸಾಧ್ಯ ಆಗದಿದ್ದಾಗ, ಅವರಂತೆಲ್ಲ ಬೇರೆ ಆದರೂ ಅಷ್ಟೇ, ಸಾಧ್ಯ ಆಗದಿದ್ದಾಗ ಏನಾಗುತ್ತೆ, ಅವರು ತಮ್ಮ ಜಿಲ್ಲೆಗೋ ಅಥವಾ ತಮ್ಮ ಕ್ಷೇತ್ರಕ್ಕೆ ಸೀಮಿತಪಡಿಸ್ಕೊಂಡು ಹೋಗ್ತಾರೆ. ಇವತ್ತು ಕೂಡ ನೀವು ಹೇಳಿದಾಗೆ ಪ್ರಮೋದ್ ಮಧ್ವರಾಜ್ ಅವರಿಗೆ ಉಡುಪಿ ಜಿಲ್ಲಾ ಉಸ್ತುವಾರಿ ಕೊಟ್ಟಿದ್ದಾರೆ. ಬರೇ ಆಗಿ ಇಲ್ಲೇನಾಗುತ್ತೆ ಕೇಳಿದ್ರೆ, ಇಲ್ಲೇ ನೀವು ಒಂದು ತಿರುಗ್ತಾ ಇದ್ಬಿಟ್ರೆ, ನಮ್ಮ ಉಸ್ತುವಾರಿಗೆ ನಾವು ಸೀಮಿತ ಪಟ್ಬಿಟ್ರೆ, ನಮ್ಮ ಕ್ರೀಡಾ ಇಲಾಖೆ ಇದೆ, ನಾನು ಹೇಳ್ತೇನೆ ಮೀನುಗಾರಿಕೆ ಅಂತ ಹೇಳಿದ ತಕ್ಷಣ ಇನ್ನೊಂದು ಇಲಾಖೆ ಅಟ್ಯಾಚ್ ಮಾಡಿಬಿಟ್ಟಿದ್ದಾರೆ ಅವರಿಗೆ. ಏನು ಕ್ರೀಡಾ ಇಲಾಖೆ ಇದೆ, ಸಬಲೀಕರಣ ಇಲಾಖೆ ಇದೆ, ಅದು ರಾಜ್ಯವ್ಯಾಪಿ ಇರುವಂತಹ ಒಂದು ಇಲಾಖೆ ಕೂಡ. ಮಾತ್ರ ಅಲ್ಲ, ಆ ಕ್ಷೇತ್ರಗಳಿಗೆ, ಆ ಇಲಾಖೆಗಳ ಸಮಸ್ಯೆಗಳಿಗೆ, ಸವಾಲುಗಳಿಗೆ ಸ್ಪಂದಿಸಬೇಕಾಗುತ್ತೆ. ನೀವು ಇದಾಗಲೇ ಹೇಳಿದ್ರೆ ಇನ್ನೊಂದು ಪ್ರಶ್ನೆ ಎತ್ಕೊಂಡ್ರಿ, ಏನ್ ಕೇಳಿದ್ರೆ, ಇಲ್ಲಿ ಹಲವಾರು ಸಮಸ್ಯೆಗಳಿಗೆ ಅವ್ರು ಏನ್ ಮಾಡ್ತಾರೆ, ಒಂದು ರೀತಿಯಲ್ಲಿ ಇದು ಬರೀ ಸರ್ಕಾರದ ಕೆಲಸ ಅಲ್ಲ, ಸೇವಾ ಸಂಸ್ಥೆಗಳು ಬರಬೇಕು, ಜನರ ಅದ್ರ ಬಗ್ಗೆ ಆಂದೋಲನ ಸ್ಟಾರ್ಟ್ ಮಾಡಬೇಕು, ಅಥವಾ ಜನರ ಇನ್ವಾಲ್ವ್ ಆಗಬೇಕು. ಒಂದು ರೀತಿಯಲ್ಲಿ ಇದು ಸರ್ಕಾರದ ಜವಾಬ್ದಾರಿಯನ್ನು ನುಡಿಸ್ಕೊಳ್ಳಾಗತ್ತೆ. ಯಾಕೆ ಕೇಳಿದ್ರೆ, ಒಬ್ಬ ಸರ್ಕಾರದ ಸಚಿವನಾಗಿ, ಅಧಿಕಾರಿಯಾಗಿ ನಾವು ಸರ್ಕಾರದಿಂದ ಏನು ಮಾಡ್ಲಿಕ್ಕಾಗತ್ತೆ ಸಮಸ್ಯೆಗಳಿಗೆ, ಸವಾಲುಗಳಿಗೆ. ಅದು ಮೀನುಗಾರ ಸಮಸ್ಯೆ ಇರಬಹುದು, ಕಡಲ ಕೊರೆತ ಸಮಸ್ಯೆಗಳಿರ್ಬೋದು, ಅಥವಾ ಮರಳುಗಾರಿಕೆ ಸಮಸ್ಯೆಗಳಿರ್ಬೋದು. ಅದು ಬರೆಯುವುದು ಸಾಮಾಜಿಕ ಸಮಸ್ಯೆಗಳು ನೀವೇ ಇತ್ಯರ್ಥ ಮಾಡ್ಕೊಳ್ಳಿ, ಅಥವಾ ಯಾವುದೇ ಸೇವಾ ಸಂಸ್ಥೆಗಳಿಗೆ ಜವಾಬ್ದಾರಿ ಹೊರಿಸ್ಕೊಂಡು ನಾವು ಆರಾಮವಾಗಿ ಒಂದು ಪ್ರಚಾರದ ವಸ್ತುವಾಗಿ ತಿರುಗ್ತಾ ಇದ್ರೆ ಕೆಲಸಗಳು ಆಗೋಲ್ಲ. ಏನಾಗಬೇಕಾದ ಕೇಳಿದ್ರೆ, ಎಲ್ಲೋ ಒಂದು ರೀತಿಯಲ್ಲಿ ನಾವು ಅದನ್ನು ಆ ಟಾಸ್ಕ್ ಫೋರ್ಸ್ ಆಗಿ ತಗೊಳ್ಬೇಕಾಗತ್ತೆ. ಅದರ ಪ್ರೋಗ್ರೆಸ್ ಏನಿದೆ ತರಿಸ್ಕೊಳ್ಬೇಕಾಗತ್ತೆ. ಅಧಿಕಾರಿಗಳ ಜೊತೆ ನಿರಂತರ ಸಭೆಗಳು ನಡೆಸಬೇಕು. ಸಮಾರಂಭ ಅಲ್ಲ,
ಸಭೆಗಳು ನಡೆಸಬೇಕಾಗುತ್ತೆ, ಸಮಿತಿಗಳ ವರದಿಗಳನ್ನು ತರಿಸ್ಕೊಳ್ಬೇಕಾಗತ್ತೆ. ಅದು ಬರೀ ಪ್ರಚಾರದ ವಸ್ತು ಆಗಬಾರ್ದು. ಈ ರೀತಿಯಲ್ಲಿ ಆ ಫಲಾನುಭವಿಗಳೇನಿದ್ದಾರೆ, ಜನರಿಗೆ ಏನಿದ್ದಾರೆ, ಇವ್ರು ಏನೋ ಮಾಡ್ತಾ ಇದ್ದಾರೆ ಅಂತ ತೋರ್ಬೇಕು. ಇಲ್ಲದಿದ್ರೆ ಏನಾಗುತ್ತೆ ಕೇಳಿದ್ರೆ, ಬರೇ ಪತ್ರಿಕೆಗಳ ಫೋಟೋ ಬಂದಿದೆ, ಅದು ಅಭಿನಂದನೆಗಳು, ಕೃತಜ್ಞತೆಗಳು ಬಂದು ಹೋಗ್ಬಿಟ್ರೆ ಅದು ಅಲ್ಲಿಗೆ ಸಮಾಪ್ತ ಅನ್ಕೊಳುತ್ತೆ. ಯಾಕೆ ಕೇಳಿ, ಇದು ವೆರಿ ಶಾರ್ಟ್ ಟೈಮ್. ಯಾಕೆ ಹೇಳಿ, ಸುಲಭ ಅಲ್ಲ, ಇಟ್ಸ್ ವೆರಿ ಶಾರ್ಟ್ ಟೈಮ್. ಈ ಒಂದು ಶಾರ್ಟ್ ಟೈಮ್ನಲ್ಲಿ ಪ್ರಮೋದ್ ಮಧ್ವರಾಜರ ವ್ಯಕ್ತಿತ್ವ ಏನಿದೆ, ಸಾಮರ್ಥ್ಯ ಏನಿದೆ, ಅದು ರಿಫ್ಲೆಕ್ಟ್ ಆಗಲೇಬೇಕು. ಇಲ್ಲದೇ ಇದ್ರೆ ಅದು ಮುಂದೆ ಕಾಂಗ್ರೆಸ್ ಮೇಲೂ ರಿಫ್ಲೆಕ್ಟ್ ಆಗುತ್ತೆ, ಅವ್ರ ಮೇಲೂ ಕೂಡ ರಿಫ್ಲೆಕ್ಟ್ ಆಗೋ ಸಾಧ್ಯತೆ. ಓಕೆ ಶೆಟ್ರೆ, ಈಗ ಏನು ಪ್ರಮೋದ್ ಮಧ್ವರಾಜ್ ಅವರ ಕೆಪಾಸಿಟಿ, ಅವರ ಸಾಮರ್ಥ್ಯಗಳ ಬಗ್ಗೆ ನಾವು ಮುಂದೆ ಚರ್ಚೆ ಮಾಡೋಣ. ವೀಕ್ಷಕರೇ, ನಾವು ಇದರ ಮಧ್ಯದಲ್ಲಿ ಒಂದು ಸಣ್ಣ ವಿರಾಮವನ್ನು ತಗೊಳ್ತಾ ಇದ್ದೇವೆ, ಮತ್ತೆ ಮುಂದುವರಿತಿದೆ ನಮ್ಮ ಕಾರ್ಯಕ್ರಮ. ವಿರಾಮದ ಬಳಿಕ ಪಬ್ಲಿಕ್ ಮೇಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಮತ್ತೆ ಸ್ವಾಗತ ವೀಕ್ಷಕರೇ. ನಾವೇನು ಇವತ್ತು ನೂತನ ಸಚಿವರಾಗಿ ಏನು ಉಡುಪಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡ್ತಿರುವಂತಹ ಪ್ರಮೋದ್ ಮಧ್ವರಾಜ್ ಅವರ ಮುಂದಿರುವ ಸವಾಲುಗಳೇನು ಮತ್ತು ಅವರ ಸಚಿವರ ಮೇಲೆ ಜನರ ನಿರೀಕ್ಷೆ ಏನು ಅನ್ನೋದ್ರ ಬಗ್ಗೆ ನಾವು ವಿಶೇಷವಾಗಿ ಚರ್ಚೆ ಮಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಸುರೇಂದ್ರನಾಥ್ ಶೆಟ್ಟಿ ಕೊಕ್ಕರ್ಣೆ ಅವರು ನಮ್ಮ ಜೊತೆಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಮಾತಾಡ್ತಿದ್ದಾರೆ. ಏನು ವಿರಾಮಕ್ಕೆ ಮೊದಲು ನಾವೇನು ಚರ್ಚೆ ಮಾಡ್ತಿದ್ದೀವಿ ಅಂದರೆ, ಈ ಸಚಿವರ ಒಂದು ಸಾಮರ್ಥ್ಯ ಮತ್ತು ಅವರ ಅನುಭವಗಳನ್ನು ಸ್ಪಷ್ಟವಾದ ದಿಕ್ಕಿನಲ್ಲಿ ಕೊಂಡೊಯ್ಯದೇ ಇದ್ದರೆ ಅದು ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಮತ್ತು ಅವರಿಗೆ ಪಕ್ಷಕ್ಕೆ ಎರಡಕ್ಕೂ ಹೊಡೆತ ಬೀಳುವ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಸುರೇಂದ್ರ ಶೆಟ್ಟಿ ಅವರೇ, ಹೇಳಿ, ನೀವು ಮುಂದುವರಿಸಿ. ನೀವು ಆವಾಗ ಸಾಮರ್ಥ್ಯದ ಬಗ್ಗೆ ಮಾತಾಡ್ತಾ ಇದ್ರಿ. ಅಂದರೆ ಪ್ರಮೋದ್ರವರಿಗೆ ಸಾಮರ್ಥ್ಯ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾಕೆ ಹೇಳಿದ್ರೆ ಅವರ ಪ್ರತಿ ನಡೆನುಡಿಯಲ್ಲಿ ಗೊತ್ತಾಗುತ್ತೆ, ಮಾಡಬೇಕಂತ ಇದೆ. ಅದು ಎಲ್ಲೋ ಒಂದು ಕಡೆ ನಿರ್ದಿಷ್ಟವಾಗಿ ನಾವು ಏನು ತಲುಪಬೇಕು, ಆ ಗುರಿಯನ್ನು ತಲುಪಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಇವತ್ತು. ಯಾಕೆಂದರೆ ಇವತ್ತಿಗೂ ಕೂಡ ಪ್ರತಿದಿನ ನೂತನ ಸಚಿವರು ಅಂತ ಹೇಳಿದರೆ ಅದು ಇನ್ನು ಒಂದೊಂದು ವರ್ಷದಲ್ಲಿ ನೂತನ ಅಂತ ಬಳಸಲಿಕ್ಕೆ ಆಗೋಲ್ಲ, ಮತ್ತೆ ಹಳೆಯ ಸಚಿವರಾಗಿ ಬಿಡ್ತಾರೆ. ಅಂದರೆ ಅವ್ರ ಮುಂದೆ ಹೇಳಿದಂಥ ಸವಾಲುಗಳೇನಿದೆ ಅದು ಶೀಘ್ರವಾಗಿ ತಲುಪಬೇಕಾಗತ್ತೆ. ಯಾಕೆ ಪೂರ್ತಿ ಇತ್ಯರ್ಥ ಆಗಲಿ. ನೀವು ಆದಾಗಲೇ ಹೇಳಿದಾಗ ನಿಮ್ಮ ವಾಹಿನಿಯಲ್ಲಿ ಕೂಡ ಸಾಕಷ್ಟು ಚರ್ಚೆ ಮರಳು ನೀತಿ ಬಗ್ಗೆ ಉಂಟು, ಇವತ್ತಿಗೂ ಗೊಂದಲತೆ ಇದೆ. ಅಥವಾ ಮೂಲಗೇಣಿದಾರ ಸಮಸ್ಯೆ ಇದೆ, ಕುಮ್ಕಿ ಹಕ್ಕಿನ ಬಗ್ಗೆ ಸಮಸ್ಯೆ ಇದೆ, ಕುಡಿಯುವ ನೀರಿನ ಸಮಸ್ಯೆ ಇದೆ, ನೀರಾವರಿ ನಿಮ್ಮ ವಾರಾಯಿ ಬಗ್ಗೆ ಸಮಸ್ಯೆ ಇದೆ, ಬೆಳೆಗಾರರಿಗೆ ಸರಿಯಾದ ಒಂದು ರೇಟ್ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಸಮಸ್ಯೆ. ಅದು ಹಲವಾರು ಸಮಸ್ಯೆಗಳು ಈ ಉಡುಪಿ ಮಟ್ಟಿಗೆ ನಾ ಹೇಳುವಂತ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮಟ್ಟಿಗೆ ಮಾತ್ರ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಸಮಸ್ಯೆಗಳಿದೆ ಅಲ್ವಾ. ಕ್ರೀಡಾ ಆಳುಗಳು ಸರಿಯಾದ ಒಂದು ಸ್ಫೂರ್ತಿ ಸಿಗ್ತಾ ಇಲ್ಲ, ಅವಕಾಶ ಸಿಗ್ತಾ ಇಲ್ಲ, ಸಬಲೀಕರಣ ಒಂದಂತದ್ದು, ಯುವಕರ ನಿರುದ್ಯೋಗ ಸಮಸ್ಯೆ ಎಲ್ಲವೂ ಕೂಡ ಇದೆ. ಯಾಕೆ ಎಲ್ಲ ಸವಾಲುಗಳನ್ನು ಅವ್ರು ಹೊತ್ತು ತಿರುಗಬೇಕಾಗತ್ತೆ. ಯಾಕೆ ಕೇಳಿದ್ರೆ ಒಂದು ವೇಳೆ ಇದು ಪೂರೈಸದೇ ಇದ್ರೆ ಎಲ್ಲ ಡಿಸ್ಕ್ರೆಡಿಟ್ ಅವ್ರ ಮೇಲೆ ಬಂದ್ಬಿಡುತ್ತೆ. ಯಾಕೆ ಕೇಳಿದ್ರೆ ಅವ್ರು ಮಾತು ಕಡಿಮೆ, ಕೆಲಸ ಜಾಸ್ತಿ ಮಾಡಬೇಕಾದ ಅವಧಿ. ಈಗ ಮಾತು ಕಡಿಮೆ, 1.5 ವರ್ಷಗಳಲ್ಲಿ ಕೆಲಸ ಜಾಸ್ತಿ ಮಾಡಬೇಕು. ಮಾತಾಡುವುದು ಮೊದಲೇ 3 ವರ್ಷ ಹಿಂದೆ ಮಾತಾಡಿ ಆಯ್ತು. ಇನ್ನು ಅವರಿಗೆ ಇರುವಂತಹದ್ದು ಕೆಲಸ ಮಾತ್ರ. ಅದನ್ನು ಮಾಡಿದ್ರೆ ಮಾತ್ರ ನಾವು ಇದಾಗಲೇ ಹೇಳಿದಾಗೆ ಅದು ಮುಂದಿನ ಚುನಾವಣೆ ಮೇಲೆ ನೇರವಾಗಿ ಪ್ರಭಾವ ಬೀರುತ್ತೆ. ಆದರೆ ಇನ್ನೊಂದು ನಾನು ಈಗ ಗಮನಿಸ್ತಾ ಇರುವಾಗ, ಈಗ ಈ 3 ಖಾತೆಗಳಿದೆಯಲ್ಲ, ಯಾವುದು ಈ ಯೋಜನಾ ಸಬಲೀಕರಣ, ಆಮೇಲೆ ಮೀನುಗಾರಿಕೆ ಮತ್ತು ಕ್ರೀಡೆ, ಇದು ಎಲ್ಲವೂ ಕೂಡ ನಾವು ಹೇಳಿಕೊಂಡು ತಿರುಗುವಂತ ಅಥವಾ ಕಣ್ಣಿಗೆ ಕಾಣುವಂತ ದಾಖಲೆಗಳನ್ನ, ಸಾಧನೆಗಳನ್ನ ಮಾಡುವಂತ ಇಲಾಖೆಗಳಲ್ಲ, ಖಾತೆಗಳಲ್ಲ. ಇಲ್ಲಿ ಏನಂದ್ರೆ ಪತ್ರಿಕೆ ನಿಮ್ಮ ಡಾಕ್ಯುಮೆಂಟ್ ನಲ್ಲಿ ಅಂಕಿಅಂಶಗಳು, ನಾವು ಇಷ್ಟು ಮೀನುಗಾರರ ಕುಟುಂಬಗಳಿಗೆ ಇಷ್ಟು ಸಹಾಯ ಮಾಡಿದ್ದೇವೆ ಅಂತ ಅಂಕಿಅಂಶಗಳನ್ನ ಕೊಡುವಂಥದ್ದು ಮಾತ್ರ ಕಾಣಲಿಕ್ಕೆ ಸಾಧ್ಯ. ಬಿಟ್ರೆ ನಿಮಗೆ ಕಣ್ಣಿಗೆ ಕಾಣುವಂತ ನಾನು ಅದು ಮಾಡಿದೆ ಇದು ಮಾಡಿದ್ದೇನೆ ಅಂತ ಹೇಳುವಂಥದ್ದು ಕೂಡ ಕಷ್ಟ ಇದೆ. ಆದ್ರೆ ನೀವು ಹೇಳುವಂತ ಯಾಕೆ ಹೇಳಿದ್ರೆ, ಉದಾಹರಣೆಗೆ ಮೀನುಗಾರ ಸಮಸ್ಯೆ ಇಟ್ಕೊಳ್ಳಿ, ಅದು ಜನರಲ್ ಆಗಿ ಟಚ್ ಆಗುವಂತದ್ದಲ್ಲ, ಬರೀ ಮೀನುಗಾರರಿಗೆ ಅಥವಾ ಯುವ ಸಬಲೀಕರಣ ಅಂತ ಇಟ್ಕೊಳ್ಳಿ, ಯುವ ವರ್ಗಕ್ಕೆ ಮಾತ್ರ ಇದಾಗುವಂತ, ಅದ ಕಡೆ ಇದು ಜನರಲ್ ಆಗಿ ಇಫೆಕ್ಟ್ ಆಗುವಂತದ್ದಲ್ಲ. ಈ ಸಮಸ್ಯೆಗಳೇನಿದೆ, ಖಾತೆಗಳ ಸಮಸ್ಯೆಗಳಿರ್ಬೋದು, ಅದು ಯುವ ಇಲಾಖೆ ಇರ್ಬೋದು, ಮೀನುಗಾರ ಸಚಿವರು ಇರ್ಬೋದು, ಏನೇ ಇರ್ಬೋದು, ಅವೆಲ್ಲೂ ಕೂಡ ಒಂದೊಂದು ವರ್ಗಕ್ಕೆ ಸೀಮಿತ ಪಟ್ಕೊಂಡು ಮಾಡಬೇಕಾದ ಕೆಲಸ. ಆಯ್ತಾ? ಅದು ನೀವು ಹೇಳಿದಾಗ ಅಂಕಿಅಂಶಗಳನ್ನು ಇಷ್ಟು ಮಾಡಿದ್ದೇನೆ, ಇಷ್ಟು ಇದಾಗಿದೆ, ಎಷ್ಟು ರಫ್ತಾಗಿದೆ, ಎಷ್ಟು ಆಮದಾಗಿದೆ, ಅಥವಾ ಸವಾಲುಗಳು ಇಷ್ಟು ಇತ್ಯರ್ಥ ಮಾಡಿದ್ದೇನೆ, ಇಷ್ಟನ್ನು ಹೇಳ್ಬೋದು. ಅದೇ ಒಬ್ಬ ಉಸ್ತುವಾರಿ ಸಚಿವನಾಗಿ ಜಿಲ್ಲೆಗೆ ಸಮರ್ಪಿಸಬೇಕು, ಎಲ್ಲ ಸಮಸ್ಯೆಗಳನ್ನು ಅಲ್ಲಿ ಎಲ್ಲ ಬರ್ತದೆ. ನೀವು ನೀರಾವರಿ ಸಮಸ್ಯೆ ಬರುತ್ತೆ, ಅಥವಾ ವರಾಯಿ ಸಮಸ್ಯೆ ಬರುತ್ತೆ, ಕುಡಿಯುವ ನೀರಿನ ಸಮಸ್ಯೆ ಬರುತ್ತೆ, ಅವೆಲ್ಲ ಈ ಕಡಲು ಕೊರತೆಗಳ ಸಮಸ್ಯೆಗಳು ಇವತ್ತು ಪುನಃ ಬಂತು. ಇವತ್ತು ಏನು ಕೊರತೆ, ಇದು ಮರಳುಗಾರಿಕೆಯಿಂದಾಗಿ ಕಡಲು ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ನೀವೇನು ಪರಿಹಾರ ಕೊಳ್ಕೊಳ್ತೀರಿ ಅಂದ್ರೆ ನಾನು ಹೇಳುದು, ಒಂದು ರೀತಿಯಲ್ಲಿ ಅಧಿಕಾರ ಮಟ್ಟದಲ್ಲಿ ಇದನ್ನು ಅವರು ಕೂಲಂಕುಷವಾಗಿ ಪರಿಶೀಲಿಸಬೇಕಾಗತ್ತೆ ಮತ್ತು ಪರಿಹಾರವನ್ನು ಶೀಘ್ರ ಕೊಡಬೇಕಾಗತ್ತೆ. ಇಲ್ಲದೇ ಇದ್ರೆ ಏನಾಗುತ್ತೆ, ಒಂದು ರೀತಿಯಲ್ಲಿ ಬಾಹಿದಾರಿಯಾಗಿ ಒಳ್ಳೆ ವೈಭವೀಕರಿಸ್ತಾ ಬಿಡ್ತಾರೆ, ಕೆಲಸ ನಿಜವಾದ ಅರ್ಥದಲ್ಲಿ ಆಗ್ತಾ ಹೋಗುವುದಿಲ್ಲ. ಅಲ್ಲ, ಈಗ ಏನು ಮಧ್ವರಾಜ್ ಅವರು
ಒಂದು ಹೆಜ್ಜೆ ಇಟ್ಟಿದ್ದಾರೆ. ಈ ಸಚಿವರಾಗಿ, ಕೇವಲ ಸಚಿವರಾಗಿ ಮಾತ್ರ ಅಲ್ಲ, ಅವರಿಗೆ ಸ್ವಲ್ಪ ಈ ಕಂದಾಯ ಇಲಾಖೆಯ ಒಂದು ಟಚ್ ನಂತರ ಶಾಸಕರಾಗಿಯೂ ಸಾಕಷ್ಟು ಈ ಊರಿನ ಉಡುಪಿಯ ವಿಧಾನಸಭಾ ಕ್ಷೇತ್ರದ ಕೆಲಸಗಳನ್ನು ಮಾಡಿದ ಅನುಭವ ಇದೆ. ಆಮೇಲೆ ಕಂದಾಯ ಇಲಾಖೆಯ ಸಂಸದೀಯ ಕಾರ್ಯದರ್ಶಿಯಾಗಿ ಮಾಡಿದ ಒಂದಷ್ಟು ಕೆಲಸಗಳಿದೆ. ಒಂದು ನಿಮಿಷ ಶೆಟ್ರೆ, ಈಗ ನಮ್ಮ ಕಾಂಗ್ರೆಸ್ನ ಮುಖಂಡರಾದಂತಹ ಅಮೃತ್ ಶೆಣೈ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ಕಾರ ಅಮೃತ್ ಶೆಣೈ ಅವರೇ. ನಮಸ್ಕಾರ. ನಾವು ಈ ಪಬ್ಲಿಕ್ ಮೇಲ್, ಸ್ಪಂದನದ ಪಬ್ಲಿಕ್ ಮೇಲ್ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಪ್ರಮೋದ್ ಮಧ್ವರಾಜ್ ಅವರ ಬಗ್ಗೆ ನಾವು ಏನು ಅವ್ರ ಮುಂದಿರುವ ಸವಾಲುಗಳೇನು ಮತ್ತು ಜನರಿಗೆ ಅವರ ಮೇಲೆ ಇರುವಂಥ ನಿರೀಕ್ಷೆಗಳೇನು, ಅದನ್ನು ಸಾಕಾರ ಮಾಡಲಿಕ್ಕೆ ಸಚಿವರು ಏನೆಲ್ಲ ಕ್ರಮ ಕೈಗೊಳ್ಳಬೇಕಾಗಬಹುದು ಅನ್ನೋದ್ರ ಬಗ್ಗೆ ನಾವೊಂದು ಚರ್ಚೆ ಮಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಸಂಪನ್ಮೂಲ ವ್ಯಕ್ತಿಯಾಗಿ, ಮಾಹಿತಿದಾರರಾಗಿ ಒಂದು ಚರ್ಚೆಗೆ ಖ್ಯಾತ ರಾಜಕೀಯ ವಿಶ್ಲೇಷಕ ಸುರೇಂದ್ರನಾಥ್ ಶೆಟ್ಟಿ ಕೊಕ್ಕರ್ಣೆ ಅವರು ನಮ್ಮ ಜೊತೆಗಿದ್ದಾರೆ. ಶೆಣೈ ಅವರೇ, ಈಗ ತಮ್ಮ ಪಕ್ಷದ ಒಬ್ಬರು ಶಾಸಕರಾಗಿ, ಸಚಿವರಾಗಿ ಪ್ರಮೋದ್ ಮಧ್ವರಾಜ್ ಬಗ್ಗೆ ನಿಮಗೆ ಒಬ್ಬ ಪಕ್ಷದ ಕಾರ್ಯಕರ್ತರಾಗಿ ಮತ್ತು ನಾಯಕರಾಗಿ ಏನು ನಿರೀಕ್ಷೆಗಳಿದೆ ಅಂತ? ಪ್ರಮೋದ್ ಮಧ್ವರಾಜ್ ಉಡುಪಿಯ ಇತಿಹಾಸದಲ್ಲೇ ಒಂದು ಬಹಳ ದೊಡ್ಡ ಸಾಧನೆ ಮಾಡಿದ್ರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ. ಉಡುಪಿಯ ಇತಿಹಾಸದಲ್ಲೇ ಬಹಳ ದೊಡ್ಡ ಅಂತರದಲ್ಲಿ ಗೆದ್ದು ಬಂದವರು. ಮತ್ತೆ ಸಹಜವಾಗಿ ಮನೋರಮಾ ಮಧ್ವರಾಜ್, ಮಲ್ಪೆ ಮಧ್ವರಾಜ್ ಇವರದೆಲ್ಲ ಒಂದು ನಾಯಕತ್ವ ಗುಣಗಳನ್ನ ಅವರು ಒತ್ಕೊಂಡೇ ಬಂದಿದ್ದಾರೆ. ಅವರಿಗೆ ಪ್ರಥಮ 3 ವರ್ಷ ಶಾಸಕನಾಗಿ ಕ್ಷೇತ್ರದ ಸೇವೆ ಮಾಡಿದ ಮತ್ತು ಕ್ಷೇತ್ರದ ಸಮಸ್ಯೆಗಳನ್ನ ಅವರು ಸಂಪೂರ್ಣವಾಗಿ ಅರ್ಥಕೊಂಡಿದ್ದಾರೆ. ಅದೇ ರೀತಿ ಅವರು ಅನೇಕ ಸಮಿತಿಯ ಸದಸ್ಯರಾಗಿದ್ದರು. ಆ ಸಮಿತಿಗಳೆಲ್ಲ ಮುಖ್ಯಮಂತ್ರಿ ಕೂಡ ಬರ್ತಿದ್ರು ಆ ಸಭೆಗಳಲ್ಲೆಲ್ಲ. ಬಹುಶಃ ಪ್ರಮೋದ್ ಮಧ್ವರಾಜರ ಕಾರ್ಯಕ್ಷಮತೆ, ಬುದ್ಧಿವಂತಿಕೆ ಮತ್ತೆ ಪ್ರೌಢತೆಯನ್ನ ನೋಡಿ ಮುಖ್ಯಮಂತ್ರಿಯವರು ಅವರಿಗೆ ಇದೊಂದು ಬಹಳ ದೊಡ್ಡ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಮತ್ತು ಅವರು ಮೀನುಗಾರಿಕೆ ಉದ್ಯಮದಲ್ಲಿ ಅದೇ ಅವರ ತಂದೆ ಅಜ್ಜರಿಂದ ಹಿಡಿದು ಅದೇ ಕುಟುಂಬದ ಪರಂಪರೆ ಉಳ್ಳವರು. ಮೀನುಗಾರಿಕೆಯ ಸಮಸ್ಯೆಯ ಬಗ್ಗೆ, ಆ ಕ್ಷೇತ್ರದಲ್ಲಿ ಇರುವಂತಹ ಸಮಸ್ಯೆಗಳ ಬಗ್ಗೆ ಆಳವಾದಂತಹ ಅರಿವನ್ನ ಅವರು ಹೊಂದಿದ್ದಾರೆ. ಹಾಗಾಗಿ ಸಹಜವಾಗಿ ಆ ಕ್ಷೇತ್ರದ ಸಮಸ್ಯೆಗಳನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಎಂಬ ನಿರೀಕ್ಷೆ ಇದೆ. ಮತ್ತೊಂದು, ಅವರಿಗೆ ಯುವಜನ ಸೇವೆ ಮತ್ತು ಕ್ರೀಡಾ ಒಂದು ಖಾತೆಯನ್ನು ಕೂಡ ಮುಖ್ಯಮಂತ್ರಿ ಅವರು ಕೊಟ್ಟಿದ್ದಾರೆ. ಕ್ರೀಡೆ ಮತ್ತು ಯುವಜನ ಅಂದ್ರೆ ಅದು ಎರಡು ಕೂಡ ಸಾಮಾನ್ಯವಾಗಿ ಯುವಕರಿಗೆ ಸಂಬಂಧಪಟ್ಟಂತಹ ಖಾತೆ. ಇವರು ಸದಾ ಯುವಕರ ಕಣ್ಮಣಿ ಮತ್ತು ಅನೇಕ ಯುವಕರ ಒಡನಾಡಿಯಾಗಿದ್ದಾರೆ. ಯುವಕರು ಕೂಡ ಆಗಿದ್ದಾರೆ, ಅವರು ಕೂಡ ಬಹಳ ವಯಸ್ಸಾಗ್ಲಿಲ್ಲ ಅವರಿಗೆ. ಸೊ ಯುವಕರ ಸಮಸ್ಯೆಗಳನ್ನು ಕೂಡ ಅರ್ಥ ಮಾಡಿ ಆ ಖಾತೆಯನ್ನು ಕೂಡ ಅವರು ಸಮರ್ಥವಾಗಿ ನಿಭಾಯಿಸ್ತಾರೆ ಎಂಬಂತ ವಿಶ್ವಾಸ ನಮ್ಗೆಲ್ರಿಗೂ ಇದೆ. ಮತ್ತೆ ಉಡುಪಿ ಜಿಲ್ಲಾ ಉಸ್ತುವಾರಿಯನ್ನು ಕೂಡ ಅವರಿಗೆ ಕೊಟ್ಟಿದ್ದಾರೆ. ಬಹುಶಃ ಒಂದು ಜಿಲ್ಲೆಯಲ್ಲಿ ಇವರು ಏಕೈಕ ಮಂತ್ರಿಯಾಗಿದ್ದು ಬೇರೆ ಯಾವುದೋ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಕೊಟ್ಟಿದ್ರೆ ಸ್ವಲ್ಪ ಸಮಸ್ಯೆ ಆಗ್ತಿತ್ತು. ಇವರು ಏಕೈಕ ಮಂತ್ರಿ ಆಗಿರೋದ್ರಿಂದ ಆ ಒಂದು ಜವಾಬ್ದಾರಿಯನ್ನು ಕೂಡ ಇವರಿಗೆ ಕೊಟ್ಟಿರುವಂತದ್ದು ಅತ್ಯಂತ ಅರ್ಥಪೂರ್ಣ. ಈ 3 ಜವಾಬ್ದಾರಿಯನ್ನು ನಿಭಾಯಿಸುವ ಶಕ್ತಿ, ಸಾಮರ್ಥ್ಯ ಪ್ರಮೋದ್ ಮಧ್ವರಾಜರಿಗೆ ಇದೆ. ಅವರು ಒಳ್ಳೆ ಕೆಲಸ ಮಾಡಿದ್ರೆ ಮತ್ತೆ ಅವರದು ಬಹಳ ಒಂದು ಭ್ರಷ್ಟಾಚಾರ ರಹಿತ ಆದಂತ ಒಂದು ಹಿನ್ನೆಲೆ. ಇವತ್ತಿನ ತನಕ ಯಾವುದೇ ರೀತಿಯ ಕಳಂಕವನ್ನು ಅವರ ಮೈಗೆ ಅಂಟಿಸ್ಕೊಳ್ಳಿಲ್ಲ. ಸೊ ಅವರು ಒಳ್ಳೆ ಮಾಡಿ ಕೆಲಸ ಮಾಡಿದ್ರೆ ಸಹಜವಾಗಿ ಉಡುಪಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ಅತ್ಯಂತ ಶಕ್ತಿಯುತವಾಗಿ ಮುಂದಿನ ದಿನಗಳಲ್ಲಿ ಮೂಡಿ ಬರ್ತದೆ ಎಂಬಂತ ವಿಶ್ವಾಸ. ಖಂಡಿತ ಶೆಣೈಯರೇ, ಈಗ ಏನಂದ್ರೆ, ಈಗ ಖಂಡಿತವಾಗಿ ಅವರು ನಮ್ಮ ಸುರೇಂದ್ರನಾಥ್ ಶೆಟ್ಟಿ ಅವರು ಹೇಳ್ತಾ ಇದ್ರು ನಾನ್ ಕರಪ್ಟೆಡ್ ಒಬ್ರು ಲೀಡರ್ ಅಂತ. ಅದ್ರ ಜೊತೆಗೆ ಬರೀ ಭ್ರಷ್ಟಾಚಾರ ರಹಿತ ಮಾತ್ರ ಅಲ್ಲ, ಅವರು ಕಷ್ಟದಲ್ಲಿ ಬಂದವರಿಗೆ ದಾನವನ್ನು ಮಾಡ್ತಿದ್ದಂಥ ಒಂದು ವ್ಯಕ್ತಿತ್ವ ಇರುವಂಥ ಒಬ್ಬ ಸಚಿವ ಆಗಿ ಬಂದಿದ್ದಾರೆ. ಸೊ ಇದು ಖಂಡಿತ, ಇದರ ಮಟ್ಟಿಗೆ ನಾವು ಎರಡು ಮಾತೇ ಇಲ್ಲ. ಅವರು ಖಂಡಿತವಾಗಿ ಅಭಿವೃದ್ಧಿಯ ದಾರಿಯತ್ತ ಅವರು ಹೋಗಲಿಕ್ಕೆ ಖಂಡಿತ ಅವರು ಇಷ್ಟಪಡ್ತಾರೆ, ಹೆಜ್ಜೆ ಇಟ್ಟಿದ್ದಾರೆ. ಬಟ್ ನಮಗೆ ಏನು ನಿರೀಕ್ಷೆ ಅಂದರೆ, ನಮ್ಮ ನಿರೀಕ್ಷೆ ಏನು ಅಂತ ಕೇಳಿದರೆ, ಅಂದರೆ ನಮ್ಮ ಸಾರ್ವಜನಿಕರ ನಿರೀಕ್ಷೆ, ಉಡುಪಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದುಕೊಂಡು 3 ಖಾತೆಗಳನ್ನು, ರಾಜ್ಯ ಮಟ್ಟದ 3 ಖಾತೆಗಳನ್ನ ಹೊತ್ತುಕೊಂಡು ಕೆಲಸ ಮಾಡುವಾಗ ಎಲ್ಲೋ ಒಂದು ಕಡೆ ಅವರಿಗೆ ಕೈ ಕಟ್ಟಿದಾಗ ಆಗಲಿಕ್ಕಿಲ್ವಾ ಅನ್ನುವಂಥ ಒಂದು ಪ್ರಶ್ನೆ, ಒಂದು ಜನರಲ್ಲಿ ಒಂದು ಅನುಮಾನ ಇದೆ. ಅನುಮಾನ ಯಾಕೆ ಮೂಡಿ ಬರ್ತದೆ? ಅಲ್ಲ, ಯಾಕೆಂತ ಕೇಳಿದ್ರೆ, ಈಗ ನೋಡಿ, ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಎಲ್ಲಾ ವ್ಯವಸ್ಥೆಗಳನ್ನು ಸರ್ಕಾರ ಮಾಡಿಕೊಡ್ತದೆ. ಅವರು ಅವರ ಬುದ್ಧಿವಂತಿಕೆಯನ್ನು
ಖಾತೆಗಳನ್ನು ಸಮರ್ಥವಾಗಿ ನಿಭಾಯಿಸ್ತಾರೆ ಎಂಬ ವಿಶ್ವಾಸದಿಂದಲೇ ಅವರಿಗೆ ಎಷ್ಟು ಖಾತೆಗಳನ್ನು ಕೊಟ್ಟಿರುವಂತದ್ದು. ಹೌದು ಹೌದು. ಮತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಖಾತೆ ಹಂಚುವಷ್ಟು ಮುಖ್ಯಮಂತ್ರಿಗೆ ಆ ಅಧಿಕಾರ ಇಲ್ಲ. ಅವರಿಗೊಂದು ಲಿಮಿಟೇಷನ್ ಇದೆ ಮಂತ್ರಿಮಂಡಲದಲ್ಲಿ. ಓಕೆ. ಈಗ ಇಲಾಖೆಗಳು ಖಾತೆಗಳಿಗೆ ಒಬ್ಬರಿಗೆ ಒಂದು ಮಂತ್ರಿ ಸ್ಥಾನ ಕೊಟ್ರೆ ಅದು ಬಹುಶಃ 40-50 ಮೀರ್ತದೆ. ಮುಖ್ಯಮಂತ್ರಿಗಳಿಗೆ 15%. ನಮ್ಮ ಸುರೇಂದ್ರನಾಥ್ ಶೆಟ್ಟರಿಗೆ ಅಲ್ಲ ನಾನು ಕೇಳ್ತಿರೋದು ಅದು ಸರಿ, ಅದು ಖಂಡಿತ ಅದನ್ನು ಒಪ್ಕೊಳ್ಳೋಣ. ಒಂದು ಆರ್ಥಿಕ ನಮ್ಮ ಸಂಕಷ್ಟಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಕೂಡ ಒಂದು ಸಚಿವ ಸಂಪುಟ ರಚನೆ ಮಾಡಬೇಕು. ಆಮೇಲೆ ಅಭಿವೃದ್ಧಿ ಕಾಮಗಾರಿಗಳನ್ನ ಕೂಡ ಮಾಡಬೇಕು. ಅದೊಬ್ಬ ಮುಖ್ಯಮಂತ್ರಿ ಆದವನಿಗೆ ಮಾತ್ರ ಅಲ್ಲ, ಅರ್ಥಶಾಸ್ತ್ರಜ್ಞರಾಗಿ ಒಬ್ಬ ನಾಯಕನಾದವನಿಗೆ ಅದು ಗೊತ್ತಿರುತ್ತೆ. ಮತ್ತೆ ಸಾಮಾಜಿಕವಾಗಿ ನಮಗೆಲ್ಲ ಗೊತ್ತಿರಬೇಕಾದಂತ ವಿಚಾರ. 224 ಸದನದ ಸದಸ್ಯರಿರುವ ಸದನದಲ್ಲಿ 15% ಅದರದ್ದು ಮಾತ್ರ ಈಗ ಒಬ್ಬರಿಗೆ ಒಂದೇ ಖಾತೆ ಪ್ರಕಾರ ಕೊಟ್ರೆ ಆ ಮಂತ್ರಿ ಆ ಖಾತೆಯನ್ನು ಬಹಳ ಸುಲಲಿತವಾಗಿ ನಿಭಾಯಿಸಬಹುದು, ಯಾಕಂದ್ರೆ ಒಂದೇ ಜವಾಬ್ದಾರಿ ಅಂತ. ಹೌದು. ಅಲ್ಲ ಆದ್ರೆ ಅಷ್ಟು ಮಂತ್ರಿಗಳನ್ನು ಮಾಡ್ಲಿಕ್ಕೆ ಮುಖ್ಯಮಂತ್ರಿಗೆ ಅಧಿಕಾರ ಇಲ್ಲ. ಹಿಂದೆ ಎಲ್ಲ 70-80 ಸಚಿವರೆಲ್ಲ ಇರ್ತಿದ್ರು. ಅಮರೇಶ್ ಅವರೇ, ನಾನು ಸುರೇಂದ್ರನಾಥ್ ಶೆಟ್ಟಿ ಕೇಳ್ತಾ ಇದ್ದೇನೆ. ಯಾಕೆ ಕೇಳಿದ್ರೆ ಹೆಚ್ಚಿನ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಬರೀ ಒಂದು ಕಾಂಗ್ರೆಸ್ ಕಾಲದ ಸಂದರ್ಭ ಅಲ್ಲ, ಇದು ಎಲ್ಲಾ ಕಾಲ ಸಂದರ್ಭದಲ್ಲಿ ಬರುವಂತಹದ್ದು. ಈ ಉಸ್ತುವಾರಿ ಎನ್ನುವ ಕಾನ್ಸೆಪ್ಟ್ ಉಂಟಲ್ಲ, ಪರಿಕಲ್ಪನೆ, ಇದೇನ್ ಮಾಡುತ್ತೆ ಕೇಳಿದ್ರೆ ಸಚಿವರನ್ನು ತಮ್ಮ ಖಾತೆಯನ್ನು ಮರೆಯುವ ಹಾಗೆ ಮಾಡುತ್ತೆ. ಯಾಕೆ ಕೇಳಿದ್ರೆ ಹಿಂದೆ ನಾವು ಒಂದು ಸಚಿವರಂತ ಹೇಳಿದ್ರೆ, ಉದಾಹರಣೆಗೆ ಅದು ಗೋವಿಂದೇಗೌಡರು ಇರ್ಬೋದು, ಅದು ನಜೀರ್ ಸಾಬ್ರ ಅಂತ ವ್ಯಕ್ತಿ ಇರ್ಬೋದು, ಸಚಿವರಂತ ಹೇಳಿದ್ರೆ ಇಡೀ ರಾಜ್ಯಕ್ಕೆ ಅವರ ಪರಿಚಯ ಆಗ್ತಾ ಇತ್ತು. ಅಂದ್ರೆ ಆ ರೀತಿಯಲ್ಲಿ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ, ಬರೀ ಒಂದು ಕಾಂಗ್ರೆಸ್ ಅಂತಲ್ಲ, ಇತ್ತೀಚಿನ ವರ್ಷಗಳಲ್ಲಿ ಈ ಉಸ್ತುವಾರಿ ಕಾನ್ಸೆಪ್ಟ್ ಬಂದಾಗ ಎಲ್ಲ ಸಚಿವರು ಏನಿದ್ದಾರೆ ತಮ್ಮ ಕ್ಷೇತ್ರಕ್ಕೂ ತಮ್ಮ ಜಿಲ್ಲೆಗೆ ಸೀಮಿತಪಡಿಸ್ಕೊಂಡು ಹೋಗ್ತಾರೆ. ಯಾಕೆ ಕೇಳಿ ಈ ಒಂದು ಸಮಸ್ಯೆ ಎಲ್ಲಾ ಸಚಿವರನ್ನು ಕಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಇಂಥ ಒಂದು ಸವಾಲುಗಳನ್ನು, ಸಮಸ್ಯೆಗಳನ್ನು ಪ್ರಮೋದ್ ಮಧ್ವರಾಜ್ ಹೇಗೆ ಬಗೆಹರಿಸಿಕೊಳ್ಬಹುದು, ಅವರ ಒಂದು ತಿರುಗಾಟ ಬರೇ ಉಡುಪಿಗೆ ಸೀಮಿತ ಪಡ್ಕೊಂಡ್ರೆ ಹೇಗಾಗತ್ತೆ ಅನ್ನೋ ಒಂದು ಸಮಸ್ಯೆ. ಆದ್ರೆ ರಾಜ್ಯ ಪೂರ್ತಿ ತಿರುಗಾಟ ಮಾಡುವಂತ ಇಚ್ಛಾಶಕ್ತಿ ಇದ್ದ ವ್ಯಕ್ತಿಗೆ ಈ ಜಿಲ್ಲೆ ಉಸ್ತುವಾರಿ ಮತ್ತು ಇಡೀ ರಾಜ್ಯದಲ್ಲಿ ತನಗೆ ಕೊಟ್ಟಂತ ಖಾತೆ ಜವಾಬ್ದಾರಿಯನ್ನು ಒಂದು ಸಮತೋಲಿತವಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ 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 ಶೆಣೇರಿ, ಈಗ ಒಂದು ವಿಚಾರಕ್ಕೆ ಬರೋಣ. ಈಗ ಉಸ್ತುವಾರಿ ಸಚಿವರಾಗಿ ಮತ್ತು ನಮ್ಮ ಇಲ್ಲಿಯ ಯೋಜನಾ ಸಬಲೀಕರಣ ಮತ್ತು ಮೀನುಗಾರಿಕಾ ಸಚಿವರಾಗಿ ಇಲ್ಲಿಯ ಜನರಿಗೆ ಏನೆಲ್ಲ ಈ 1.5 ವರ್ಷ 2 ವರ್ಷ ಅವಧಿ, ಆದರೆ 1.5 ವರ್ಷ ಅಂತ ಇಟ್ಕೊಳ್ಳೋಣ, 1.5 ವರ್ಷದಿಂದ 2 ವರ್ಷ ಮಧ್ಯದಲ್ಲಿ ಇಟ್ಕೊಳ್ಳೋಣ. ಈ 2 ವರ್ಷಗಳ ಅವಧಿಯಲ್ಲಿ ಏನೆಲ್ಲ ಸಾಧನೆಗಳನ್ನು ಸಚಿವರಿಗೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ತಮ್ಮ ಪಕ್ಷದ ಮುಖಂಡರಾಗಿ ತಮಗನ್ಸುತ್ತೆ? ಈಗ ನೋಡಿ, ಉಸ್ತುವಾರಿ ಸಚಿವರಿಗೆ ಜಿಲ್ಲೆಯ ಎಲ್ಲಾ ಆಗು ಹೋಗುಗಳ ಉತ್ತರದಾಯಿತ್ವ ಇರುತ್ತೆ. ಅದು ಅವರ ಖಾತೆಗೆ ಮಾತ್ರ ಸೀಮಿತವಾಗಿ ಅಲ್ಲ. ಹೌದು. ಎಲ್ಲ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಜುಕೇಶನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಬೇರೆ ಬೇರೆ ರಾಜ್ಯ ಸರ್ಕಾರಿ ನೌಕರರ ವರ್ಗಾವಣೆಗಳಿರ್ಬೋದು, ಪ್ರತಿ ಒಂದು ಜವಾಬ್ದಾರಿ ಜಿಲ್ಲೆಯಲ್ಲಿ ಆ ಮಂತ್ರಿಗೆ ಉತ್ತರದಾಯಿತ್ವ ಇರ್ತದೆ. ಸೊ ಜಿಲ್ಲೆಯಲ್ಲಿ ಏನ್ ಸಮಸ್ಯೆ ಇದೆ, ಅದಕ್ಕೆ ಎಷ್ಟು ಅನುದಾನ ತರಬೇಕು, ಯಾವ್ಯಾವ ತಾಲೂಕಿಗೆ ಎಷ್ಟೆಷ್ಟು ಕೊಡಬೇಕು, ಯಾವ್ಯಾವ ಇಲಾಖೆಯಿಂದ ಅನುದಾನಗಳನ್ನು ಇಟ್ಕೊಂಡು ಬರಬೇಕು, ಆ ಕೆಲಸ ಮಾಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಜಿಲ್ಲಾ ಉಸ್ತುವಾರಿಗೆ. ಮತ್ತೆ ರಾಜ್ಯ ಮಟ್ಟದ ಖಾತೆಯನ್ನ ನಿಭಾಯಿಸುವಾಗ ಸಹಜವಾಗಿ ಬೇರೆ ಎಲ್ಲಾ ಜಿಲ್ಲೆಗಳಿಗೆ ಹೋಗಿ ಸಮಾನ ನ್ಯಾಯವನ್ನು ಒದಗಿಸಬೇಕಾಗ್ತದೆ. ಕೇವಲ ತಾನು ಹುಟ್ಟಿ ಬೆಳೆದ ಜಿಲ್ಲೆಗೆ ಮಾತ್ರ ಮಾಡ್ಲಿಕ್ಕೆ ಬರುವುದಿಲ್ಲ, ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ನಮ್ಮ ಜಿಲ್ಲೆಯ ಮಟ್ಟಿಗೆ ಹೇಳುದಾದ್ರೆ ಪ್ರಮೋದ್ ಮಧ್ವರಾಜ್ರಿಗೆ ಅವರು ಶಾಸಕರಾಗಿದ್ದು ಮಂತ್ರಿ ಆಗಿದ್ದು 3 ವರ್ಷ. ಆದ್ರೆ ಅವರು ಜಿಲ್ಲೆಯ ಬೇರೆ ಬೇರೆ ಸಂಘಟನೆಗಳಲ್ಲಿ ದುಡಿದವರು, ವಿಶೇಷವಾಗಿ ಮೀನುಗಾರರಿಗೆ ಸಂಬಂಧಪಟ್ಟಂತ ಅನೇಕ ಹೋರಾಟಗಳನ್ನು ಮಾಡಿದ ವ್ಯಕ್ತಿಯವರು. ಸೊ ಅವರಿಗೆ ಜಿಲ್ಲೆಯ ಸಂಪೂರ್ಣ ಚಿತ್ರಣದ ಅರಿವಿದೆ. ಸೊ ಅವರಿಂದ ನಾವು ನಿಜವಾಗಿ ಕೂಡ ಜಿಲ್ಲೆಯ ಒಂದು ಸರ್ವತೋಮುಖ ಅಭಿವೃದ್ಧಿಯನ್ನು ನಿರೀಕ್ಷೆ ಮಾಡಬಹುದು ಅಂತ ನನ್ಗೆ ಅನಿಸ್ತದೆ. ಓಕೆ ಹರೀಶ್ ಶೆಣೈ ಅವರು, ಥ್ಯಾಂಕ್ ಯು. ತಮ್ಮ ಅಭಿಪ್ರಾಯಗಳನ್ನ ನೀವು ಹೇಳಿದ್ರಿ. ಒಬ್ಬ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಮತ್ತು ಯುವ ನಾಯಕರಾಗಿ ಯುವ ಸಚಿವರ ಬಗ್ಗೆ ಒಂದಷ್ಟು ಒಳ್ಳೆಯ ಒಂದು ಭರವಸೆಯನ್ನು, ನಿರೀಕ್ಷೆಯನ್ನು ಇಟ್ಟುಕೊಳ್ಬಹುದು ನಾವು ಅನ್ನುವಂಥ ಒಂದು ನಂಬಿಕೆ ಹುಟ್ಟಿಸುವ ಮಾತುಗಳನ್ನು ನೀವು ಮಾತಾಡಿದರೆ, ಬಹುಶಃ ನಮ್ಮದು ಕೂಡ ಕನಸು ಅದೇ. ಒಬ್ಬ
ಯುವ ನಾಯಕನಾಗಿ ಸಚಿವರಾಗಿ ಒಂದು ಜಿಲ್ಲೆಗೆ ಸಾಕಷ್ಟು ಒಳ್ಳೆಯದನ್ನು ಮಾಡಿದರೆ ಖಂಡಿತವಾಗಿ ಪಕ್ಷವೂ ಗಟ್ಟಿಯಾಗುತ್ತೆ, ಸರ್ಕಾರವೂ ಗಟ್ಟಿಯಾಗುತ್ತೆ, ವೈಯಕ್ತಿಕವಾಗಿ ಕೂಡ ಬೆಳಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆ ನಂಬಿಕೆ ನಮಗೂ ಇದೆ. ಈ ನಿಟ್ಟಿನಲ್ಲಿ ನಾವು ಈ ಚರ್ಚೆಯನ್ನು ಮಾಡ್ತಿದ್ದೇವೆ. ಬಹುಶಃ ಈಗ ಒಂದು 9 ಗಂಟೆ ನಂತರ ಸಾರ್ವಜನಿಕರು ಕೂಡ ನಮ್ಮ ಜೊತೆಗೆ ಮಾತಾಡ್ತಾರೆ. ಅವರವರ ಏನೇನು ಆ ಊರಿನ ಸಮಸ್ಯೆಗಳ ಪರಿಹಾರ ಮಾಡಲಿಕ್ಕೆ ಅವಕಾಶಗಳಿದೆ, ಏನೇನು ಸಮಸ್ಯೆಗಳಿದೆ, ಮೀನುಗಾರ ಸಮಸ್ಯೆಗಳೇನಿದೆ, ಕುಡಿಯುವ ನೀರಿನ ಸಮಸ್ಯೆ ಏನಿದೆ ಅನ್ನೋದ್ರ ಬಗ್ಗೆ. ಧನ್ಯವಾದಗಳು ಹರೀಶ್ ಅವರ, ತಾವು ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಾರೆ. ಅಮೃತ್ ಶೆಣೈ ಥ್ಯಾಂಕ್ ಯು. ಅಮೃತ್ ಶೆಣೈ ಅವರು ತುಂಬ ಉತ್ತಮವಾದ ಒಂದು ನಂಬಿಕೆಯ ಭರವಸೆಯ ಮಾತುಗಳನ್ನ ಹೇಳಿದ್ದಾರೆ. ವಿಶ್ವಾಸದ ಮಾತು ಕಾಣುತ್ತೆ ನನಗೆ. ಅಂದ್ರೆ ಇದುವರೆಗೆ ಏನು ಒಂದು ಟೇಕಪ್ ಅಂತ ಹೇಳ್ತಾರಲ್ಲ, ಸರ್ಕಾರದ ವರ್ಕ್ ಟೇಕಪ್ ಆದ ಧ್ವನಿ ಇಲ್ಲ, ಕೆಲಸ ಸ್ಟಾರ್ಟ್ ಮಾಡಿದಾರೂ ಇಲ್ಲ. ಬಟ್ ವಿಶ್ವಾಸ ಇನ್ನೂ ಇದೆ, ನಮಗೂ ಇದೆ, ಅಮೃತ್ ಶೆಣೈ ಅವರಿಗಿದೆ. ಬಟ್ ಏನ್ ಇನ್ನು ಆಗ್ಬೇಕಾದ್ದು ಟೇಕಪ್ ಆಗ್ಬೇಕಾಗತ್ತೆ. ಇಲ್ಲದೇ ಇದ್ರೆ ಅದೇನಾಗುತ್ತೆ, ಬರೇ ಒಂದು ವಿಶ್ವಾಸ ಮಾಡ್ತಾರೆ, ಅನುಭವ ಇದೆ ಅನ್ನೋದ್ರಲ್ಲೇ ಕಾಲ ಕಳೆದು ಹೋಗುತ್ತೆ. ಅದು ಅಮೃತ್ ಶೆಣೈ ಅವರು ಹೇಳು ಸರಿ, ಒಪ್ಕೊಳ್ತೇನೆ. ಅವರು ಒಂದು ಒಳ್ಳೆಯ ಕುಟುಂಬದ ಹಿನ್ನೆಲೆ ಬಂದವರು, ಶಾಸಕರಾಗಿ ಸಮಸ್ಯೆಗಳನ್ನು ಅರಿತವರು, ಬೇರೆ ಬೇರೆ ಸಮಿತಿಯಲ್ಲಿ ಕೆಲಸ ಮಾಡಿದವರು, ಮೀನುಗಾರರ ಒಡನಾಟ ಇದ್ದವರು, ಎಲ್ಲ ಸರಿ. ಆದ್ರೆ ಇನ್ನು ಇಮಿಡಿಯೇಟ್ ಆಗಿ ಅವ್ರ ಕೆಲಸ ಟೇಕಪ್ ಆಗ್ಬೇಕಾಗತ್ತೆ. ಇದು ಹಾಗೆ ಇದಕ್ಕೆ ಟೇಕ್ ಆಫ್ ಆಗ್ಲಿಕ್ಕೆ ನೀವು ಡಿಸೆಂಬರ್ ವರೆಗೆ ಕಾದ್ರೆ ಮತ್ತೆ ನಿಮ್ಗೆ ಸಮಯ ಇರೋದಿಲ್ಲ. ಖಂಡಿತ. ಈಗ ಇವರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಖಂಡಿತವಾಗಿ ಒಂದು ಚುರುಕು ವ್ಯಕ್ತಿತ್ವದ ಅವರಿಗೆ ಇದಿದೆ, ಸಾಮರ್ಥ್ಯ ಇದೆ. ಅವರು ರಾಜ್ಯ ಮಟ್ಟದಲ್ಲಿರೋ ಕೊಟ್ಟಿರುವಂಥ ಖಾತೆಗಳನ್ನ ಕೂಡ ನಿಭಾಯಿಸಲಿಕ್ಕೆ ಅವರು ಸಮರ್ಥರಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಮಸ್ಯೆಗಳನ್ನು ನಿಭಾಯಿಸಲಿಕ್ಕೆ ಸಮರ್ಥರಿದ್ದಾರೆ ಅನ್ನುವಂಥ ಮಾಹಿತಿಗಳನ್ನು ಹೇಳಿದರು. ಆದರೆ ಸಚಿವರ ಮುಂದೆ ಅಷ್ಟು ಸುಲಭದ ಭರವಸೆಗಳು ಸಾಕಾಗೋದಿಲ್ಲ. ಸಚಿವರಿಗೆ ಬಹಳ ದೊಡ್ಡ ಸವಾಲುಗಳಿದೆ. ಕಳೆದ 4-5 ದಶಕಗಳಿಂದ ನೆನೆಗುದಿಗೆ ಬಿದ್ದಂಥ ವಾರಾಹಿ ಏನು ಈಗ ನೀರು ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಬಟ್ ಎಲ್ಲೆಲ್ಲ ನೀರು ಕೊಟ್ಟಿದ್ದಾರೆ ಅಂತೇಳಿ ಅನ್ನುವಂಥದ್ದು ಅಲ್ಲಿಗೆ ಹೋದಾಗ ಮಾತ್ರ ಗೊತ್ತಾಗುತ್ತೆ. ಕೆಲವು ಕಡೆ ನೀರು ಬೇಡದ ಇರುವ ಜಾಗದಲ್ಲಿ ಮಳೆಗಾಲದಲ್ಲಿ ಈಗಲೂ ನೀರು ಹರಿತಾ ಇದೆ. ಯಾಕಂದ್ರೆ ಹತ್ತಿರದ ಪ್ರದೇಶಗಳಿಗೆ ನೀರು ಅನುಕೂಲಕ್ಕೆ ಸಿಗ್ತಾ ಇಲ್ಲ. ಕೆನಲ್ ಪಕ್ಕದಲ್ಲಿ ಇರುವವರಿಗೆ ನೀರು ಉಪಯೋಗಕ್ಕೆ ಬರ್ತಾ ಇಲ್ಲ. ಇರಲಿ, ಅಂಥದ್ದನ್ನ ಒಂದು ನಿರ್ದಾಕ್ಷಿಣ್ಯವಾದಂಥ ಒಂದು ಕ್ರಮದ ಮೂಲಕ, ತನಿಖೆಯ ಮೂಲಕ, ಏನು ಜಯಪ್ರಕಾಶ್ ಹೆಗಡೆ ಅವರು ಒಂದು ಮಾತು ಇತ್ತೀಚೆಗೆ ಹೇಳಿದರು. ವಾರಾಹಿ ಸಭೆ ಆದಾಗ ಮುಖ್ಯಮಂತ್ರಿ ನೀರಾವರಿ ಸಚಿವರು ಬಂದಾಗ ಅವರು ಒಂದು ಮಾತಾಡಿದರು, ಮುದದಿಂದ ತನಿಖೆ ಆಗಬೇಕು ಅನ್ನೋಂಥ ಒಂದು ಮಾತನ್ನು ಹೇಳಿದರು. ಹಾಲಾಡಿ ನಮ್ಮ MLC ಪ್ರತಾಪ್ ಚಂದ್ರ ಶೆಟ್ಟರು ಒಂದು ಪ್ರತಿಭಟನೆಯನ್ನು ಮಾಡಿದರು. ಒಟ್ಟಾರೆಯಾಗಿ ಎಲ್ಲರೂ ಕೂಡ ಬೇಸತ್ತಿದ್ದಾರೆ. ಈ ವಾರಾಹಿ ಯೋಜನೆಯ ಅನುಷ್ಠಾನದಲ್ಲಿ ಆಗ್ತಾ ಇರುವಂಥ ಕಳಪೆ ಮತ್ತು ವಿಳಂಬಕ್ಕೆ ಬೇಸತ್ತಿದ್ದಾರೆ. ಸೊ ಇದೊಂದು ದೊಡ್ಡ ಸವಾಲು ನಿಮಗೆ. ಪಕ್ಷವನ್ನು ಸಂಘಟಿಸಲಿಕ್ಕೂ ಮತ್ತು ಅಭಿವೃದ್ಧಿಯನ್ನು ಕಾಣಲಿಕ್ಕೂ ಎಲ್ಲದಕ್ಕೂ ಕೂಡ ಪ್ರಮೋದ್ ಮಧ್ವರಾಜ್ ಮುಂದೆ ಇರುವಂಥ ಒಂದು ದೊಡ್ಡ ಸವಾಲು ವಾರಾಹಿ ಯೋಜನೆ ಅಂತ ಒಂದು ಹೇಳ್ಬೋದು. ಅದೇ ರೀತಿ ಕುಡಿಯುವ ನೀರಿನ ಸಮಸ್ಯೆಗಳು ಎಲ್ಲೆಡೆ ಇದೆ. ಮತ್ತು UGD ಅಂಡರ್ಗ್ರೌಂಡ್ ಡ್ರೈನೇಜ್, ಆ ಸಮಸ್ಯೆಗಳು ಕೂಡ ನಮ್ಮ ಉಡುಪಿ ಜಿಲ್ಲೆಯಾದ್ಯಂತ ಕಾರ್ಕಳದಲ್ಲೂ ಇದೆ, ಕುಂದಾಪುರದಲ್ಲೂ ಇದೆ, ಉಡುಪಿಯಲ್ಲೂ ಇದೆ. ಸೊ ಇದು ಬಹಳ ದೊಡ್ಡ ಅಂತ. ಮತ್ತು ಸಂಚಾರದ ಸಮಸ್ಯೆಗಳು, ಟ್ರಾಫಿಕ್ ಕಂಟ್ರೋಲಿಂಗ್ ಒಂದು ದೊಡ್ಡ ಸಮಸ್ಯೆ ಇದೆ. ಏನೋ ಅವರು ನಿನ್ನೆ SP ಸಾಹೇಬರು ಹೇಳ್ತಾ ಇದ್ರು, ಅವ್ರು ಬರಬೇಕಾದ್ರೆ ಇನ್ನೊಂದು 3-4 ತಿಂಗಳಲ್ಲಿ ಪೆಟ್ರೋಲಿಂಗ್ ಮಾಡ್ತಾರೆ ವೆಹಿಕಲ್ಸ್, 2 ವೆಹಿಕಲ್ಸು ಹೆಜಮಾಡಿಯಿಂದ ಕಾರವಾರದವರೆಗೆ. ಅದರಿಂದ ಇನ್ನು ಎಷ್ಟು ಸಮಸ್ಯೆಗಳು ಉದ್ಭವಿಸ್ತದೆ ಅಂದರೆ, ಗಳಿಗೆ ಹೋದಲ್ಲಿ ವಾಹನಗಳನ್ನು ತಡೆಯೋದು, ಕಿರಿಕಿರಿ ಆಗೋದು, ಅದು ಕೂಡ ಸಮಸ್ಯೆಗಳು ಇರ್ಬೋದು. ಏನೇ ಇರಲಿ, ಏನೋ ಒಂದು ಹೊಸ ಆಶಾವಾದವನ್ನು ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಅದರ ಸಾಧಕ ಬಾಧಕಗಳನ್ನ ಮುಂದೆ ಚರ್ಚೆ ಮಾಡೋಣ. ಈಗ ಈ ಮುಖ್ಯವಾಗಿ ಏನು ಸಚಿವರಾಗಿ ಆಯ್ಕೆ ಆದ ಕೂಡಲೇ, ಪ್ರಮೋದ್ ಮಧ್ವರಾಜ್ ಸಚಿವರಾಗಿ ಆಯ್ಕೆ ಆದ ಕೂಡಲೇ ಉದ್ಭವಿಸಿದ ಒಂದು ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದರೆ, ಗೋಪಾಲ ಪೂಜಾರಿ ಮತ್ತು ವಸಂತ ಬಂಗೇರ ನಡುವಿನ ಒಂದು ಸಂಘರ್ಷ. ಅವರು ನಾನು ರಾಜೀನಾಮೆ ಪಕ್ಷಕ್ಕೆ ರಾಜೀನಾಮೆ ಕೊಡ್ತೇನೆ, ಅವರ ಅಭಿಮಾನಿಗಳು ಅವರ ಪದಾಧಿಕಾರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ವಿನಯ್ ಕುಮಾರ್ ಸೊರಕೆ ಅವರ ಕಾಪುವಿನ ಅಷ್ಟೂ ಜನ ಸದಸ್ಯರು ರಾಜೀನಾಮೆ ನಾಟಕ ಮಾಡಿದರು. ಸೊ ಎಲ್ಲ ಒಂದು ಕಡೆ ಅದು ನಾಟಕ ಅಂತ ಅನ್ಸ್ಬೋದು. ಯಾಕೆಂದರೆ ಸಾಮಾನ್ಯವಾಗಿ ಗೆಲ್ಲುವ ಕುದುರೆ ಹಿಂದೆ ಒಂದಷ್ಟು ಜನ ಇರ್ತಾರೆ. ಗೋಪಾಲ ಪೂಜಾರಿ ಅವರು ಕೂಡ ನಾನು ಏನು ನಮ್ಮ ಜೊತೆ ಮಾತಾಡಿದಾಗ, ಫೋನಲ್ಲಿ ಮಾತಾಡುವಾಗ, ಎದುರು ಹೇಳಿಕೆ ಕೊಟ್ಟಾಗ, ನಾನು ಯಾವುದೇ ಕಾರಣಕ್ಕೂ ಪ್ರತಿಭಟನೆ ನಿಲ್ಲಿಸಲಿಕ್ಕೆ ನಮ್ಮ ಕಾರ್ಯಕರ್ತರನ್ನ ಹೇಳೋದಿಲ್ಲ ಅಂತ ಹೇಳಿದರು. ಅದಾದಮೇಲೆ ಇದರ ಬಗ್ಗೆ ಒಂದು ಚರ್ಚೆ ಮಾಡೋಣ. ವೀಕ್ಷಕರೇ, ನಾವು ಚರ್ಚೆಯನ್ನು ಮುಂದುವರಿಸ್ತೇವೆ. ಅದಕ್ಕಿಂತ ಮೊದಲು ಒಂದು ಸಣ್ಣ ವಿರಾಮ. ವಿರಾಮದ ಬಳಿಕ ಮತ್ತೆ ಪಬ್ಲಿಕ್ ಮೇಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವೇನು ಚರ್ಚೆ ಮಾಡ್ತಾ ಇದ್ವಿ, ನೂತನ ಸಚಿವರು ಮತ್ತು ಹಿರಿಯ ಶಾಸಕರ
ಮತ್ತು ಸಚಿವರ ಬಗ್ಗೆ ನಮಗಿರುವ ನಿರೀಕ್ಷೆಗಳು, ಇದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ವಿರಾಮಕ್ಕೆ ಮೊದಲು ನಾವೇನು ಮಾತಾಡ್ತಿದ್ವಿ, ಶಾಸಕ ಗೋಪಾಲ ಪೂಜಾರಿ ಮತ್ತು ವಿನಯ್ ಕುಮಾರ್ ಸೊರಕೆ ಅವರು ಏನು ಒಂದು ಹಂತದ ಆಕ್ರೋಶಕ್ಕೆ ಒಳಗಾಗಿದ್ದರು. ಅವರ ಅಭಿಮಾನಿಗಳು ಬೈಂದೂರಿನಲ್ಲಿ ಏನು ಶಾಸಕರ ಅಭಿಮಾನಿಗಳು ಬೈಂದೂರಿನಲ್ಲಿ ಮಾಡಿದ ಪ್ರತಿಭಟನೆ ನೋಡಿದರೆ ಏನಿಲ್ಲ, ಇನ್ನು ಮುಳುಗೋಯ್ತು, ಶಾಸಕರಿಗೆ ಕರೆದು ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಿ ಬಿಟ್ಟಿದ್ರು ಯುವ ಕಾಂಗ್ರೆಸ್ ಕಾರ್ಯಕರ್ತರು. ಅದೇ ರೀತಿ ಕಾಪುನಲ್ಲೂ ಕೂಡ ಪ್ರತಿಭಟನೆ ಆಯಿತು. ಆದರೆ ಅದೇ ಕ್ಷಣಕ್ಕೆ ಆ ಸಂಜೆ ಏನು ಅದು ಈ ಔಷಧಿಯ ಎಂಥದ್ದು ಶಕ್ತಿ 6 ಗಂಟೆ ಮಾತ್ರ ಇರ್ತದೆ, ಆಲ್ಕೋಹಾಲ್ನ ಶಕ್ತಿ 6 ಗಂಟೆ ಮಾತ್ರ ಇರ್ತದೆ ಅಂತ ಹೇಳ್ತಾರಲ್ಲ, ಅದೇ ರೀತಿ ಸಂಜೆ ಕತ್ಲೆ ಆಗೋಷ್ಟೊತ್ತಿಗೆ ಅದು ಮುಗ್ದೋದೇ ಹೋದ ಅನುಭವಗಳು ನಮ್ಮ ಕಣ್ಣೆದುರಿಗೆ ಆಗಿದೆ. ಇದು ಒಟ್ಟಾರೆಯಾಗಿ ಈ ಶಾಸಕರುಗಳಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅಸ್ತಿತ್ವದ ಭಯ ಇದೆಯಾ? ಆಮೇಲೆ ಇದು ಒಂದು. ಎರಡನೇದು, ಎಲ್ಲಿ ನಾವು ತುಂಬ ಎದುರು ಹೋದರೆ ನಮ್ಮ ಸ್ಥಾನವನ್ನು ಕಳ್ಕೊಳ್ಬೇಕಾಗುತ್ತೋ ಅಥವಾ ಮುಂದಿನ ಸಲದ ಚುನಾವಣೆಯಲ್ಲಿ ನಾವು ಗೆಲ್ಲುವ ಸಾಧ್ಯತೆ ಅಥವಾ ನಮಗೆ ಸ್ಥಾನ ಸಿಕ್ಕದೇ ಇದ್ದರೆ ಪಕ್ಷೇತರರಾಗಿ ಗೆಲ್ಲುವ ಸಾಧ್ಯತೆ ಇಲ್ಲ ಅನ್ನುವಂಥ ಒಂದು ಭಯ ಕಾಡ್ತಾ ಇದೆಯೋ, ಅಥವಾ ಅವರು ಜನರ ನಿರೀಕ್ಷೆಗೆ ಸರಿಯಾದ ಒಂದು ಅಭಿವೃದ್ಧಿಯತ್ತ ಅವ್ರಿಗೆ ಹೋಗಲಿಕ್ಕೆ ವಿಫಲರಾಗಿದ್ದಾರೆ ಅಂತ ಅನ್ನುವ ಫೀಲಿಂಗ್ಸ್ ಅವರನ್ನು ಕಾಡ್ತಾ ಇದೆಯಾ? ಯಾಕೆ ತಮ್ಮ ಅನುಭವಗಳನ್ನ ಒಂದು ತಮ್ಮದೇ ಸರ್ಕಾರ, ತಮ್ಮದೇ ಪಕ್ಷ, ತಮ್ಮದೇ ನಾಯಕರ ಜೊತೆಗೆ ಹಂಚಿಕೊಳ್ಳಿಕ್ಕೆ ಹಿಂದೆ ನೋಡ್ತಾರೆ, ಎದುರು ನೋಡ್ತಾರೆ, ಹೆದರ್ತಾರೆ ಅನ್ನುವಂಥ ಒಂದು ಅನುಭವಗಳು ನಮ್ಮ ಜೊತೆಗೆ ಇದೆ. ಇದಕ್ಕಿಂತ ಮೊದಲು ನಮ್ಮ ಜೊತೆಗೆ BJPಯ ಏನು ಉಡುಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುರೇಶ್ ನಾಯ್ಕ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್ ನಾಯ್ಕ್ ಅವರೇ ನಮಸ್ಕಾರ. ನಾನು ಜಯಶೇಖರ್ ಮಡಪ್ಪಾಡಿ. ನಮಸ್ಕಾರ. ನಾವೇನು ಪಬ್ಲಿಕ್ ಮೇಲ್ ಕಾರ್ಯಕ್ರಮದಲ್ಲಿ ನೇರ ಸಂದರ್ಶನದಲ್ಲಿ ಮಾತಾಡ್ತಾ ಇದ್ದೇವೆ. ಏನು ಪ್ರಮೋದ್ ಮಧ್ವರಾಜ್ ಅವರು ಏನು ಸಚಿವರಾಗಿದ್ದಾರೆ, ಅವರು ಏನು ಅವರ ಬಗ್ಗೆ ಜನರಿಗೆ ಏನು ನಿರೀಕ್ಷೆಗಳಿದೆ, ಒಬ್ಬ ಯುವ ನಾಯಕನಾಗಿ ಏನು ಮಾಡಲಿಕ್ಕೆ ಸಾಧ್ಯ ಇದೆ, ಆಮೇಲೆ ಅವರು ಮುಂದಿರುವ ಸವಾಲುಗಳು ಏನು ಅನ್ನುವಂಥದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ವಿ. ಸುರೇಶ್ ನಾಯ್ಕರೇ, ತಮ್ಮ ಅಭಿಪ್ರಾಯಗಳನ್ನ ಒಬ್ಬರು ರಾಜಕೀಯ ನಾಯಕರಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಂತ? ಮೊದಲಾಗಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಬಂದರು ಮೀನುಗಾರಿಕೆ ಸಚಿವರು, ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಓಕೆ. ಎರಡನೇದಾಗಿ ಉಡುಪಿ ಜಿಲ್ಲೆಗೆ ಮೊದಲದಾಗಿ ಒಬ್ಬ ಯುವ ಸಚಿವರಾಗಿದ್ದಾರೆ. ಹೌದು. ಜನರ ನಿರೀಕ್ಷೆ ಬಹಳಷ್ಟಿದೆ. ಉಡುಪಿ ಜಿಲ್ಲೆಯಲ್ಲಿ ಅಭಿವೃದ್ಧಿಗೆ ಡಾಕ್ಟರ್ VS ಆಚಾರ್ಯ ಬಹಳ ದೊಡ್ಡ ಒಂದು ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ. ಅದನ್ನ ಮುಂದುವರಿಸಬೇಕು ಮತ್ತು ಅದನ್ನು ಕೂಡ ಅಂಥದ್ದೇ ಅಭಿವೃದ್ಧಿಯನ್ನ ಉಡುಪಿಯಲ್ಲಿ ಆಗ್ಬೇಕು ಅನ್ನೋದು ನಮ್ಮ ಬಯಕೆ. ಓಕೆ. ಅವರ ಅಭಿವೃದ್ಧಿಯ ರಾಜಕೀಯಕ್ಕೆ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣ ಅವರಿಗೆ ಸಹಕಾರ ಕೊಡ್ತೇವೆ. ಓಕೆ. ಮತ್ತು ಉಡುಪಿಯಲ್ಲಿ ಒಂದಷ್ಟು ನೀರಿನ ಸಮಸ್ಯೆ ಇದೆ, ಒಂದಷ್ಟು ಡ್ರೈನೇಜ್ ಸಮಸ್ಯೆ ನಗರಕ್ಕೆ ಮಣಿಪಾಲ ಭಾಗದಲ್ಲಿ, ಮಲ್ಪೆ ಭಾಗದಲ್ಲಿ. ಓಕೆ. ಈಗೆಲ್ಲ ಅವರು ಪರಿಹಾರವನ್ನ ಕಂಡುಕೊಂಡು ಅವರ ಮುಂದಿನ 2 ವರ್ಷದಲ್ಲಿ ಅದನ್ನೆಲ್ಲ ಕಾರ್ಯಕ್ರಮ ಮಾಡಬೇಕು. ಮತ್ತೆ ಉಡುಪಿಯ ಒಂದಷ್ಟು ರಸ್ತೆಗಳು ಇನ್ನೂ ಸಣ್ಣ ರಸ್ತೆಗಳಿವೆ, ಅದನ್ನ ದೊಡ್ಡದು ಮಾಡಬೇಕು. ಒಟ್ಟಾರೆ ಉಡುಪಿ ಮುಂದಿನ 2 ವರ್ಷದಲ್ಲಿ ಅವರ ಅವಧಿಯಲ್ಲಿ ಒಂದಷ್ಟು ಅಭಿವೃದ್ಧಿ ಆಗ್ಬಹುದು ಅನ್ನೋ ಒಂದು ಬಯಕೆ ನಮ್ದು. ಓಕೆ. ಓಕೆ. ಈಗ ನಾನು ಕೇಳ್ತಾ ಇರೋದು, ಈಗ ಒಳಚರಂಡಿ ಏನಿದೆ, ನೀರಿನ ಸಮಸ್ಯೆ ಏನಿದೆ, ರಸ್ತೆ ಸಮಸ್ಯೆಗಳು, ಇದು ಬಿಟ್ಟು ಉಡುಪಿ ಜಿಲ್ಲೆಯನ್ನು ತಗೊಂಡ್ರೆ, ಈಗ ಅವರು ಶಾಸಕರಾಗಿ ಮಾತ್ರ ಉಡುಪಿ ಜಿಲ್ಲೆಯನ್ನು ನೋಡ್ತಾರೆ, ಆದರೆ ಸಚಿವರಾಗಿ ಇಡೀ ನಮ್ಮ ಉಸ್ತುವಾರಿ ಸಚಿವರಾಗಿ ಇಡೀ ಜಿಲ್ಲೆಯನ್ನು ನೋಡ್ತಾರೆ. ಸೊ ಈಗ ನೀವು ಒಬ್ಬರು ರಾಜಕೀಯ ಪಕ್ಷದ ಮುಖಂಡರಾಗಿ ಅವರಿಗೆ ಸ್ಪಷ್ಟವಾಗಿ ಇರುವ ಈ 1.5 ವರ್ಷ ಏನು ಅವಧಿಯಲ್ಲಿ ಪ್ರಮುಖವಾದ ಬೇಡಿಕೆಗಳು ಏನು ಆಗಬೇಕು ಅಂತ ತಾವು ಹೇಳಲಿಕ್ಕೆ ಬಯಸ್ತೀರಿ? ಉಡುಪಿ ಜಿಲ್ಲೆಯ ಒಂದಷ್ಟು ರಸ್ತೆಗಳು, ಓಕೆ, ವಾಹನ ದಟ್ಟಣೆಗೆ ಅನುಗುಣವಾಗಿ ಒಂದಷ್ಟು ರಸ್ತೆಗಳು ಮೇಲ್ದರ್ಜೆಗೆ ಇರಿಸುವ ಕಾರ್ಯಕ್ರಮ ಕೂಡಲೇ ಆಗ್ಬೇಕು. ಓಕೆ. ಇವತ್ತು ಉಡುಪಿಯ ನೀವು ಯಾವ ರಸ್ತೆಗೆ ಹೋದ್ರು ವೆಹಿಕಲ್ ಇಡ್ಲಿಕ್ಕೂ ಜಾಗ ಇಲ್ಲ, ವೆಹಿಕಲ್ ಓಡಿಸ್ಲಿಕ್ಕೂ ಜಾಗ ಇಲ್ಲ. ಹೌದು. ಒಂದು ಹೆಚ್ಚಿನ ಕಡೆ ರಸ್ತೆಗಳು ಕಿರಿದಾಗಿವೆ, ಆ ರಸ್ತೆಗಳು ಅಗಲ ಆಗ್ಬೇಕು, ರಸ್ತೆಗಳು ಅಪ್ಗ್ರೇಡ್ ಆಗ್ಬೇಕು. MDR ಇದ್ದದನ್ನ ಸ್ಟೇಟ್ ಹೈವೇ ಆಗ್ಬೇಕು, ಸ್ಟೇಟ್ ಹೈವೇ ಇದ್ದದನ್ನ ನ್ಯಾಷನಲ್ ಹೈವೇ ಆಗ್ಬೇಕು. ಮತ್ತೆ ನಮ್ಮ ವಾರಾಯಿ ನೀರಿನ ಪ್ರಾಜೆಕ್ಟ್ ಏನಿದೆ ಅದು ಉಡುಪಿಯ ತನಕ ಬರಬೇಕು, ಕುಡಿಲಿಕ್ಕೂ ಮತ್ತೆ ಕೃಷಿಗೂ ಆ ನೀರಿನ ಬಳಕೆ ಆಗ್ಬೇಕು. ಅವರ ಮ್ಯಾನಿಫೆಸ್ಟೋದಲ್ಲಿ ಉಡುಪಿಯ ಅಜ್ಜರ್ಕಾಡು ಹಾಸ್ಪಿಟಲ್ ಅನ್ನ 500 ಕೋಟಿಗಳಿಗೆ ವೆಚ್ಚ ಮಾಡಿ ಅದನ್ನ ಅಪ್ಗ್ರೇಡ್ ಮಾಡ್ತೀನಿ ಹೇಳಿದ್ರೆ, ಬಹುಶಃ ಅದನ್ನೇ ಅವ್ರು ಮೊದಲು ಶಾಸಕರಾಗಿದ್ದಾರೆ, ಈಗ ಸಚಿವರಾಗಿದ್ದಾರೆ, ಅದು ಕೂಡ ಸಾಧ್ಯ ಆಗ್ಬಹುದು. ಒಂದಷ್ಟು ಉಡುಪಿಯ ಜನತೆಗೆ ಅವರ ಮ್ಯಾನಿಫೆಸ್ಟೋದಲ್ಲಿ ಏನೇನು ಇಟ್ಕೊಟ್ಟಿದ್ದಾರೆ, ಶಾಸಕನಾಗಿ ಕೊಡುವ ಭರವಸೆಗೂ ಅದನ್ನು ಈಡೇರ್ಲಿಕ್ಕೆ ಅವರಿಗೆ ಸಚಿವರಾದ್ರಿಂದ ಅವ್ರಿಗೆ ಒಂದಷ್ಟು ಈಗ ಸಹಾಯ ಆಗ್ತದೆ.
ಮತ್ತೆ ಒಟ್ಟಾರೆ ಉಡುಪಿಯ ಇವತ್ತು ಏನು ವ್ಯವಸ್ಥೆ ಆಗಿದೆ ಅಂದ್ರೆ ಉಡುಪಿ ಸಿಟಿ ಬೇರೆ ಸಿಟಿಗೆ ತುಲನೆ ಮಾಡಿದಾಗ ಸರ್ಕಾರಿ ಜಾಗಗಳು ತುಂಬಾ ಕಡಿಮೆ ಇದೆ. ಅದನ್ನ ಯಾವ ರೀತಿಯಲ್ಲಿ ಏನ್ ಹೇಳ್ತಾರೆ ಅಭಿವೃದ್ಧಿ ಆಗುದು ಗೊತ್ತಿಲ್ಲ. ಎರಡನೇದು, ಒಂದಷ್ಟು ಸರ್ಕಾರಿ ಜಾಗದಲ್ಲಿ ಕೂತ್ಕೊಂಡ ಬಡ ಜನರಿಗೆ 94C ಅಂತೀರಿ. 94C ಮತ್ತೆ 94CC ಇನ್ನೊಂದಿದೆ. ಓಕೆ, ಸಿಸಿ. ಅದು ಎರಡೂ ಬೇಗ ಆಗ್ಬೇಕು. ಓಕೆ. ಪಡಿತರ ಚೀಟಿಯ ಗೊಂದಲ ಇದೆ. ತಾಲೂಕು ಆಫೀಸಲ್ಲಿ ಪ್ರಮೋದ್ ತಾಲೂಕು ಆಫೀಸಿಗೆ ಒಂದ್ ದಿವಸ ಬರ್ಬೇಕು. ಯಾಕಂದ್ರೆ ಅಲ್ಲಿ ಬೆಳಿಗ್ಗೆ ಸಂಜೆ ಜನರ ಕ್ಯೂ ನೋಡಿದ್ರೆ ಬಹುಶಃ ಅವ್ರಿಗೆ ಅದರ ಅರ್ಥ ಆಗ್ಬೋದು. ತುಂಬಾ ಕ್ಯೂ ಇದೆ, ಜನ ಅಲ್ಲಿ ಬಹಳ ಭಾವನೆ ಪಡ್ತಾರೆ. RTO ಆಫೀಸಿಗೆ ಹೋದ್ರೆ ಅಲ್ಲಿಯೂ ಕ್ಯೂ ಇದೆ. ಬಹುಶಃ ಇವತ್ತಿನ ಜಾಗತಿಕ ಮತ್ತೆ ಇವತ್ತಿನ ಈ ಕಂಪ್ಯೂಟರ್ ಯುಗದಲ್ಲಿ ಜನ ಅಷ್ಟು ಕ್ಯೂ ನಿಂತು ಕೆಲಸ ಮಾಡಬೇಕಾ ಅನ್ನುವ ಒಂದು ಪ್ರಶ್ನೆ ಕೂಡ ಇದೆ. ಓಕೆ. ಅಲ್ಲಿ ಜನ ಕ್ಯೂ ನಿಂತ ಅದಕ್ಕೆ ಆಲ್ಟರ್ನೇಟ್ ವ್ಯವಸ್ಥೆ ಇಲ್ವಾ ಅಂತ. ಅದನ್ನು ಕೂಡ ಮಾಡಿದ್ರೆ ಇವತ್ತಿನ ದಿವಸಕ್ಕೆ ಜನ ಮನೆಯಲ್ಲಿ ಕೂತ್ಕೊಂಡು ಕೂಡ ತಮ್ಮ ಸವಲತ್ತನ್ನು ಪಡೆಯುವಂತ ಕೆಲಸ ಇದೆ. ಆದ್ರೆ ಯಾಕೆ ಅಲ್ಲಿ ರಾಶಿ ಬೀಳ್ತಾರೆ? ಒಂದಷ್ಟು ಅಲ್ಲಿ ಬ್ರೋಕರ್ಗಳ ಕಾಟ ಇದೆ. ಯಾವಾಗ ನೋಡಿದ್ರು ಉಡುಪಿಯ ಸಬ್ ರಿಜಿಸ್ಟರ್ ಅಲ್ಲಿ ಸಮಸ್ಯೆ ಇದೆ. ಇದನ್ನೆಲ್ಲ ಅವ್ರು ತಕ್ಷಣ ಪರಿಹಾರ ಕೊಂಡ್ರೆ ಬಹುಶಃ ಪ್ರಮೋದರಂತ ಒಬ್ಬ ಯುವ ನಾಯಕ ಮಾಡಬಹುದು ಅನ್ನುವ ಕನಸು ಉಡುಪಿಯ ಜನರ ಹತ್ರ ಇರ್ಬೋದು. ಖಂಡಿತ. ಕೊಯ್ಲಾಡಿ ಅವರೇ ಒಂದು ನಿಮಿಷ. ಕೊಯ್ಲಾಡಿ ಅವರೇ, ಈ ಕಡೆಯಿಂದ ಸುರೇಂದ್ರನಾಥ್ ಶೆಟ್ಟಿ ಅಂತ ಹೇಳಿ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಸರ್. ಯಾಕಂದ್ರೆ ನಿಮ್ಮನ್ನು ನೋಡುವಾಗ ನನಗೆ ಈಗ ನೀವು ಬಿಜೆಪಿಯಲ್ಲಿ ಇದ್ದೀರೋ ಕಾಂಗ್ರೆಸ್ ನಲ್ಲಿ ಇದ್ದೀರೋ ಅನ್ನೋ ಡೌಟ್ ಬರ್ತಾ ಇದೆ. ಯಾಕೆ ಕೇಳಿದ್ರೆ ನೀವು ಒಳ್ಳೆ, ನಿಮ್ಮನ್ನು ನಾನು ದೂರ್ತಾ ಇಲ್ಲ, ಒಬ್ಬ ಬಿಜೆಪಿ ಅಪೋಸಿಷನ್ ನಲ್ಲಿ ಇದ್ದು ಕೂಡ ನೀವು ಒಳ್ಳೆ ವೆರಿ ಕನ್ಸ್ಟ್ರಕ್ಟಿವ್ ಆದ ರೀತಿಯಲ್ಲಿ ಒಬ್ಬ ನಾಯಕನನ್ನು ನೋಡ್ತಾ ಇದ್ದೀರಿ. ಇದು ನಾನು ಮೆಚ್ಚುವಂತದ್ದು. ಯಾಕೆ ಕೇಳಿದ್ರೆ ಒಬ್ಬ ರಾಜ್ಯಶಾಸ್ತ್ರ ಪ್ರಾಧ್ಯಾಪಕರಾಗಿ ಹೇಳ್ತೇನೆ, ಇಂಥ ಒಂದು ಅನಿಸಿಕೆ ಭಾವನೆಗಳು ಯಾವುದೇ ಒಬ್ಬ ವಿರೋಧ ಪಕ್ಷದಲ್ಲಿ ಬರೋಲ್ಲ, ಯಾವ ಜಿಲ್ಲೆಯಲ್ಲೂ ಬರೋಲ್ಲ. ಆದ್ರೆ ಕೊಯ್ಲಾಡಿ ಸುರೇಶ್ ನಾಯ್ಕರವರು ಪ್ರಮೋದ್ ಮಧ್ವರಾಜ್ ಬಗ್ಗೆ ಹೇಳಿದಂತ ಅಭಿನಂದನೆ ಮಾತುಗಳು ಇರಬಹುದು, ಅವರ ಮೇಲೆ ನಿರೀಕ್ಷೆಗಳು ಇರಬಹುದು, ಅವರಿಗೆ ಸವಾಲುಗಳನ್ನು ಪರಿಚಯಿಸಿಕೊಟ್ಟ ದಾರಿ ಇರಬಹುದು, ಅಥವಾ ಅವ್ರು ಮಾಡ್ತಾರೆ ಅನ್ನೋ ನಿರೀಕ್ಷೆಯನ್ನು ಕೂಡ ನೀವು ಹೊರಗಾಕಿದ್ರೆ ಖಂಡಿತವಾಗಿ ಹೋಗ್ಬೇಕು. ಯಾಕೆ ಖಂಡಿತ, ಯಾಕಂದ್ರೆ ಇಲ್ಲಿ ಎಲ್ಲಿ ಕೂಡ ಕೊಯ್ಲಾಡಿ ಅವರು ರಾಜಕೀಯ ಬುದ್ಧಿಯನ್ನು ತೋರಿಸಲಿಲ್ಲ. ಅಂದ್ರೆ ನೆಗೆಟಿವ್ ಅಲ್ಲಿ ಪಾಸಿಟಿವ್ ಆಗಿ ಒಂದು ರೀತಿಯಲ್ಲಿ ನಾವು ನಿಮ್ಮ ಬೆಂಬಲಕ್ಕಿದ್ದೇವೆ ಮಾಡಿ ಅನ್ನುವ ಒಂದು ಉತ್ಸಾಹವನ್ನು ತುಂಬುತ್ತಾ ಇದ್ದಾರೆ. ಇದು ನಿಜಕ್ಕೂ ನಾವು ಮೆಚ್ಚುವಂತ ಒಂದು ಮಾತು. ಕೊಯ್ಲಾಡಿ ಅವರು ನಾನು ಖಂಡಿತವಾಗಿ ಅಪ್ರಿಸಿಯೇಟ್ ಮಾಡ್ತಾ ಇದ್ದೇನೆ. ಖಂಡಿತ ಮಾಡ್ಬಾರಿ, ಮುಂದುವರಿಸಿಕೊಳ್ಳಿ. ಓಕೆ, ಧನ್ಯವಾದಗಳು ಸುರೇಶ್ ನಾಯ್ಕರೇ. ನಮ್ಮ ಕಾರ್ಯಕ್ರಮವನ್ನು ಮುಂದೆ ನೋಡ್ತಾ ಇರಿ ನೀವು. ನಾವು ಒಂದಷ್ಟು ಚರ್ಚೆಗಳನ್ನು, ನಿಮ್ಮ ಮಾಹಿತಿಗಳನ್ನು ಮತ್ತು ಏನು ಸಾರ್ವಜನಿಕರು ಏನು ನಮಗೆ ಮಾಹಿತಿ ಕೊಡ್ತಾರೆ ಅದರ ಬಗ್ಗೆ ಇಟ್ಟುಕೊಂಡು ಒಂದು ಚರ್ಚೆ ಮಾಡ್ತಾ ಇದ್ದೇವೆ. ಧನ್ಯವಾದಗಳು ಸುರೇಶ್ ನಾಯ್ಕ. ಓಕೆ, ಏನು ಸುರೇಶ್ ನಾಯ್ಕ ಅವರು ಏನು ಹೇಳಿದರು, ಒಂದು ಹಂತದಲ್ಲಿ ನಿರೀಕ್ಷೆ ಇದೆ. ಆದರೆ ಕೆಲವು ಸಲ ಅವರು ಮಾತಾಡುವಾಗ ಅವರು ಸ್ಪಷ್ಟವಾಗಿ ಹೇಳಿದರು, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು ಗೊಂದಲಗಳಿದೆ. ಸರ್ಕಾರಿ ಅಧಿಕಾರಿಗಳಿಂದ ನಡೀತಿರುವಂಥ ಭ್ರಷ್ಟಾಚಾರ, ಅದಕ್ಕೆ ಮೀಡಿಯೇಟರ್ಗಳಾಗಿ ಏನು ಬ್ರೋಕರ್ಗಳು ಕೆಲಸ ಮಾಡ್ತಾ ಇರೋದು, ಇದನ್ನೆಲ್ಲ ಸರಿ ಮಾಡುವಂಥ ಸಾಧ್ಯತೆಗಳು ಇದ್ದರೆ ಖಂಡಿತವಾಗಿ ಅಭಿವೃದ್ಧಿ ಆಗುತ್ತೆ. ಬಹುಶಃ ಅದು ಬಹಳ ಮುಖ್ಯವಾದ ವಿಚಾರ. ಆಮೇಲೆ 94C ಮತ್ತು 94CC ಅರ್ಬನ್ ಮತ್ತು ರೂರಲ್ ವಿಚಾರ ಏನು ಬಹುಶಃ ಅದು ಇವರಿಗೆ ಸಾಧ್ಯ ಇದೆ. ಪ್ರಮೋದ್ ಮಧ್ವರಾಜ್ ನಿಜವಾಗ್ಲೂ ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಾದರೆ, ಮೀನುಗಾರಿಗೆ ಏನು ಮಾಡ್ತಾರೋ, ಯುವಕರಿಗೆ ಏನು ಮಾಡ್ತಾರೋ, ಅಥವಾ ನಿಮ್ಮ ಕ್ರೀಡೆಯಲ್ಲಿ ಏನು ಮಾಡ್ತಾರೋ ಅನ್ನೋದಕ್ಕಿಂತಲೂ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಆದರೆ 94C ಮತ್ತು 94CC ಕುಮ್ಕಿ ಭೂಮಿಯ ಹಕ್ಕು, ಆಮೇಲೆ ಮೂಲಗೇಣಿ ಇದನ್ನು ಇವರು ಮಾಡಲೇಬೇಕು. ಯಾಕೆ ಅಂತ ಕೇಳಿದರೆ ಅವರು ಒಬ್ರು ಕಂದಾಯ ಇಲಾಖೆಯ ಸಂಸದೀಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡೋ ಅನುಭವ ಇದೆ. ಮಾತ್ರ ಅಲ್ಲ, ಅವರು ಹಿಂದೆ ಸಂಸದೀಯ ಕಾರ್ಯದರ್ಶಿ ಆಗಿದ್ದಾಗ ಕೂಡ ಮೂಲಗೇಣಿದಾರರ ಸಮಸ್ಯೆಗಳ ಬಗ್ಗೆ ಅವರು ವೈಯಕ್ತಿಕವಾಗಿ ಮುಂದೆ ಹಾಜರಾಗ್ತಾ ಇದ್ರು. ಈ ಸಮಸ್ಯೆಯನ್ನು ನಾನು ಕಂದಾಯ ಸಚಿವರಾದ ಶ್ರೀನಿವಾಸ್ ಪ್ರಸಾದ್ ಜೊತೆ ಚರ್ಚೆ ಮಾಡ್ತೇನೆ ಅಂತ ಹೇಳಿದ್ರು. ಮಾತ್ರ ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಜಿಲ್ಲಾ ಮಟ್ಟದ ಹಲವಾರು ಸಮಿತಿಗಳು, ಅಂದ್ರೆ ಸಮಿತಿಯಲ್ಲಿ ಸಭೆಗಳನ್ನು ನಡೆಸಿದ್ರು. ಅವ್ರು ಎರಡೂ ಕಡೆಯಿಂದ ಮೂಲಗೇಣಿದಾರರನ್ನು ಕರೆದು ಮಾತಾಡಿದಂತ ಒಬ್ಬ ಶಾಸಕ ಅವರು ಅಥವಾ ಸಂಸದೀಯ ವ್ಯಕ್ತಿ ಇವತ್ತು ಉಸ್ತುವಾರಿ ಹಾಕಿಕೊಂಡು ಈ ಜಿಲ್ಲೆಯ ಸಮಸ್ಯೆಯನ್ನು ಖಂಡಿತ ಬಗೆಹರಿಸಲೇಬೇಕು, ಅವರ ಮೇಲೆ ಅದ್ಭುತವಾದ ಜವಾಬ್ದಾರಿ ನಾವು ಕೊಡ್ತಾ ಇದ್ದೀವಿ. ಖಂಡಿತ. ಓಕೆ, ಈ ಮಧ್ಯದಲ್ಲಿ ಶೆಟ್ರೆ ನಾವೀಗ ಏನು ಮಾತಾಡ್ತಿದ್ವಿ ಅಂದರೆ ಕಾಂಗ್ರೆಸ್ಸಿನ ಇತರ ನಾಯಕರ ಶಕ್ತಿ ಅಥವಾ ದೌರ್ಬಲ್ಯ ಈ ಪ್ರತಿಭಟನೆ ಅಥವಾ ಆಕ್ರೋಶವನ್ನು ಮುಚ್ಚಿ ಹಾಕುವಲ್ಲಿ ಕೆಲಸ ಮಾಡಿದೆಯಾ ಅನ್ನೋದು. ಬೈಂದೂರು, ಕಾಪು ಅಥವಾ ವಸಂತ ಬಂಗೇರ ವಿಚಾರ ಬಂದ್ರೆ ನಾವು ಮಾತಾಡ್ತಾ ಇತ್ತು. ಏನ್ ಕೇಳಿದ್ರೆ ಬಹುಮುಖ್ಯವಾಗಿ ಅದು ಸಡನ್ ಆಗಿ ಬರುವಂತದ್ದು. ಯಾಕೆ ಕೇಳಿದ್ರೆ ಗೋಪಾಲ ಪೂಜಾರಿ ನೀವು ಇದ್ದಾಗ ಹೇಳಿದಾಗೆ 3-4 ಬಾರಿ ಶಾಸಕರಾಗಿದ್ದವರು, ಜಿಲ್ಲಾ ಮಟ್ಟದಲ್ಲಿ ತಮ್ಮನ್ನು ಗುರುತಿಸಿಕೊಂಡವರು, ಹಾಗೇನೆ ನಿಮ್ಮ ಇಲ್ಲಿ ಸ್ವರ್ಗೀಯವರಿಗೂ ಕೂಡ ಸ್ಥಾನ ಹೋದಾಗ ಪ್ರತಿಭಟನೆ ನಡೀತು. ನನಗೆ ಅನಿಸುತ್ತೆ ಆಶ್ಚರ್ಯ ಅಂತ ಹೇಳಿದ್ರೆ ಆ ಪ್ರತಿಭಟನೆಗಳು ಎಲ್ಲೋ ಒಂದು ಜಾತಿಗೆ ಸೀಮಿತ ಹಾಗೆ ಕಾಣ್ತಾ ಇತ್ತು. ಅದು ಯಾಕೆ ಕೇಳಿದ್ರೆ ಯಾವಾಗ ಒಬ್ಬ ಸಚಿವ ಸ್ಥಾನದಲ್ಲಿ ಇದ್ದವನು ಇರ್ಬೋದು, ಆಗುವವನು ಇರ್ಬೋದು, ಇಡೀ ಕ್ಷೇತ್ರ ಅವ್ರ ಹಿಂದೆ ಇರಬೇಕು.
ಇಡೀ ಕಾರ್ಯಕರ್ತರ ಬೆಂಬಲ ಇರಬೇಕು. ಅದು ಎಲ್ಲೋ ಒಂದು ಕಡೆ ಸೀಮಿತ ವಲಯದಲ್ಲಿ ಆ ಪ್ರತಿಭಟನೆ ನಡೀತು. ಅದು ಬೈಂದೂರಿನಲ್ಲಿ ಇರ್ಬೋದು ಅಥವಾ ಇಲ್ಲಿ ಕಾಪುವಿನಲ್ಲಿ ಇರ್ಬೋದು. ಅದು ನೋಡುವಾಗ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಏನಾಗಿಲ್ಲ. ಮಾತ್ರ ಅಲ್ಲ, ಅದು ಹಿಂದೆ ಪ್ರತಿಭಟನೆ ಹಿಂದಿರುವ ಧ್ವನಿ ನಾಯಕರದ್ದು ಕೂಡ ಅಷ್ಟೇನು ಪ್ರಬಲವಾಗಿ ಇರಲಿಲ್ಲ. ನೀವು ಹೇಳಿದ್ರಿ, ಒಂದು ಮಾತು ಹೇಳಿದ್ರಿ, ಯಾಕೆ ಕೇಳಿದ್ರೆ ಒಂದು ಹೆದರಿಕೆ ಇದೆ. ಉದಾಹರಣೆಗೆ ಯಾರೇ ಒಬ್ಬ ಶಾಸಕನ ಇರ್ಬೋದು, ಇವತ್ತು ಶಾಸಕನ ಇರ್ಬೋದು, ನಾಳೆ ನಮಗೆ ಸ್ಥಾನ ಸಿಗದೇ ಇದ್ರೆ ವೈಯಕ್ತಿಕವಾಗಿ ನಿಂತು ಗೆದ್ದು ಬರುವಂತ ಸಾಮರ್ಥ್ಯ ನಮ್ಗೆ ಇದೆಯಾ? ಅಂತೂ ಬಿಜೆಪಿ ನಾವು ಸೇರ್ಲಿಕ್ಕೆ ತಯಾರಿಲ್ಲ, ಖಂಡಿತ ಇಲ್ಲ, ಅವ್ರು ಸಿಗ್ಲಿಕ್ಕೂ ಇಲ್ಲ, ಹೋಗ್ಲಿಕ್ಕೂ ಇಲ್ಲ. ಸೊ ಏನಿದ್ರು ಕೂಡ ನಮ್ಮ ಬೇಳೆ ಬೇಯಿಸ್ಕೊಳ್ಬೇಕಾದಲ್ಲಿ ಇದೇ ಪಕ್ಷದಲ್ಲಿ. ಆವಾಗ ಇದ್ದಾಗಲೇ ಇವಾಗಲೇ ನಾವು ಯಾಕೆ ನಾವು ನಮ್ಮ ರಾಜಕೀಯ ಜೀವನವನ್ನು ಎಂಡಪ್ ಮಾಡ್ಕೊಳ್ಬೇಕು ಅಲ್ವ? ಆ ರೀತಿಯಲ್ಲಿ ಇವತ್ತು ಸುಖ ಇರ್ಬೋದು, ಕಷ್ಟ ಇರ್ಬೋದು, ಇಲ್ಲಿ ನಾವು ಇದನ್ನು ಅನುಭವಿಸೋಣ, ನಾಳೆ ಆದ್ರೂ ಸಿಗ್ಬೋದು ಅನ್ನೋ ನಿರೀಕ್ಷೆ, ನಾಳೆ ಆಸೆ ಇದೆ. ಈ ಆಸೆಯನ್ನು ಇವತ್ತೇ ಅವ್ರು ಕುಮರಿಸ್ಲಿಕ್ಕೆ ಆದ್ರೂ ತೆಗೆದು ಹಾಕ್ಲಿಕ್ಕೆ ಬಯಸೋದಿಲ್ಲ. ಆದ್ರಷ್ಟೇ ಒಂದು ಕಾಣ್ತದೆ. ಇನ್ನೊಂದು ನನಗನ್ಸುತ್ತೆ, ಇವತ್ತು ಕೂಡ ಒಂದು ರೀತಿ ಇವತ್ತು ಕೂಡ ನಮ್ಮ ದಕ್ಷಿಣ ಕನ್ನಡದ ಮತದಾರರು ಏನಿದ್ದಾರೆ, ಉಡುಪಿ ಜಿಲ್ಲಾ ಮತದಾರರು ತುಂಬಾ ಬುದ್ಧಿವಂತರವರು. ನಿಮ್ಮ ಬೇರೆ ಜಿಲ್ಲೆಗಳ ಹಾಗೆ ಅಲ್ಲ. ಅಲ್ಲಿ ಏನು ಕೇಳಿದ್ರೆ ಪ್ರತಿಭಟನೆ ಮಾಡ್ತಾರೆ, ಎದುರು ಮಾಡ್ತಾರೆ, ಆದರೆ ಮತದಾನ ಸಂದರ್ಭದಲ್ಲಿ ನಿಮಗೆ ಓಟ್ ಹಾಕ್ತಾರೆ. ಇಲ್ಲಿ ಹಾಗಲ್ಲ, ಪ್ರತಿಭಟನೆ ಮಾಡೋದಿಲ್ಲ, ಆದ್ರೆ ಮತವನ್ನು ಇನ್ನೊಂದು ರೀತಿಯಲ್ಲಿ ತೋರಿಸ್ತಾರೆ. ಎಲ್ಲೋ ಒಂದು ರೀತಿಯಲ್ಲಿ ಈ ಜಾತಿ ರಾಜಕೀಯ ಉಂಟಲ್ಲ, ಈ ಪೂಜಾರಿ ಕಮ್ಯುನಿಟಿ ಬಗ್ಗೆ ಸಾಕಷ್ಟು ಅವರು ಸಮ್ಮೇಳನ ಅಂತ ಹೇಳಿದ್ರೆ ಅವರ ಸಮುದಾಯದಲ್ಲಿ ಮಾತುಕತೆ ನಡೀತಾ ಹೋಯ್ತು. ನಮ್ಮ ಜಾತಿಯವರಿಗೆ ಇಲ್ಲಿ ಏನಾಗಿದೆ, ಅನ್ಯಾಯ ಆಗಿದೆ ಅಲ್ವಾ, ಏನು ನಮ್ಮ ಜಾತಿಯ ಸ್ಥಾನವನ್ನು ತೆಕ್ಕು ಬೇರೆಯವರಿಗೆ ಕೊಟ್ಟು, ಈ ರೀತಿಯ ಒಂದು ಮಾತುಕತೆ ನಡೀತಾ ಇತ್ತು. ಅದು ಒಳ ಹರಿವು ಏನು ಉಂಟು ನೋಡಿ, ಅದು ಒಂದು ರೀತಿಯಲ್ಲಿ ಒಳ ಹರಿವು ಉಂಟಲ್ಲ, ಅದು ಯಾವ ರೀತಿಯಾಗಿ ಅದು ಚುನಾವಣಾ ಸಂದರ್ಭದಲ್ಲಿ ಹೊರಗೆ ಬರುತ್ತೆ ಅಂತ ಇವತ್ತು ನಾವು ಹೇಳಲಿಕ್ಕೆ ಆಗೋಲ್ಲ. ಆದ ಕಾರಣ ಇದ್ರ ಬಗ್ಗೆ ಕೂಡ ಕಾಂಗ್ರೆಸ್ ತುಂಬಾ ಜಾಗ್ರತೆಯಿಂದ ಕಾಲ ಇಡಬೇಕಾದಂತ ಸಂದರ್ಭ ಇದೆ. ಪ್ರಮೋದ್ ಈ ಎಲ್ಲ ಸವಾಲುಗಳನ್ನು ಎದುರಿಸಬೇಕಾಗತ್ತೆ, ಇವರು ಒಗ್ಗಟ್ಟಾಗಿ. ಆದ್ರೆ ಈಗ ಏನು ಪ್ರತಿಭಟನೆ ಹಿಂದಕ್ಕೆ ಬಂತು, ಸೈಲೆಂಟ್ ಆಗಿದ್ದಾರೆ ಅಂತ ಹೇಳಿದ್ರು ಕೂಡ ಒಳಗೆ ಬೂದಿ ಮಿಚ್ಚಿದ ಕನ್ನಡ ರೀತಿಯ ಒಂದು ಪರಿಸ್ಥಿತಿ ಇದೆ ಅನ್ನುವಂಥದ್ದು ಕೂಡ ಯುವ ನಾಯಕರು ಇದೆ. ಅದು ಚುನಾವಣೆ ಸಂದರ್ಭದಲ್ಲಿ ಅದು ಮತ್ತೆ ಬಿಗಲೊಳ್ಬಹುದು ಅಥವಾ ಮತ್ತೆ ಬೆಂಕಿಯಾಗಿ ಕಾಣಬಹುದು. ಅದರಷ್ಟೇ ಅದನ್ನು ಶಮನಗೊಳಿಸುವಂತ ತಂತ್ರಗಾರಿಕೆಯನ್ನು ಕೂಡ ಪ್ರಮೋದ್ ಮಧ್ವರಾಜ್ ಅವ್ರದ್ದು ಮಾಡ್ಬೇಕಾಗತ್ತೆ. ಹೌದು ಹೌದು. ನಾನು ಬರೀ ಒಬ್ಬ ಮೀನುಗಾರರ ಸಮುದಾಯದ ನಾಯಕರಂತ ಬಿಂಬಿಸ್ಲಿಕ್ಕೆ ಆಗೋಲ್ಲ. ಎಲ್ಲಾ ಸಮುದಾಯದ ನಾಯಕನು ಹೌದು, ಎಲ್ಲ ಕಮ್ಯುನಿಟಿಯ ಏನು ಸಮಸ್ಯೆಗಳಿದೆ, ಸವಾಲುಗಳಿಗೆ ನಾನು ಸ್ಪಂದಿಸ್ತೇನೆ ಅನ್ನುವ ಒಂದು ವ್ಯಕ್ತಿತ್ವವನ್ನು ಪ್ರದರ್ಶಿಸಬೇಕಾಗತ್ತೆ. ಇಲ್ಲದೆ ತುಂಬಾ ಸವಾಲು. ಆದ್ರೆ ಈ ಏನು ಒಂದು 15 ದಿವಸಗಳ ಈ ಏನು ಅಧಿಕಾರಾವಧಿಯಲ್ಲಿ ನಾವು ಗಮನಿಸಿದಾಗೆ ಸ್ವಲ್ಪ ಎಲ್ಲೋ ಪ್ರಮೋದ್ ಮಧ್ವರಾಜ್ ಒಂದು ಪ್ರಚಾರ ಪ್ರಿಯರಾಗಿ ಹೋಗ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಆದ್ರೆ ನೀವು ನೋಡಕ್ಕಾಗತ್ತೆ, ಪತ್ರಿಕೆ ಇರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ಕಾಣಬಹುದು, ಎಲ್ಲೊಂದು ಪತ್ರಿಕಾಕರ್ತರನ್ನೇ ಅವರು ಹೆಚ್ಚು ಅಟ್ರಾಕ್ಟ್ ಮಾಡ್ತಾ ಇರುವಂತದ್ದು. ಇದು ನೋಡಿದ್ರೆ ಎಲ್ಲೊಂದು ರೀತಿ ಅದು ಕಾಣುತ್ತೆ, ಎದ್ದು ಕಾಣುವಂತದ್ದು. ಹಾಗಂತ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಆದ್ರೆ ಇದೇ ಅತಿ ಆಗಬಾರ್ದು. ಇದೇನಾಗುತ್ತೆ, ಒಂದು ರೀತಿಯಲ್ಲಿ ಇದೇ ಬರೀ ಅಭಿನಂದನೆಗಳು, ಅವರಿಗೆ ಸನ್ಮಾನಗಳು, ಇದನ್ನೇ ತಗೊಳ್ಳುವಂತ ದಿನಕ್ಕೊಂದು ಪತ್ರಿಕೆ ಅಥವಾ ಮಾಧ್ಯಮದ ಎದುರು ಹೋಗುವ, ಇದರಿಂದ ಏನಾಗುತ್ತೆ ಕೇಳಿದ್ರೆ ಎಲ್ಲೊಂದು ರೀತಿ ನಮಗೆ ಮಾಡುವ ಕೆಲಸವೂ ಮಾಡ್ಲಿಕ್ಕೆ ಆಗೋಲ್ಲ. ನಾವು ಮಾಡಬೇಕಾದ ಕೆಲಸಕ್ಕೂ ಇದೆಲ್ಲ ತೊಂದರೆ ಆಗ್ತಾ ಹೋಗುತ್ತೆ. ಯಾಕೆ ಎಲ್ಲೋ ಒಂದು ರೀತಿ ಮೈಂಡ್ ಉಂಟಲ್ಲ, ಮನಸ್ಸು ಉಂಟಲ್ಲ, ಮಾತುಗಳು ಹೇಳ್ತಾ ಇದ್ರು, ಮಾಧ್ಯಮದವ್ರು ಕೆಲವರು ಹೇಳ್ತಾ ಇದ್ರು, ಕುಂದಾಪುರಕ್ಕೆ ಹೋದಾಗ ಉಡುಪಿಯವರು ಬರ್ಲಿಲ್ವ, ಉಡುಪಿಯಲ್ಲಿ ಅಂದ್ರೆ ಯಾವ ಈ ರೀತಿಯಲ್ಲಿ ಪ್ರಚಾರದ ಒಂದು ಗೀಳು ಉಂಟಲ್ಲ, ಅದ್ರ ಹಿಂದೆ ಹೋದಾಗ ಎಲ್ಲೋ ಒಂದು ರೀತಿಯಲ್ಲಿ ನಾವು ನಮ್ಮ ಕೆಲಸವನ್ನೇ ಮರೆತು ಬಿಡ್ತೇವೆ. ನಾನಾದ್ರೂ ಅಷ್ಟೇ ಕೆಲಸವನ್ನೇ ಮರೆತು ಬಿಡ್ತೇವೆ. ಪ್ರಚಾರವೇ ನಮಗೆ ಪ್ರಾಮುಖ್ಯ ಆಗುತ್ತೆ. ಪ್ರಚಾರ ಒಂದೇ ನಮ್ಮ ಸಾಧನೆಯ ಇದಲ್ಲದು, ಗುರಿ ಇದಲ್ಲ, ಅಳತೆಗೋಲ ಅಲ್ಲದು. ಯಾಕೆ ಸಾಕಷ್ಟು ಕೆಲಸಗಳನ್ನ ಕೋಟೆ ಶ್ರೀನಿವಾಸ ಪೂಜಾರಿ ಮಾಡಿದ್ದಾರೆ, ಆದ್ರೆ ಅವರು ನಿರೀಕ್ಷಿತ ಅಷ್ಟೊಂದು ಮಟ್ಟದ ಪ್ರಚಾರಕ್ಕೂ ಕೂಡ ಹೋಗಲಿಲ್ಲ. ಜಯಪ್ರಕಾಶ್ ಹೆಗಡೆ ನೋಡಿ, ಒಂದು ವಿಚಾರ ತಗೊಳ್ತೇನೆ. ಜಯಪ್ರಕಾಶ್ ಹೆಗಡೆ ಅವರು ಸಚಿವರಾಗಿದ್ದಾಗ ರಜತಾದ್ರಿ, ಈಗೇನು ನಾವು ರಜತಾದ್ರಿ ಬೆಳಗಿದೆ ಅಂತೇಳಿ DC ಕಚೇರಿ ಮತ್ತು RTO ಕಚೇರಿಗಳೆಲ್ಲ ಆ ಇಡೀ ಜಾಗವನ್ನು ಕಾದಿರಿಸುವಂಥ ಕೆಲಸ ಮಾಡಿದ್ದು ಜಯಪ್ರಕಾಶ್ ಹೆಗಡೆ. ಬಟ್ ಎಲ್ಲೂ ಕೂಡ ಅದನ್ನು ಯಾರಿಗೂ ಹೇಳಿಕೊಂಡು ನಾನು ಅದು ಮಾಡಿದ್ದೇನೆ ಅಂತ ಹೇಳ್ಕೊಂಡು ಹೋದ ಮನುಷ್ಯ ಅಲ್ಲ. ನಾವು ಅವರನ್ನು ನಾವು ಅಂತಹ ಸಾಧನೆ ಮಾಡಿದವ್ರನ್ನ ನಾವು ಮೆಚ್ಚಬೇಕು. ಇನ್ನೊಂದು ವಿಚಾರ, ಉಡುಪಿ ಜಿಲ್ಲೆಯನ್ನು ನಮಗೆ ಕೊಟ್ಟವರಿದ್ರೆ ಜಯಪ್ರಕಾಶ್ ಹೆಗಡೆ ಅವರು. ಸೊ ನಾನು ಯುವ ನಾಯಕರಾಗಿ, ಯುವ ಸಚಿವರಾಗಿ ಪ್ರಮೋದ್ ಮಧ್ವರಾಜ್ ಅವರಿಗೆ ಇಂಥದ್ದು ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಜೀವಮಾನದಲ್ಲಿ ಪ್ರತಿಯೊಂದನ್ನು ಕೂಡ ಜನ ನೆನಪಿಟ್ಟುಕೊಳ್ಬೇಕು. ಪ್ರಮೋದ್ ಮಧ್ವರಾಜ್ ಅವರು ನಮಗೆ ಕೊಟ್ಟ ಕೊಡುಗೆ ಇದು ಅಂತ ಹೇಳುವಂಥದ್ದು. ಪೂಜಾರಿ ಲೋನ್ ನೋಡಿ, ನೀವು ಜನಾರ್ದನ ಪೂಜಾರಿ ವಿಚಾರಕ್ಕೆ ಬಂದಾಗ ಇವತ್ತು ಕೂಡ ಹಣ್ಣು ಮುದುಕರು ಪೂಜಾರಿ ಲೋನ್ ನಮಗೆ ಹಾಕದಿರ್ಬೋದು, ಅದು ಬೇರೆ ಪ್ರಶ್ನೆ. ಬಟ್ ಜೀವನದಲ್ಲಿ ಅವ್ರು ನೆನಪಿಟ್ಕೊಳ್ತಾರೆ. ಭೂ ಸುಧಾರಣೆ ಕಾಯ್ದೆ, ಉಳುವವನೇ ಹೊಲದೊಡೆಯ ಅನ್ನುವಂಥ ಒಂದು ಇಂಥ ಯೋಜನೆಗಳನ್ನ ಸರ್ಕಾರದ ಮೂಲಕ ಸಚಿವರಾಗಿ ಏನು ನಮ್ಮ ಜಿಲ್ಲೆಗೆ ಕೊಡಲಿಕ್ಕೆ ಸಾಧ್ಯ ಇದೆ. ಕಡಲು ಕೊರೆತ, ಮೀನುಗಾರರ ವಿಚಾರ ಬಂದಾಗ ಕಡಲು ಕೊರೆತ ಅನ್ನುವಂಥದ್ದು ಅತ್ಯಂತ ದೊಡ್ಡ ಭ್ರಷ್ಟ ಒಂದು ವ್ಯವಸ್ಥೆಯಾಗಿ ನಮ್ಮ ಮುಂದೆ ಕಾಡ್ತಾ ಇದೆ. ನಮ್ಮ ಕರಾವಳಿಯಲ್ಲಿ ದಕ್ಷಿಣ ಕನ್ನಡ, ಅವಿಭಜಿತ ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿ. ಸೊ ಇಂತಹ ಈ ವಿಚಾರದಲ್ಲಿ ಕೂಡ ಅವರು ಸಾಕಷ್ಟು ಪ್ರಜ್ಞಾಪೂರ್ವಕವಾಗಿ ಕೆಲಸ ಮಾಡುವಂಥ ಈಗ ನೋಡಿ ಏನು ಹೇಳ್ತಾರೆ, ನಾನು ಕರಪ್ಟ್ ಅಂತ ಹೇಳ್ತೇವೆ, ನಾನು ಹಣ ತಗೊಳ್ಳೋದಿಲ್ಲ. ಆದರೆ ತಗೊಳ್ಳೋರಿಗೆ ಈಗ ಅಧಿಕಾರಿಗಳು ಅಥವಾ ಇನ್ಯಾರೋ ಅಥವಾ ನಾಯಕರು ತಗೊಳ್ತಾರ ಅಂದ್ರೆ ನಾವು ಅದನ್ನ ಅಡ್ಡಿಲ್ಲ, ನಾನು ತಗೊಳ್ಳೋದಿಲ್ಲಪ್ಪ, ಇನ್ನು ಅವ್ರ ಬಗ್ಗೆ ನಂಗೆ ಗೊತ್ತಿಲ್ಲ
ಅಂತ ಸುಮ್ಮನೆ ಇರ್ತೇವಾ ಅಥವಾ ತಗೊಳ್ಳೋರನ್ನ ತಗೊಳ್ಳದ ಹಾಗೆ ಅವರಿಗೂ ಕೂಡ ಏನು ಮಧ್ವರಾಜ್ ಅವರು ಮೊನ್ನೆ ಒಂದು ಮಾತುಕತೆಯಲ್ಲಿ ಬಂದಾಗ ಅವರು ಹೇಳಿದರು, ಏನು ಹೇಳಿದ್ರೆ ನಾವೆಲ್ಲವೂ ಕೂಡ ಸರ್ಕಾರದಿಂದ ಮಾಡಲಿಕ್ಕೆ ಆಗೋದಿಲ್ಲ, ಜಾಗೃತಿ ಮೂಡಿಸ್ತೇವೆ, ಜಾಗೃತಿ ಮೂಡಿಸಿ ಯುವಕರನ್ನು ಸಬಲೀಕರಣ ಮಾಡಿ ಆ ಮೂಲಕ ನಾವು ಬದಲಾವಣೆಯನ್ನು ತರ್ತೇವೆ ಅಂತ. ಇಂತಹ ಬದಲಾವಣೆಗಳನ್ನು ಕರಪ್ಷನ್ ವಿಚಾರಕ್ಕೂ ಕೂಡ ಅಪ್ಲೈ ಮಾಡ್ತಾರಾ? ಜಾಗೃತಿ ಮೂಡಿಸಿ ಅವರ ಜೊತೆಗಿರುವವರನ್ನು ನಾನ್ ಕರಪ್ಟ್ ಆಗಿ ಮಾಡಲಿಕ್ಕೆ ಎಷ್ಟು ಪ್ರಯತ್ನ ಮಾಡ್ತಾರೋ ಅನ್ನೋದು ಕೂಡ ಬಹಳ ಮುಖ್ಯ ಆಗ್ತದೆ ಅಂತ ಹೇಳ್ತಾ ಶೆಟ್ರೆ, ಈ ನಮ್ಮ ಕಾರ್ಯಕ್ರಮ ವೀಕ್ಷಕರೇ ಮುಂದುವರಿತದೆ. ಅದಕ್ಕಿಂತ ಮೊದಲು ನಾವು ಒಂದು ತಗೊಳ್ತಾ ಇದ್ದೇವೆ ಒಂದು ಸಣ್ಣ ಬ್ರೇಕ್. ವಿರಾಮದ ಬಳಿಕ ಮತ್ತೆ ಪಬ್ಲಿಕ್ ಮೇಲಿಗೆ ತಮಗೆಲ್ಲರಿಗೂ ಸ್ವಾಗತ. ಏನು ಪ್ರಮೋದ್ ಮಧ್ವರಾಜ್ ಅವರು ಸಚಿವರಾಗಿ ಇರುವಂತಹ ಮುಂದಿನ 2 ವರ್ಷಗಳ ಕಾಲದಲ್ಲಿ ನಮಗೆ ಇರುವಂಥ ಒಂದು ನಿರೀಕ್ಷೆಗಳು ಮತ್ತು ಅವರ ಮುಂದಿರುವ ಸವಾಲುಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಒಂದು ಒಳ್ಳೆಯ ಸಂದರ್ಭದಲ್ಲಿ ಅವರು ಸಚಿವರಾಗಿದ್ದಾರೆ. ಸವಾಲುಗಳು ಹಲವಾರಿದೆ. ಒಂದು ಮಳೆಗಾಲ ಆರಂಭ, ತೀವ್ರವಾದ ಅವರಿಗೇನು ಕೊಟ್ಟ ಇಲಾಖೆ ಕೂಡ ಮೀನುಗಾರಿಕಾ ಇಲಾಖೆ ತೀವ್ರವಾದ ಕಡಲ್ ಕೊರೆತ ಕರಾವಳಿ ಉದ್ದಕ್ಕೂ ಕಾಡ್ತಾ ಇದೆ. ದಿನೇ ದಿನೇ ಕಡಲ್ ಕೊರತೆ ಹೆಚ್ಚಾಗ್ತಾ ಇದೆ, ಭಾರತದ ಅಬ್ಬರ ಜಾಸ್ತಿ ಆಗ್ತಾ ಇದೆ. ಇಂಥದ್ದು ಇದು ಇಮ್ಮಿಡಿಯೇಟಾಗಿ ಒಂದು ಸ್ಪಂದನೆ ಮಾಡಬೇಕಾದಂತಹ ಜವಾಬ್ದಾರಿ ಸಚಿವರ ಮೇಲಿದೆ. ಇದರ ಜೊತೆಗೆ ಕ್ರೀಡಾ ಖಾತೆ ಮತ್ತು ಯುವಜನ ಸಬಲೀಕರಣ ಖಾತೆಯನ್ನು ಕೂಡ ಅವರು ನಿರ್ವಹಿಸ್ತಾ ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಖಾತೆಯನ್ನು ಕೂಡ ಅವರು ನಿರ್ವಹಿಸ್ತಾ ಇದ್ದಾರೆ. ಈ ಸಾಕಷ್ಟು ವಿಚಾರಗಳನ್ನು ನಮಗೆ ಅಮೃತ್ ಶೆಣಿ ಮತ್ತು ಸುರೇಶ್ ನಾಯ್ಕ್ ಅವರು ನಮ್ಮ ಜೊತೆ ಮಾತಾಡ್ತಾ ಹೇಳಿದರು. ಏನು ಭರವಸೆಗಳ ಜೊತೆಗೆ ಸುರೇಶ್ ನಾಯ್ಕ್ ಮಾತಾಡ್ತಾ ಒಬ್ಬರು ನಿಷ್ಠಾವಂತ ರಾಜಕಾರಣಿಯಾಗಿ ಏನು ಮಾತಾಡಬೇಕು ಅದನ್ನು ಸುರೇಶ್ ನಾಯ್ಕ್ ಅವರು ವಿರೋಧ ಪಕ್ಷದ ನಾಯಕರಾಗಿ ಮಾತಾಡಿದ್ದಾರೆ. ಬನ್ನಿ ವೀಕ್ಷಕರೇ, ನಮ್ಮ ಜೊತೆಗೆ ಒಬ್ಬ ನಿಷ್ಠಾವಂತ ಸಜ್ಜನ ರಾಜಕಾರಣಿ ಅಂತ ಹೆಸರು ಪಡ್ಕೊಂಡಂತಹ ಮಾಜಿ ಸಂಸದ ಜಯಪ್ರಕಾಶ್ ಹೆಗಡೆ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆಗೆ ನಾವು ಈ ಬಗ್ಗೆ ನಾವು ಒಂದು ಚರ್ಚೆ ಮಾಡೋಣ. ಜಯಪ್ರಕಾಶ್ ಹೆಗಡೆ ಅವರು ನಮಸ್ಕಾರ. ಹಲೋ ನಮಸ್ಕಾರ ಜಯಪ್ರಕಾಶ್ ಹೆಗಡೆ ಅವರೇ. ನಮಸ್ತೆ. ನಾವೇನು ಇವತ್ತು ಸ್ಪಂದನ ಪಬ್ಲಿಕ್ ಮೇಲೆ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರಮೋದ್ ಮಧ್ವರಾಜ್ ನೂತನ ಸಚಿವರಾಗಿ ಆಯ್ಕೆಯಾದ ನಂತರ ಅವರ ಮುಂದಿರುವ ಸವಾಲುಗಳು ಮತ್ತು ಜನರ ನಿರೀಕ್ಷೆಗಳು ಏನು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಸೊ ನಮ್ಮ ಜೊತೆಗೆ ಏನು ಕಾಂಗ್ರೆಸ್ನ ಮುಖಂಡರಾದ ಅಮೃತ್ ಶೆಣಿ ಅವರು ಒಂದಷ್ಟು ಭರವಸೆಯ ಮಾತುಗಳನ್ನ ಮಾತಾಡಿದರು. ಖಂಡಿತವಾಗಿ ಯುವ ನಾಯಕ ರಾಜ್ಯ ಮಟ್ಟದ ಖಾತೆಯನ್ನು ಮತ್ತು ಉಸ್ತುವಾರಿ ಖಾತೆಯನ್ನು ಕೂಡ ಸಮರ್ಥವಾಗಿ ನಿರ್ವಹಿಸಬಲ್ಲಂತಹ ಸಮರ್ಥ ಅಭ್ಯರ್ಥಿಗೆ ಕೊಟ್ಟಿದ್ದಾರೆ ಏನು ಸಚಿವ ಸ್ಥಾನ ಅನ್ನುವಂಥದ್ದನ್ನು ಹೇಳಿದರು. ಸೊ ಇನ್ನೊಂದು ಕಡೆಯಿಂದ ಉಡುಪಿ ಜಿಲ್ಲೆಯ BJP ಪ್ರಧಾನ ಕಾರ್ಯದರ್ಶಿ ಸುರೇಶ್ ನಾಯ್ಕ್ ಅವರು ನಮ್ಮ ಜೊತೆ ಮಾತಾಡ್ತಾ ಸಾಕಷ್ಟು ಸಮಸ್ಯೆಗಳು ನಮ್ಮ ಉಡುಪಿ ಜಿಲ್ಲೆಯನ್ನು ಬಾಧಿಸ್ತಾ ಇದೆ, ಅದಕ್ಕೆ ನಿಷ್ಠಾವಂತ ಒಬ್ಬ ಸಚಿವರಾಗಿ ಕೆಲಸ ಮಾಡಿದಲ್ಲಿ ನಾವು ಪಕ್ಷಾತೀತವಾಗಿ ನಾವು ಅವ್ರನ್ನ ಗೌರವಿಸ್ತೇವೆ ಮತ್ತು ಅವ್ರನ್ನ ಗುರುತಿಸ್ತೇವೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಸುರೇಶ್ ನಾಯ್ಕ್ ಅವರು ಹೇಳಿದರು. ಹೆಗಡೆಯವರೇ, ಸೊ ಒಂದು ಏನು ಯುವ ನಾಯಕನಾಗಿ ಮೊಟ್ಟ ಮೊದಲ ಬಾರಿಗೆ ಉಡುಪಿ ಜಿಲ್ಲೆಯ ಸಚಿವರಾಗಿ ಪ್ರಮೋದ್ ಮಧ್ವರಾಜ್ ಆಯ್ಕೆಯಾಗಿದ್ದಾರೆ. ಇಲ್ಲಿ ಇರುವ ಸವಾಲುಗಳೇನು, ಜನರ ನಿರೀಕ್ಷೆಗಳೇನು, ಆಮೇಲೆ ನಿಜವಾಗಲೂ ಪ್ರಮೋದ್ ಮಧ್ವರಾಜಿಗೆ 3-4 ಖಾತೆಗಳನ್ನು ನಿರ್ವಹಿಸಿಕೊಂಡು ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ಕೆಲವು ಅನುಮಾನಗಳು ನಮ್ಮನ್ನು ಕಾಡ್ತಾ ಇದೆ. ಹೆಗಡೆಯವರೇ, ತಮ್ಮ ಅಭಿಪ್ರಾಯ ಒಂದು ಜನಪರವಾಗಿ ಏನಿದೆ ಅನ್ನುವಂಥದ್ದು? ನಾನು ಅವರಿಗೆ ಶುಭಾಶಯವನ್ನು ಕೋರ್ತೇನೆ ಮಂತ್ರಿ ಆಗಿದ್ದಕ್ಕೆ. ಮತ್ತೆ ಇದು ಅಂತ ದೊಡ್ಡ ಖಾತೆಯನ್ನ ಕೊಟ್ಟಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು. ಓಕೆ, ಯಾರಿಗೆ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಸಮಸ್ಯೆ ನನಗೆ ಇಲ್ಲ. ಯಾಕಂದ್ರೆ ಇಟ್ಸ್ ದ ಪ್ರೆರೋಗೇಟಿವ್ ಆಫ್ ದ ಚೀಫ್ ಮಿನಿಸ್ಟರ್. ಓಕೆ, ಕೊಡ್ಬೇಕನ್ನುವಂಥದ್ದು. ಅಂದ್ರೆ ಅವರಿಗೆ ಒಂದು ಅವಕಾಶ ಸಿಕ್ಕಿದೆ. ಜಿಲ್ಲೆಯಲ್ಲಿ ಏನು ಸಮಸ್ಯೆಗಳಿದೆ ಅನ್ನೋದ್ರ ಬಗ್ಗೆ 3 ವರ್ಷಗಳ ಕಾಲ ಶಾಸಕರಾಗಿ ಅರ್ಥ ಮಾಡ್ಕೊಂಡಿರ್ಬೇಕು ಅಂತ ನಾನು ಭಾವಿಸ್ತೇನೆ. ಓಕೆ, ಈಗ ಹೊಸದಾಗಿ ಏನ್ ಅರ್ಥ ಮಾಡ್ಕೊಳ್ಬೇಕಾಗಿಲ್ಲ. ಶಾಸಕರಾಗಿ ಈಗಾಗಲೇ ಅವರ ಕ್ಷೇತ್ರದಲ್ಲಿ ಏನ್ ಸಮಸ್ಯೆ ಇದೆ ಅದೇ ಇಡೀ ಜಿಲ್ಲೆಯಲ್ಲಿರುವಂತ ಸಮಸ್ಯೆಗಳೇ. ಸಂಸದೀಯ ಕಾರ್ಯದರ್ಶಿಯಾಗಿ ಕೂಡ ಅವರು ಸುಮಾರು ಅನುಭವ ಪಡ್ಕೊಂಡಿದ್ದಾರೆ. ಹೌದು, ಸಂಸದೀಯ ಕಾರ್ಯದರ್ಶಿ ಸಮಯ ಇರ್ಲಿಲ್ಲ. ಇಟ್ ಇಸ್ ಅ ವೆರಿ ಶಾರ್ಟ್ ಪೀರಿಯಡ್. ಓಕೆ, ಆದ್ರೆ ಅವರಿಗೆ ಮಂತ್ರಿಯಾಗಿ ಮುಂದುವರ್ಲಿಕ್ಕೆ ಇರುವಂತದ್ದು ಬಹಳ ಕಮ್ಮಿ ಅವಧಿಯಲ್ಲಿ. ಓಕೆ, ಈ ಕಮ್ಮಿ ಅವಧಿಯಲ್ಲಿ ಏನನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ನಾವು ತೋರಿಸ್ಕೊಡ್ಬೇಕಾಗ್ತದೆ. ಯಾಕಂದ್ರೆ ರಾಜ್ಯ ಸರ್ಕಾರದಿಂದ ಸಿಕ್ಕುವಂತ ಸೌಲಭ್ಯಗಳು ಜನರಿಗೆ ಮುಟ್ಟಿಸುವಂತ ಕೆಲಸ ಅವರು ಮಾಡಿದ್ರೆ ಅದಕ್ಕಿಂತ ದೊಡ್ಡದು ಬೇರೆ ಏನಿಲ್ಲ. ಪ್ರಥಮವಾಗಿ ಮಾಡಬೇಕಾದಂತ ಸಿಗಬೇಕಾದ ಮೂಲಭೂತ ಸೌಲಭ್ಯಗಳನ್ನ ತಲುಪಿಸುವಂತ ಕೆಲಸ ಮಾಡಿದ್ರು ಸಾಕಾಗ್ತದೆ ಒಂದು. ಆದ್ರೆ ಇದ್ದದ್ದನ್ನೇ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಒಬ್ಬ ಮಂತ್ರಿ ಬೇಕಾಗಿಲ್ಲ, ಅಧಿಕಾರಿಗಳು ಸಾಕಾಗ್ತದೆ.
ಹೌದು. ಇವರು ಹೊಸ ಯೋಜನೆಗಳನ್ನು ಏನು ಹಾಕ್ತಾರೆ ಅದಕ್ಕೆ ರಾಜ್ಯ ಸರ್ಕಾರದಿಂದ ಏನು ಅನುದಾನ ತಕೊಂಡು ಬರ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ. ಈಗ ಮೀನುಗಾರಿಕೆ ಇಲಾಖೆಯಲ್ಲಿ ಕೇವಲ ಕರಾವಳಿ ಮೀನುಗಾರಿಕೆ ಅಲ್ಲ, ಒಳನಾಡು ಮೀನುಗಾರಿಕೆ ಸಹ ಇದೆ. ಎರಡನ್ನೂ ಅರ್ಥವನ್ನ ಮಾಡಿಕೊಂಡು ಕರಾವಳಿ ಮೀನುಗಾರಿಕೆ ಅವ್ರಿಗೆ ಗೊತ್ತಿದೆ, ಯಾಕಂದ್ರೆ ಅವರು ಕರಾವಳಿಯವರೇ, ಅಲ್ಲಿಯ ಸಮಸ್ಯೆ ಅವರು ಅದೇ ವ್ಯವಹಾರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು. ಆದ್ರೆ ಒಳನಾಡು ಮೀನುಗಾರಿಕೆ ಬಗ್ಗೆ ಸ್ವಲ್ಪ ಹೆಚ್ಚು ಅರ್ಥವನ್ನ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಮಂತ್ರಿ ಆದ್ಮೇಲೆ ಕೇವಲ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಜಿಲ್ಲೆಯನ್ನು ನೋಡ್ಕೊಳ್ತೇನೆ ಅಂತ ಹೇಳೋದು ಸರಿಯಾಗುದಿಲ್ಲ. ಇಡೀ ರಾಜ್ಯದ ಮೀನುಗಾರರ ಸಮಸ್ಯೆಯನ್ನ, ಒಳನಾಡು ಮೀನುಗಾರರು, ಕರಾವಳಿಯ ಮೀನುಗಾರರು ಎರಡನ್ನ ಅರ್ಥವನ್ನ ಮಾಡ್ಕೊಳ್ಬೇಕಾಗ್ತದೆ. ಅದರೊಟ್ಟಿಗೆ ಜಿಲ್ಲೆಯ ಸಮಸ್ಯೆಗಳನ್ನ, ಯಾಕಂದ್ರೆ ಬಹಳಷ್ಟು ಸಮಸ್ಯೆ ಕಂದಾಯ ಇಲಾಖೆದಿದೆ, ಗ್ರಾಮೀಣ ಅಭಿವೃದ್ಧಿದಿದೆ, ಚರ್ಚೆ ನಡೀತಾನೆ ಇದೆ. ಬಿಟ್ರೆ ಈಗ 9/11 ಇದು ಅರ್ಥ ಆಗ್ತದೆ. ಇವತ್ತು ಕಾಗೋಡು ತಿಮ್ಮಪ್ಪನವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಡಿಸೆಂಬರ್ ಒಳಗೆ ನಾವು ಎಲ್ಲರಿಗೂ ಬಗರುಕಂ ಜಮೀನಲ್ಲಿ ಬಡವರು ಯಾರು ಕೊಡ್ತೀರ ಅವರಿಗೆ ಹಕ್ಕುಪತ್ರವನ್ನು ಕೊಡುವ ವ್ಯವಸ್ಥೆಯನ್ನ ಮಾಡ್ತೇವೆ ಅಂತೇಳಿ. ಇದನ್ನ ನಿರಂತರವಾಗಿ ಅಧಿಕಾರಿಗಳು ಕೂತ್ಕೊಂಡು ಚರ್ಚೆಯನ್ನು ಮಾಡಬೇಕಾಗ್ತದೆ. ಅವರಿಗೆ ತ್ವರಿತವಾಗಿ ಕೆಲಸಗಳನ್ನ ಮಾಡಬೇಕು ಅನ್ನುವಂಥದ್ದು ಅವ್ರ ಗಮನ ಸ್ವಲ್ಪ ಸ್ಪೀಡಪ್ ಮಾಡ್ಲಿಕ್ಕೆ ಬೆನ್ನತ್ತಬೇಕಾಗ್ತದೆ. ಕೇವಲ ಹೇಳಿದ್ರೆ ಸಾಕಾಗುವುದಿಲ್ಲ, ನಿರಂತರವಾಗಿ ಇದರ ಬೆನ್ನತ್ತುವಂತ ಕೆಲಸವನ್ನು ಅವ್ರು ಮಾಡ್ಬೇಕಾಗ್ತದೆ. ಅವ್ರು ಮಾಡ್ತಾರಂತ ನಾನು ಭಾವಿಸ್ತೇನೆ. ಹೆಗಡೆ ಅವರೇ, ಇನ್ನೊಂದು ಪ್ಯಾನೆಲ್ ಕಡೆಯಿಂದ ಸುರೇಂದ್ರನಾಥ್ ಶೆಟ್ಟಿ ಕೂತಿದ್ದೇನೆ. ಸುರೇಂದ್ರನಾಥ್ ಶೆಟ್ಟಿ ನಮ್ಮ ಜೊತೆಗೆ ಚರ್ಚೆಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹೆಗಡೆ ಅವರೇ, ನೀವು ಮೊದಲು ಹೇಳಿದ್ರಿ ಪ್ರಮೋದ್ ರವರಿಗೆ ದೊಡ್ಡ ಖಾತೆಯನ್ನು ಕೊಡ್ಲಿಲ್ಲ, ಮೀನುಗಾರಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರಿ. ನಿಮ್ಮ ಪ್ರಕಾರ ಮೀನುಗಾರಿಕೆ ಸಚಿವ ಅನ್ನುವಂಥದ್ದು ಸಣ್ಣ ಹುದ್ದೆ ಅಂತ ಕಾಣುತ್ತಾ, ಹೇಗೆ ಅಂತ? ಖಂಡಿತ ಮೀನುಗಾರಿಕೆ ಅನ್ನುವಂಥದ್ದು ಇಡೀ ರಾಜ್ಯದಲ್ಲಿ ಬೇರೆ ಇಲಾಖೆಗಳಿಗೆ ಹೋಲಿಸಿದಾಗ ಇದು ಸಣ್ಣ ಇಲಾಖೆ ಆಗ್ತದೆ. ಅದು ಸಣ್ಣ ಇಲಾಖೆ ಅಂದ್ರೆ ಕೆಲಸ ಕಮ್ಮಿ ಇಲ್ಲ, ಕೆಲಸ ಸಾಕಷ್ಟು ಮಾಡ್ಲಿಕ್ಕಿದೆ ಇದರಲ್ಲಿ. ಮತ್ತೆ ನಮ್ಮಲ್ಲಿ ಹೇಗಂದ್ರೆ ಮಂತ್ರಿಗಳಾದಾಗ ಮಂತ್ರಿ ಮಂಡಲದಲ್ಲಿ ಇದ್ದಂತ ಮಂತ್ರಿಗಳಿಗೆ ಯಾವ ಇಲಾಖೆ ದೊಡ್ಡದು ಸಣ್ಣದು ಅನ್ನುವಂಥದ್ದು ಅದರ ವ್ಯಾಪ್ತಿ ಗೊತ್ತಿಲ್ಲ, ಮೇಲೆ ಅಲ್ಲ, ಅನುದಾನದ ಮೇಲೆ ಹೋಗ್ತಾ ಇದೆ. ಕರೆಕ್ಟ್, ಸರಿ ಸರಿ, ಸಮಸ್ಯೆಗಳ ಮೇಲಲ್ಲ ಅಲ್ವಾ? ಸರಿ, ಅದು ಅವ್ರಿಗೆ ಮಾಡ್ಲಿಕ್ಕೆ ಮೀನುಗಾರಿಕೆ ಇಲಾಖೆಯಲ್ಲಿ ಬಹಳಷ್ಟು ಕೆಲಸ ಇದೆ. ಈಗ ನಾನು ಹೆಗ್ಡೆ ಅವರೇ, ನೀವು ಮೀನುಗಾರ ಸಚಿವರಾಗಿದ್ದವರು, ಒಂದು ಈ ಮೂಲಭೂತವಾಗಿ ಈಗ ನಮ್ಗೆ ಕಾಡ್ತಾ ಇರುವಂತಹ ಜಲವಂತ ಸಮಸ್ಯೆ ಏನು ಮೀನುಗಾರರಲ್ಲಿ ಏನ್ ಕಾಣ್ತಾ ಇದೆ? ಫಸ್ಟ್ ಪ್ರಯಾರಿಟಿ ಆಗಿ ಮಾಡಬೇಕಾದ ಏನಿದೆ ಮೀನುಗಾರಿಕೆ ಸಚಿವರಾಗಿ ಮಾಡಬೇಕಾದ? ಎಲ್ಲ ಮೀನುಗಾರಿಕಾ ಬಂದರುಗಳನ್ನ ಎಲ್ಲವೂ ಈಗ ಮಲ್ಪೆ, ಹೆಜಮಾಡಿ, ಗಂಗೊಳ್ಳಿದು, ಬ್ರೇಕ್ ವಾಟರ್ ಇದು ನಾವಿರುವಾಗಲೇ ಅದರದ್ದು ಕೇಂದ್ರ ಸರ್ಕಾರದಿಂದ ಅನುದಾನವನ್ನ ಸ್ಯಾಂಕ್ಷನ್ ಮಾಡಿದೆ. ಆಗ 70-30 ಇದ್ದದ್ದು ಇವತ್ತು 60-40, 50-50 ಆಗಿದೆ ಅನುದಾನ. ಅದನ್ನ ಕೇಂದ್ರ ಸರ್ಕಾರದಿಂದ ಕಮ್ಮಿ ಬರುವಾಗ ರಾಜ್ಯ ಸರ್ಕಾರದಿಂದ ಹೊಂದಾಣಿಕೆ ಮಾಡುವಂತ ಕೆಲಸವೂ ಆಗ್ಬೇಕಾಗ್ತದೆ. ಅದಾಗದೇ ಇದ್ದಾಗ ಯಾವುದೇ ಅಭಿವೃದ್ಧಿ ಕೆಲಸ, ಈಗ ಗಂಗೊಳ್ಳಿದು ಮಾತ್ರ ಸಂಪೂರ್ಣ ಕೇಂದ್ರ ಸರ್ಕಾರದಿಂದ 70%, ರಾಜ್ಯ ಸರ್ಕಾರ 30 ಅವತ್ತು ಸ್ಯಾಂಕ್ಷನ್ ಆಗಿದೆ. ನಂತರ ಕೇಂದ್ರ ಸರ್ಕಾರ ಅದನ್ನ ಬದಲಾವಣೆ ಮಾಡಿದ್ರಿಂದ ಈಗ ರಾಜ್ಯ ಸರ್ಕಾರದಿಂದ ಹೊಂದಾಣಿಕೆ ಮಾಡಿಕೊಂಡು ಉಳಿದ ಕಾಮಗಾರಿಗಳನ್ನು ಇವರಿಗೆ ಸಂಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಒಂದು. ಇಲ್ಲಿದ್ರೆ ಬಹಳ ಕಷ್ಟ ಆಗ್ತದೆ. ಸೊ ನೀವು ಬಂದರುಗಳನ್ನ ಹೆಚ್ಚು ಗಟ್ಟಿ ಮಾಡಬೇಕು, ಅಭಿವೃದ್ಧಿಪಡಿಸಬೇಕು, ಮತ್ತೆ ಮೀನುಗಾರರ ಸಮಸ್ಯೆಗಳಿಗೆ ಬಂದರು ಪ್ರಮೋದ್ ಮಧ್ವರಾಜ್ ಅವರಿಗೆ ಕೊಟ್ಟಿಲ್ಲ. PWD ಮಿನಿಸ್ಟರ್ ಹತ್ರವೇ ಇದೆ ಮೀನುಗಾರಿಕೆ ಮತ್ತೆ ಯುವಜನ ಕ್ರೀಡೆ. ಹಾಗಾಗಿ ಸಂಪೂರ್ಣವಾಗಿ ಮೀನುಗಾರಿಕೆಗೆ ಸಂಬಂಧಪಟ್ಟ ಎಲ್ಲಾ ಜವಾಬ್ದಾರಿಗಳನ್ನ ನಿರ್ವಹಿಸಲಿಕ್ಕೆ ಕೂಡ ಒಂದು ಕಡಿವಾಣ ಹಾಕಿದ್ದಾರೆ ಮುಖ್ಯಮಂತ್ರಿಗಳು. ಹೌದು, ಎಲ್ಲವನ್ನೂ ಪ್ರಮೋದ್ ಮಧ್ವರಾಜ್ ಅವರಿಗೆ ಕೊಡ್ಬೇಕಿತ್ತು ಅಂತ ನನ್ನ ಅಭಿಪ್ರಾಯ. ಖಂಡಿತ. ಯಾಕಂದ್ರೆ ಮೀನುಗಾರಿಕೆ ಮತ್ತೆ ಬಂದರು ಇಲಾಖೆ ಒಟ್ಟಿಗೆ ಇದ್ದಿದ್ರೆ ಒಳ್ಳೆ ಇನ್ನೂ ಹೆಚ್ಚು ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಯುವಜನ ಕ್ರೀಡೆಯನ್ನು ಬೇರೆಯವರಿಗೆ ಕೊಡ್ಬೋದು. ಸರಿ, ಹೌದು. ಯಾಕಂದ್ರೆ ಅದು ಸಣ್ಣ ಪೋರ್ಟ್ಫೋಲಿಯೋ ಅಲ್ಲ. ಇವತ್ತು ಕ್ರೀಡೆಗೆ ಇದ್ದ ಅವಕಾಶ ಕ್ರೀಡಾಪಟುಗಳಿಗೆ, ಈಗ ಶಿಕ್ಷಣ ಅಂತ ಹೇಳಿದ್ರೆ ಕೇವಲ ಅಕ್ಷರಾಭ್ಯಾಸ ಅಲ್ಲ, ಕ್ರೀಡೆ, ಕಲೆ ಎಲ್ಲವೂ ಸೇರ್ತದೆ. ಕ್ರೀಡೆಯಲ್ಲಿ ಒಳ್ಳೆಯ ಪ್ರತಿಭೆ ಇದ್ದವರಿಗೆ ಒಂದು ಉತ್ತೇಜನ
ಶಿಕ್ಷಣ ಮತ್ತು ಕ್ರೀಡೆ ಅಂತ ಮಾಡ್ಬೋದಿತ್ತು. ಹೌದೌದು. ಖಂಡಿತ ಖಂಡಿತ. ಹೆಗಡೆ ಈಗ ನನಗೆ ಇನ್ನೊಂದು ವಿಚಾರನ ತಾವು ಏನು ಸಂಪರ್ಕದಲ್ಲಿ ಇದ್ದೀರಿ ನಾನು ಕೇಳ್ತಾ ಇದ್ದೇನೆ. ಏನು ನೂತನ ಸಚಿವ ಸಂಪುಟ ರಚನೆ ಆದಾಗ ಒಂದು ಈಗ ಈ ಹಿಂದೆ ನೀವು ಕಾಂಗ್ರೆಸ್ನಲ್ಲಿ ಇದ್ದವರು, ಕಾಂಗ್ರೆಸ್ಸಿನಿಂದ ಏನು ಮನನೊಂದು ನೀವು ಹೊರಗೆ ಬಂದಿದ್ದೀರಿ. ಈಗ ನೂತನ ಸಚಿವ ಸಂಪುಟ ರಚನೆ ಆದಾಗ ಏನು ಹಳೆಯ ಶಾಸಕರು ಇರಲಿ, ಆ ಘಟನೆಯ ನಂತರದ ಬೆಳವಣಿಗೆಯಾಗಿ ಈಗ ನೂತನ ಸಚಿವ ಸಂಪುಟ ರಚನೆ ಆದಾಗ ಹಿರಿಯ ಶಾಸಕರಾದ ಒಂದು ಕೂಗು ಬಂತು, ನಾವು ಏನು ಪ್ರತಿಭಟನೆ ಮಾಡ್ತೇವೆ, ನಮ್ಮ ಕಾರ್ಯಕರ್ತರಿಗೆ ನಾವು ಬೆಂಬಲ ಕೊಡ್ತೇವೆ, ಕಾರ್ಯಕರ್ತರ ಜೊತೆ ಮಾತುಕತೆ ಮಾಡಿ ಮುಂದೆ ತೀರ್ಮಾನ ತಗೊಳ್ತೇವೆ, ನಮಗೆ ಭಾಳ ಬೇಜಾರಾಗಿದೆ, ನಮಗೆ ಅಧಿಕಾರ ಕೈತಪ್ಪಿ ಹೋಗಿದೆ, ನಮ್ಮ ನಿರೀಕ್ಷೆಗಳೆಲ್ಲ ಹುಸಿಯಾಗಿದೆ ಅಂತ ಅನ್ನುವಂಥ ಒಂದು ಕೂಗು ಎಬ್ಬಿಸಿದ್ರು. ಸೊ ಇದ್ರ ಬಗ್ಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಂತ? ನಾನಿಷ್ಟೇ ಹೇಳ್ತೇನೆ, ಅದು ಪ್ರಿರೋಗೇಟಿವ್ ಆಫ್ ದ ಚೀಫ್ ಮಿನಿಸ್ಟರ್. ಅವ್ರು ಯಾರನ್ನು ತಗೊಳ್ಬಹುದು, ಯಾರನ್ನು ಕೈ ಬಿಡ್ಬೋದು. ಯಾವಾಗ ಈಗ ಹೈಕಮಾಂಡಿನ ಆದೇಶವನ್ನ ಪಾಲನೆ ಮಾಡಬೇಕು ಅಂತ ನಾನು ಸ್ಪರ್ಧೆಯನ್ನ ಮಾಡಿದಾಗ ಹೇಳಿದ್ರು, ಅವರಿಗೆ ಈ ಮಾತನ್ನ ಹೇಳಲಿಕ್ಕೆ ಅಧಿಕಾರವೇ ಇಲ್ಲ ಅಂತ ನಾನು ಭಾವಿಸ್ತೇನೆ. ಅಲ್ವಾ? ಈಗ ನಾನು ಆನ್ ಇಶ್ಯೂ ನಾನು ಫೈಟ್ ಮಾಡಿದ್ದು, ಇವರು ಅಧಿಕಾರಕ್ಕಾಗಿ. ನಾನು ಅಧಿಕಾರಕ್ಕಾಗಿ ಫೈಟ್ ಮಾಡಲೇ ಇಲ್ಲ. ನೀವು ಯಾರಿಗೆ ಸೀಟನ್ನು ಕೊಡಿ ಅದು ತಪ್ಪು ಅಂತ ಚರ್ಚೆಯನ್ನ ಮಾಡಿದ್ದು ಬಿಟ್ರೆ ಬೇರೆ ಯಾರಿಗಾದ್ರೂ ಕೊಡಿ ಅಂತ ಹೇಳಿದ್ದೆ. ಆದ್ರೆ ಇವ್ರು ಹಾಗಲ್ಲ, ನಮಗೆ ಮಂತ್ರಿ ಮಾಡ್ಲಿಲ್ಲ ಅಂತ. ಯಾಕಂದ್ರೆ ನಾನೇ ಮಂತ್ರಿ ಮಂಡಲಿಯಿಂದ ರಾಜೀನಾಮೆಯನ್ನ ಕೊಟ್ಟು ಬಂದವನು. ಪುನಃ ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನನ್ನನ್ನು ಮಂತ್ರಿ ಮಂಡಲಕ್ಕೆ ಕರೆದಿದ್ರು. ಐ ಆಮ್ ಸಾರಿ ಸರ್ ಅಂತ ಹೇಳಿ ಬಂದು ನಾನು ವಿರೋಧ ಪಕ್ಷದಲ್ಲಿ ಕೂತು ಕೆಲಸವನ್ನ ಮಾಡ್ತೇನೆ ಅಂತ ಮಾಡಿದವನು. ಆದ್ರಿಂದ ಅಧಿಕಾರ ಅನ್ನುವಂಥದ್ದು ಬಹಳ ಮುಖ್ಯ ಅಲ್ಲ. ನಮ್ಗೆ ಜನ ಆಯ್ಕೆಯನ್ನ ಮಾಡುವಂತದ್ದು ಕ್ಷೇತ್ರದ ಕೆಲಸವನ್ನ ಮಾಡ್ಲಿಕ್ಕೆ ಶಾಸಕರಾಗಿ. ಆದ್ರೆ ಶಾಸಕರಾಗಿ ಕೇವಲ ಕ್ಷೇತ್ರದ ಕೆಲಸವನ್ನ ಮಾಡ್ಲಿಕ್ಕೆ ಮಾತ್ರ ಅಲ್ಲ, ವಿಧಾನಸಭೆಯಲ್ಲಿ ಇಡೀ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನ ಮಾಡ್ಲಿಕ್ಕೆ ಅವಕಾಶ ಇದೆ. ಬಜೆಟ್ ನ ಮೇಲೆ ಮಾತಾಡ್ಲಿಕ್ಕೆ, ರಾಜ್ಯಪಾಲರ ಭಾಷಣದ ಮೇಲೆ ಮಾತಾಡ್ಲಿಕ್ಕೆ ಅವಕಾಶ. ಅದನ್ನ ಸ್ವಲ್ಪ ಪ್ರಯತ್ನವನ್ನ ಮಾಡೋದಕ್ಕಿಂತ ಬರೇ ಮಂತ್ರಿ ಆಗ್ಬೇಕು ಅಂತ ಹೋರಾಟವನ್ನು ಮಾಡುವಂತ ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಖಂಡಿತ ಹೆಗಡೆ ಅವರೇ, ಇಷ್ಟೊತ್ತು ಶೆಟ್ಟಿ ಅವರು ಏನಾದ್ರು ಮಾತಾಡ್ಲಿಕ್ಕೆ ಇದೆಯಾ ತಾವು? ಹೆಗಡೆ ಅವರೇ, ಇಷ್ಟೊತ್ತು ನಮ್ಮ ಜೊತೆಗೆ ತಮ್ಮ ಅಮೂಲ್ಯವಾದ ಸಮಯವನ್ನ ಕಳೆದಿದ್ರಿ. ಮತ್ತೆ ಇನ್ನು ಒಂದು ವಿಚಾರ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಏನು ಜನಪರ ಮತ್ತು ಪ್ರಗತಿಪರ ವೇದಿಕೆ ಅಂತ ಏನು ಇದು ಅಸ್ತಿತ್ವಕ್ಕೆ ಬಂದಿದೆ ಈಗ, ಒಂದು ಉತ್ತಮ ಒಂದು ಉದ್ದೇಶಗಳನ್ನ ಇಟ್ಟುಕೊಂಡು, ಸೊ ತಾವು ಏನು ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಒಂದು ಪ್ರಮೋದ್ ಮಧ್ವರಾಜ್ ಜೊತೆಗೆ ಏನಾದರೂ ಸಪೋರ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಏನಾದರೂ ಯೋಚನೆ ಇದೆಯಾ? ಹೇಗೆ ಅವರು ನಮ್ಮ ಸಹಕಾರವನ್ನು ಕೇಳಿದಾಗ, ಅಭಿಪ್ರಾಯಗಳನ್ನು ಕೇಳಿದಾಗ ಖಂಡಿತ ಕೊಡ್ಲಿಕ್ಕೆ ನಾನು ತಯಾರಿದ್ದೇನೆ. ಓಕೆ, ಥ್ಯಾಂಕ್ ಯು ಹೆಗಡೆ ಅವರೇ, ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ. ನಮ್ಮ ಕಾರ್ಯಕ್ರಮಗಳನ್ನ ಮುಂದೆ ನೋಡ್ತಾ ಇರಿ. ಧನ್ಯವಾದಗಳು. ಏನು ಹೆಗಡೆಯವರು ಬಹಳ ಕೂಲ್ ಆಗಿದ್ದಾರೆ ಮತ್ತು ಸ್ಪಷ್ಟವಾಗಿದ್ದಾರೆ. ಅವರು ಏನು ಎಲ್ಲೂ ಕೂಡ ಆಗ ತಮ್ಮ ಒಂದು ಫೀಲಿಂಗನ್ನು ಹೇಳ್ಕೊಳ್ಳಿಲ್ಲ ಅಂತ ಅನಿಸುತ್ತೆ. ಅದರ ಜೊತೆಗೆ ಬಹಳಷ್ಟು ಸ್ಪಷ್ಟವಾದ ಏನು ಕೇಂದ್ರ ಸರ್ಕಾರದಿಂದ ಬರಬೇಕಾದ ಅನುದಾನಗಳನ್ನು ಕಡಿಮೆ ಆದಾಗ ರಾಜ್ಯ ಸರ್ಕಾರದಿಂದ ಹೆಚ್ಚಿಸಿಕೊಳ್ಳುವಂಥ ಒಂದು ಯೋಚನೆಗಳನ್ನು ಸಚಿವರು ಮಾಡಬೇಕು. ಅದು ಶಾಸಕರಾಗಿ ಮತ್ತು ಸಚಿವರಾಗಿ ಅದು ಬಹಳ ಮುಖ್ಯ. ಖಂಡಿತವಾಗಿ ಒಂದು ಒಳ್ಳೆ. ಮತ್ತೆ ಇನ್ನೊಂದು ಮೀನುಗಾರಿಕೆ ವಿಚಾರ ಬಂದಾಗ ಕರಾವಳಿ ಮತ್ತು ಒಳನಾಡು ಎರಡನ್ನೂ ಕೂಡ ಗಮನದಲ್ಲಿ ಇಟ್ಟುಕೊಂಡು ರಾಜ್ಯ ಮಟ್ಟದ ಮೀನುಗಾರರ ಸಮಸ್ಯೆಗಳ ಬಗ್ಗೆ ಅರ್ಥ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಸಂದೇಶಗಳನ್ನು ಸಚಿವರಿಗೆ ಕೊಟ್ಟಿದ್ದಾರೆ. 3 ವರ್ಷದಿಂದ ಶಾಸಕರಾಗಿ ಸಾಕಷ್ಟು ಅನುಭವಗಳನ್ನು ಪಡ್ಕೊಂಡಿದ್ದಾರೆ. ಮತ್ತು ಅತ್ಯಂತ ವಿದ್ಯಾರ್ಥಿ ಜೀವನದಿಂದಲೇ ರಾಜಕೀಯವನ್ನು ಮಾಡ್ಕೊಂಡು ಬಂದಂಥ ಮಧ್ವರಾಜ್ ಅವರು ಸಾಕಷ್ಟು ಅನುಭವಗಳಿದೆ. ಒಂದು ಹೊಸತು ಅಂತ ಎನ್ನುವಂಥ ವಿಚಾರ ಇಲ್ಲ. 9/11, 94C, 94CC, ಕುಮ್ಕಿ ಹಕ್ಕು, ಮೂಲಗೇಣಿ ಇದೆಲ್ಲ ಮುಂದೆ ಇರುವಂಥ ಒಂದು ಸವಾಲು ಅಂತ ಹೇಳ್ತಾ ಈಗೊಂದು ಕರೆ ಇದೆ, ನೋಡೋಣ. ಹಲೋ ಹಲೋ ಹಲೋ, ಜಯಶೇಖರ್ ಮರ್ಪಡೆ. ಹೌದು ಸರ್, ತಾವು ಯಾರು ಮಾತಾಡೋದು ಗೊತ್ತಾಗ್ಲಿಲ್ಲ. ಬೆಂಗಳೂರು ಕ್ಷೇತ್ರದಿಂದ. ತಮ್ಮ ಹೆಸರು ಹೇಳಿ ಸರ್. ಅಣ್ಣಪ್ಪ ಪೂಜಾರಿ ಅಂತ, ಸೋನಾಪುರ. ಓಕೆ, ಅಣ್ಣಪ್ಪ ಪೂಜಾರಿ ಅವರು ಹೇಳಿ. ನೀವು ದಯವಿಟ್ಟು ನಿಮ್ಮ ಟಿವಿಯ ವಾಲ್ಯೂಮನ್ನು ಕಡಿಮೆ ಮಾಡಿ ದಯವಿಟ್ಟು, ಯಾಕಂದ್ರೆ ನಿಮಗೆ ನಿಮ್ಮ ಮಾತುಗಳು ಗೊಂದಲದಲ್ಲಿ ಕೇಳ್ತಾ ಇದೆ. ಹಾಗೆ ಸರಿ. ಜಯಶೇಖರ್ ಮರ್ಪಡೆ ಅವರೇ, ಇವಾಗ ತಕ್ಷಣ ಕಾಂಗ್ರೆಸ್ ಅಲ್ಲಿ ಪ್ರಥಮ ಬಾರಿ ಗೆದ್ದವರಿಗೆ ಕಾಂಗ್ರೆಸ್ ಅವರಿಗೆ ಸಡನ್ ಆಗಿ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ. ಮೂಲ ನಮ್ಮ ಬಿಲ್ಲವ ಸಮಾಜದವರು.
ಸಾಮಾನ್ಯ ಐದು ಟೈಮಿಂದ ಗೆಲ್ತಿದ್ರು ನಮ್ಮ ಗೋಪಾಲ್ ಪೂಜಾರಿ ಅವರು. ಅವರಿಗೆ ಏಕೆ ಅವಕಾಶ ಕೊಡ್ಲಿಲ್ಲ ಸಿದ್ದರಾಮಯ್ಯ ಅವರು? ಪ್ರಥಮ ಬಾರಿ ಗೆದ್ದವ್ರಿಗೆ ಯಾಕೆ ಕೊಟ್ಟಿದ್ದಾರೆ ಅಂತ ನಾವು ನಮ್ಮ ಬಿಲ್ಲವ ಜನಾಂಗ ತುಂಬಾ ನೊಂದಿದ್ದಾರೆ. ಇಷ್ಟು ಸಮಯ ನಮ್ಮಲ್ಲಿ ನಮ್ಮ ಗೋಪಾಲ್ ಪೂಜಾರಿ ಶಾಸಕರಾಗಿ ತುಂಬಾ ಬೈಂದೂರು ಬಗ್ಗೆ ಅಭಿವೃದ್ಧಿ ಬಗ್ಗೆ ಹೋರಾಟ ಮಾಡಿದ್ರು. ಹಾಗೂ ಇಲ್ಲಿ ಇದು ನಮ್ಮ ಮಗವೀರ ಸಂಘಟನೆ ಜೊತೆ ಎಲ್ಲರ ಜೊತೆಯಲ್ಲಿ ಬಾಂಧವ್ಯ ಇಟ್ಟುಕೊಂಡಿತ್ತು ಗೋಪಾಲ್ ಪೂಜಾರಿ ಅವರು. ಯಾಕೆ ಅವರಿಗೆ ಈ ಅಧಿಕಾರವನ್ನು ವಂಚನೆ ಮಾಡಿದ್ದಾರೆ ಅಂತ ನಮಗೆ ನಮ್ಮ ಜನಾಂಗಕ್ಕೆ ತುಂಬಾ ಬಹಳ ಬೇಸರ ಇದೆ. ಅಣ್ಣಪ್ಪ ಪೂಜಾರಿ ಅವರು, ಇದಕ್ಕೆ ನಮ್ಮ ಸಂಪನ್ಮೂಲ ವ್ಯಕ್ತಿ ಮತ್ತು ಮಾಹಿತಿದಾರರಾದ ನಮ್ಮ ಚರ್ಚೆಯಲ್ಲಿ ಭಾಗವಹಿಸಿದಂಥ ಒಂದು ರಾಜಕೀಯ ವಿಶ್ಲೇಷಕ ಸುರೇಂದ್ರ ಶೆಟ್ಟಿ ಅವರಿದ್ದಾರೆ, ಅವರು ನಿಮ್ಮ ಜೊತೆ ಮಾತಾಡ್ತಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ಅಣ್ಣ ಪೂಜಾರಿ ಅವರು ನಾವು ಮೊದಲೇ ಹೇಳ್ತಲ್ಲ, ಇವರು ಎತ್ತಿದ್ದೇನು ಹೊಸದೇನು ಸಮಸ್ಯೆ ಅಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನಮ್ಮ ಮುಖ್ಯವಾಗಿ ಉಡುಪಿ ಜಿಲ್ಲೆಗೆ ಸೀಮಿತಪಡಿಸ್ಕೊಂಡು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೀಮಿತಕೊಂಡು ಬಿಲ್ ಅವರನ್ನು ಕಡೆಗಣಿಸ್ತಾ ಇದ್ದಾರೆ. ಅಂದರೆ ಆಲ್ರೆಡಿ 3-4-5 ಟರ್ಮ್ನಲ್ಲಿದ್ದಂಥ ಶಾಸಕರನ್ನು ಕೊಡಲಿಲ್ಲ, ಹೊಸ ಬಂಗೇರರು ಕೂಡ ಕೊಡಲಿಲ್ಲ. ಅದು ಬಿಟ್ಟು ಸೊರಕೆ ಇದ್ದ ಸ್ಥಾನವನ್ನೇ ಕಳಿಸಿ ಬೇರೆಯವರಿಗೆ ಕೊಟ್ರಿ. ಅಂದರೆ ಎಲ್ಲೊಂದು ರೀತಿ ಇದು ಇದೆ. ಅಂದರೆ ಇದು ಒಂದು ರೀತಿಯಲ್ಲಿ ಜಾತಿಯ ನೆಲೆಯಲ್ಲಿ ಅಥವಾ ಸಮುದಾಯದ ನೆಲೆಯಲ್ಲಿ ಅವರು ಬೇಡಿಕೆಯನ್ನು ಇಟ್ಟಿದ್ದಾರೆ. ಅಂದ ಮಾತ್ರಕ್ಕೆ ನಾವೊಬ್ಬ ವಿಶ್ಲೇಷಕನಾಗಿ ರಾಜಕೀಯವನ್ನು ವ್ಯವಸ್ಥೆಯನ್ನು ಚಿಂತನೆ ಮಾಡುವವರು ಬರೀ ಜಾತಿಯಲ್ಲಿ ಎಲ್ಲವನ್ನು ಅಳಿಲಿಕ್ಕೆ ಆಗೋಲ್ಲ. ಯಾಕೆ ಹೇಳಿದ್ರೆ ನಾನು ಹೇಳೋದು, ಯಾವುದೇ ಜಾತಿ ಇರಲಿ ನಮಗೆ ಸಚಿವರೇ ಅವರು, ಎಲ್ಲರೂ ಒಪ್ಕೊಳ್ಬೇಕಾಗತ್ತೆ. ಅಂದ್ರೆ ಬರೇ ಒಂದು ಜಾತಿಯ ಅಭಿವೃದ್ಧಿ, ಜಾತಿಯ ಸಮುದಾಯದ ದೃಷ್ಟಿಯಿಂದ ಮಾಡಿದಾಗ ಇನ್ನು ಜಾತೀಕರಣಗೊಳ್ತಾ ಹೋಗುತ್ತೆ. ಅದು ಬಿಟ್ಟು ನಾವು ಸ್ವಲ್ಪ ಮೇಲೆ ನಿಂತು ಆಲೋಚನೆ ಮಾಡ್ಲಿಕ್ಕೆ ಆಗೋದಿಲ್ವಾ? ಯಾರೇ ಇರಲಿ, ಇವಾಗ ಪ್ರಮೋದ್ ಇರಲಿ, ನಾನಿರಲಿ, ಯಾರೇ ಬರಲಿ, ಸೊ ಎಲ್ಲ ಜಾತಿಯವರಿಗೂ ಅವರಿಂದ ನಮಗೆ ನ್ಯಾಯ ಸಿಗುತ್ತೆ, ನಾವು ಪಡ್ಕೊಳ್ಳಿಕ್ಕೆ ನಮಗೆ ಹಕ್ಕಿದೆ ಅನ್ನೋದನ್ನು ನಾವು ಬೆಳೆಸ್ಕೊಳ್ಬೇಕಾಗತ್ತೆ. ಹಾಗಂತ ಅವ್ರ ಕೂಗು ನಾ ತಪ್ಪಂತ ಹೇಳ್ತಾ ಇಲ್ಲ. ಯಾಕೆ ಹೇಳಿದ್ರೆ ನಾವು ಬೆಳೆದು ಬಂದಂಥ ರೀತಿ ಹಾಗೆ, ನಮ್ಮ ರಾಜಕೀಯ ವಾತಾವರಣ ಬೆಳೆದು ಬಂದ ರೀತಿ ಹಾಗೆ, ಎಲ್ಲವನ್ನೂ ನಾವು ಜಾತಿಯ ಆಧಾರದಲ್ಲೇ ಲೆಕ್ಕ ಹಾಕ್ತೇವೆ. ಈ ದೇಶದ ಪ್ರಧಾನಿ ಯಾರಾಗಬೇಕು, ಮುಖ್ಯಮಂತ್ರಿ ಯಾರಾಗಬೇಕು, ಸಚಿವರು ಯಾರಾಗಬೇಕು ಅನ್ನೋದು ಕೂಡ ಎಲ್ಲವೂ ಕೂಡ ಒಂದು ರೀತಿ ಜಾತಿಯ ಆಧಾರಿತವಾಗಿಯೇ ಲೆಕ್ಕ ಹಾಕ್ತಾ ಇದ್ದೇವೆ. ಈ ವ್ಯವಸ್ಥೆಯನ್ನು ಸ್ವಲ್ಪ ಹೊರಗೆ ಬರಬೇಕಾಗತ್ತೆ ಅಂತ ಕಾಣುತ್ತೆ. ಯಾಕೆ ಹೇಳಿದ್ರೆ ನಾನು ಪಕ್ಷದ ನೆಲೆಯಲ್ಲಿ ಮಾತಾಡ್ತಾ ಇಲ್ಲ. ಈಗ ಏನು ರಾಜಕೀಯದಲ್ಲಿ ಜಾತಿ ಬೆರೆತಾಗ ಏನಾಗಬಹುದು, ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮುಂದಿನ ಇದರಲ್ಲಿ ಚರ್ಚೆ ಮಾಡೋಣ. ವೀಕ್ಷಕರೇ, ನಾವು ಒಂದು ತಗೊಳ್ತಾ ಇದ್ದೇವೆ ಒಂದು ಸಣ್ಣ ವಿರಾಮ. ವೀಕ್ಷಕರೇ, ವಿರಾಮದ ಬಳಿಕ ಮತ್ತೆ ಪಬ್ಲಿಕ್ ಮೇಲ್ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಏನು ನಾವು ಒಂದು ಫೋನ್ ಕರೆ ಬಂದಿತ್ತು ಸೇನಾಪುರದಿಂದ ಅಣ್ಣಪ್ಪ ಪೂಜಾರಿ ಅಂತ. ಅವರು ತಮ್ಮ ಒಬ್ಬ ನಾಯಕನ ಬಗ್ಗೆ, ಶಾಸಕರ ಬಗ್ಗೆ, ಹಿರಿಯ ಶಾಸಕರು, ಅವರಿಗೆ ನಿಜವಾಗ್ಲೂ ಸಚಿವ ಸ್ಥಾನ ಸಿಗಬೇಕಿತ್ತು ಅನ್ನುವಂಥ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಒಂದು ಜಾತಿಯನ್ನು ಕಡೆಗಣಿಸಲಾಗ್ತಾ ಇದೆ ಅನ್ನುವಂಥ ಒಂದು ಬೇಸರವನ್ನು ಕೂಡ ವ್ಯಕ್ತಪಡಿಸಿದರು. ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ, ಒಬ್ಬ ನಾಯಕನಾಗಿ, ಒಬ್ಬ ಶಾಸಕನಾಗಿ ಏನು ಮಾಡಬೇಕು ಒಂದು ಕ್ಷೇತ್ರಕ್ಕೆ ಅಂತ ಅಷ್ಟೂ ಸಾಧನೆಗಳನ್ನು ಒಂದು ಏನು ಪಕ್ಷವೇ ಇಲ್ಲ ಬಿದ್ದೋಗಿದೆ ಅನ್ನುವಂಥ ಸ್ಥಿತಿಯಲ್ಲಿ ಪಕ್ಷವನ್ನು ಎತ್ತಿ ಕಟ್ಟಿದಂಥ ಗೋಪಾಲ ಪೂಜಾರಿಗೆ ಒಂದು ಸಚಿವ ಸ್ಥಾನ ಕೊಡಲೇಬೇಕಿತ್ತು ಅನ್ನುವಂಥ ಒಂದು ಆರೋಪವನ್ನು ಅವರು ಏನು ಅಣ್ಣಪ್ಪ ಪೂಜಾರಿ ಅವರು ಮಾಡಿದರು. ಅದಕ್ಕೆ ಈಗ ನಮ್ಮ ಶೆಟ್ಟರು ಉತ್ತರಿಸಲಿಕ್ಕಿದ್ದಾರೆ. ಆದರೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು, ಗೋಪಾಲ ಪೂಜಾರಿಯಾಗಿ ಅಥವಾ ಬಿಲ್ಲವರಾಗಿ ಅಥವಾ ಯಾವುದೋ ಒಂದು ಸಮುದಾಯದ ಒಬ್ಬ ಶಾಸಕನಾಗಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋದಕ್ಕಿಂತ ಒಂದು ಸ್ಪಷ್ಟ ಇತ್ತು. ನಮಗೆ ಅನಿಸೋದೇನು ಅಂತ ಹೇಳಿದರೆ, ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಒಂದು ಕೆಲಸ ಮಾಡಿದ್ದಾರೆ. ಈಗ ಕರಪ್ಷನ್ ಅನ್ನುವಂಥದ್ದು ಅಥವಾ ಇದು ಒಂದು ಕಡೆಗೆ ನ್ಯಾಯ ಒಂದು ಕಡೆಗೆ ಅನ್ಯಾಯ ಅನ್ನುವಂಥದ್ದು, ಎಲ್ಲ ಕಡೆ ಒಂದು ಕಡೆ ನ್ಯಾಯ ಸಿಗು, ಇನ್ನೊಂದು ಕಡೆ ಅನ್ಯಾಯ. ಆದರೆ ಅದನ್ನು ಮಧ್ಯದಲ್ಲೂ ಕೂಡ ಗೋಪಾಲ ಪೂಜಾರಿ ಅವರಿಗೆ ಒಂದು ಸೀನಿಯಾರಿಟಿ ಪ್ರಕಾರ, ನಾಲೆಜ್ ಪ್ರಕಾರ ಅವರಿಗೊಂದು ಸ್ಥಾನ ಕೊಡಬೇಕು. ಪ್ರಮೋದ್ ಮಧ್ವರಾಜ್ ಕೂಡ ಈಗ ನಮ್ಮ MLC ಪ್ರತಾಪ್ ಶೆಟ್ಟರ್ ಜೊತೆ ನಾವು ಮಾತಾಡ್ತಿರುವಾಗ ಅವರಿಗೆ ಕೊಟ್ಟದ್ರ ಬಗ್ಗೆ ಬೇಸರ ಇಲ್ಲ, ಯಾರಿಗೆ ಪ್ರಮೋದ್ಗೆ ಕೊಟ್ಟದ್ರ ಬಗ್ಗೆ ಬೇಸರ ಇಲ್ಲ. ಆದರೆ ಅವಕಾಶ ಇತ್ತು, ಸೀನಿಯರ್ ಮೋಸ್ಟ್ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಇದ್ದಾರೆ, ಸೊ ನಮ್ಮಲ್ಲಿಗೆ ಇನ್ನೊಂದು ಕೊಡ್ಬೋದಿತ್ತು ಅನ್ನುವಂಥ ಅಭಿಪ್ರಾಯ. ಇನ್ನೊಂದು ನನಗೆ ಅನಿಸುತ್ತೆ, ಈ ಸಚಿವ ಸ್ಥಾನ ಕೊಡುವಾಗ ಏನೆಲ್ಲ ಪರಿಗಣಿಸ್ತಾರೆ ಕೇಳಿ, ಬರೇ ನಾನು ಒಂದು 5 ವರ್ಷ 10 ಟರ್ಮ್ ಆಗಿದ್ದೇನೆ ಅಂತ ಹೇಳಿ ಅದು ಮಾತಾಡೋಲ್ಲ. ಅದ್ರ ಜೊತೆಗೆ ನೀವು ಎಲ್ಲೆಲ್ಲ ನಿಮ್ಮ ಸಾಮರ್ಥ್ಯವನ್ನು ಬಿಂಬಿಸಿದ್ದೀರಿ, ನೀವು ಎಲ್ಲೆಲ್ಲ ದೊಡ್ಡ, ಫಾರ್ ಎಕ್ಸಾಂಪಲ್ ಇವತ್ತು ನ್ಯಾಷನಲ್ ಲೆವೆಲ್ ಪೊಲಿಟಿಕಲ್ ಪಾರ್ಟಿಯ ಲೀಡರ್ಸ್ ಜೊತೆ ಇರ್ಬೋದು, ಅವರ ಪಾರ್ಟಿ ಜೊತೆ ಇರ್ಬೋದು, ಅಥವಾ ಇಲ್ಲಿ ನಡೆಯುವಂಥ ಚರ್ಚೆಗಳಿರ್ಬೋದು, ವಿಧಾನಸಭೆಯಲ್ಲಿ ನಡೆಯುವಂಥ ಚರ್ಚೆಗಳಿರ್ಬೋದು, ಇದರಲ್ಲಿ ನೀವು ಎಷ್ಟರ ಮಟ್ಟಿಗೆ ನಿಮ್ಮ ಒಂದು ಸಾಮರ್ಥ್ಯ ಪ್ರತಿಭೆಯನ್ನು ತೋರಿಸ್ತೀರಿ, ಅಲ್ಲಿ ಅದು ಮಿಂಚಬೇಕಾಗುತ್ತೆ. ನಮ್ಮ ಶಾಸಕರು ಏನಿದ್ದಾರೆ ಹೆಚ್ಚು ಮಾತಾಡೋಲ್ಲ, ಇನ್ಕ್ಲೂಡಿಂಗ್ ನಾವು ಶ್ರೀನಿವಾಸ್ ಶೆಟ್ಟರ್ನ ಕೂಡ ಹೇಳ್ತೇನೆ ಅಂತ. ಆ ಸಂದರ್ಭ ಅವರು ಅದನ್ನು ಯೂಸ್ ಮಾಡ್ಕೊಳ್ಳಿ ಯುಟಿಲೈಸ್ ಮಾಡ್ಲಿಕ್ಕೆ ಹೋಗಲ್ಲ.
ಅದೇ ಪ್ರಮೋದ್ ನೋಡಿ ಎಷ್ಟು ಚುರುಕಾಗಿದ್ದಾರೆ ಅಂತ ಹೇಳಿದ್ರೆ, ಅವರು ಶಾಸಕರಾದ ತಕ್ಷಣ ಅವರ ಎಲ್ಲ ಪ್ರತಿಭೆ ಏನಿದೆ, ಸಾಮರ್ಥ್ಯ ಏನಿದೆ, ತನ್ನ ವ್ಯಕ್ತಿತ್ವವನ್ನೆಲ್ಲ ಕೂಡ ಅದನ್ನು ಎಸ್ಟಾಬ್ಲಿಷ್ ಮಾಡಿದ್ರು. ಅವರು ವಿಧಾನಸಭೆ ಒಳಗೆ ಮಾಡ್ತಾ ಹೋದ್ರು, ಅಥವಾ ಮುಖ್ಯಮಂತ್ರಿಗಳ ಜೊತೆ ಮಾಡಿದ್ರು, ಹೈಕಮಾಂಡ್ ಜೊತೆ ಮಾಡಿದ್ರು. ಈ ರೀತಿಯಾಗಿ ಒಂದು ರ್ಯಾಪಿಡ್ ಇದುಂಟಲ್ಲ, ಆ ರಿಲೇಷನ್, ಅದನ್ನು ಕೀಪ್ ಅಪ್ ಮಾಡಬೇಕು. ಅದು ಗೋಪಾಲ್ ಪೂಜಾರಿ ಅವರು ಮಾಡಲಿಲ್ಲ, ಕೆಲಸ ಮಾಡಲಿಲ್ಲ ಅಂತ ಅರ್ಥ ಅಲ್ಲ, ಮಾಡಿದ್ದಾರೆ. ಆದ್ರೆ ಪ್ರಾಮಾಣಿಕವಾಗಿ ಒಂದು ರೀತಿಯಲ್ಲಿ ಏನು ಗಗನದ ಕುಸುಮ ಅಂತ ಹೇಳ್ತೇವೆ, ಕಾಡಿನ ಕುಸುಮ ಇದ್ದಾಗ ಹಿನ್ನೆಲೆ. ಶೆಟ್ರೆ, ನೀವು ನಿಮ್ಮ ಮಾತನ್ನಲ್ಲಿ ನೆನ್ಪಿಟ್ಕೊಳ್ಳಿ. ಒಂದು ಕರೆ ಇದೆ. ನಮಸ್ತೆ. ಹಲೋ. ಹಲೋ, ನಮಸ್ಕಾರ. ನಮಸ್ತೆ. ತಾವು ಯಾರು ಮಾತಾಡ್ತಿದ್ರಿ, ಎಲ್ಲಿಂದ ಮಾತಾಡ್ತಿದ್ರಿ ಸರ್? ಪೀರ್ ಮೊಹಮ್ಮದ್ ಕಾಪುನಿಂದ. ಓಕೆ. ಹಲೋ, ಪೀರ್ ಮೊಹಮ್ಮದ್ ಗೊತ್ತಾಯ್ತು, ಯಾರು ಗೊತ್ತಾಯ್ತು. ಪ್ರತಿ ಸರ್ತಿಯೂ ನಮ್ಮ ಜೊತೆ ಮಾತಾಡ್ತೀರಿ ನೀವು ಅಲ್ವಾ? ಹೌದು. ಹೇಳಿ ಪೀರ್ ಮೊಹಮ್ಮದ್. ಹಲೋ, ಈಗ ನಾವೊಂದು ವಿಷಯ ನಿಮ್ಮ ಹತ್ರ ಹೇಳಿಕ್ಕೆ ಹೋಗ್ತೇನೆ. ಖಂಡಿತ ಹೇಳಿ. ನೋಡಿ, ನಾವು ಶಾಲೆಯಲ್ಲಿ ಕಲಿಯುವಾಗ ನೋಡಿ, ಜನರು MLA ಆರಿಸಿ ಕಳಿಸುದು, ಆ MLA ಒಟ್ಟಾಗಿ ಮುಖ್ಯಮಂತ್ರಿಯನ್ನು ಮಾಡುದು, ಮುಖ್ಯಮಂತ್ರಿಗಳು ಮತ್ತೆ ಸಚಿವರು ಒಟ್ಟಾಗಿ ಸಚಿವ ಸಂಪುಟವನ್ನು ಮಾಡುವುದು. ಈಗ ಅದಕ್ಕೆ ತದ್ವಿರುದ್ಧವಾಗಿ MLA ಸೀಟು ಕೊಡುದು ಹೈಕಮಾಂಡ್, ಮುಖ್ಯಮಂತ್ರಿ ಮಾಡುದು ಹೈಕಮಾಂಡ್, ಮಂತ್ರಿಗಳನ್ನು ಮಾಡುದು ಹೈಕಮಾಂಡ್. ಇದರಿಂದ ಮುಖ್ಯಮಂತ್ರಿ ಮೇಲೆ ಮಂತ್ರಿಗಳಿಗೆ ಹಿಡಿತ ಇಲ್ಲ, ಮುಖ್ಯಮಂತ್ರಿಗೆ ಶಾಸಕರ ಮೇಲೆ ಹಿಡಿತ ಇಲ್ಲ, ಶಾಸಕರಿಗೆ ಜನರ ಮೇಲೆ ಹಿಡಿತ ಇಲ್ಲ. ಇದು ನಾವು ಕಲ್ತದ್ದಕ್ಕೂ ಇದಕ್ಕೂ ಇರುವ ವ್ಯತ್ಯಾಸ. ಯಾವಾಗ ಹೀಗಾಯ್ತು, ಯಾಕೆ ಹೀಗಾಯ್ತು ಅಂತ ಹೇಳ್ಬೋದಾ? ಖಂಡಿತ. ಈಗ ನೀವು ಏನು ಮಾತಾಡ್ತಿದ್ರಿ ಬಹಳ ಇದು ಈ ವರ್ಷನೇ ಇದೆಯಲ್ಲ, ಈ ವರ್ಷ ನಿಜವಾಗ್ಲೂ ನಾವು ಯೋಚನೆ ಮಾಡಿರಲಿಲ್ಲ. ಈ ವರ್ಷ ಈಗ ನೀವು ಹೇಳ್ತಾ ಇರುವ ಪೀರ್ ಮೊಹಮ್ಮದ್ ಹೇಳ್ತಾ ಇರುವ ಒಂದು ವರ್ಷ ನೀವು ಇಷ್ಟು ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಿದ್ದೀರಿ ಅನ್ನೋದಕ್ಕೆ ತುಂಬ ಥ್ಯಾಂಕ್ಸ್ ಮೊಹಮ್ಮದ್ರೆ. ಆದರೆ ಏನಾಗುತ್ತೆ ಅಂದರೆ, ನೀವೊಂದು ಲಾಸ್ಟಿಗೆ ಒಂದು ಮಾತು ಹೇಳಿದ್ರಿ, ಶಾಸಕರಿಗೆ ಜನರ ಮೇಲೆ ಹಿಡಿತಾ ಇಲ್ಲ ಅಂತ. ಇರಬಾರ್ದು. ಶಾಸಕರಿಗೆ ಖಂಡಿತವಾಗಿ ಜನರ ಮೇಲೆ ಹಿಡ್ತಾ ಇರಬಾರ್ದು, ಜನರಿಗೆ ಶಾಸಕರ ಮೇಲೆ ಹಿಡ್ತಾ ಇರಬೇಕು. ಅದು ಒಂದು ಬಿಟ್ರೆ ಉಳಿದಾಗೆ ನೀವು ಬಹಳ ಕರೆಕ್ಟ್ ಆಗಿ ಮಾತಾಡಿದ್ರಿ. ಸರಿ ಓಕೆ. ಖಂಡಿತ. ಈ ವಿಚಾರಕ್ಕೆ ನಮ್ಮ ವಿಶ್ಲೇಷಕರು ತಮ್ಮ ಅಭಿಪ್ರಾಯ ಹೇಳ್ತಾರೆ. ತಾವು ಕರೆ ಮಾಡಿ ಇದೊಂದು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಪೀರ್ ಮೊಹಮ್ಮದ್ರೆ. ಖಂಡಿತವಾಗಿ ಪೀರ್ ಮೊಹಮ್ಮದ್ ಅವರು ತುಂಬ ವಿಚಾರವನ್ನು ಮಂಡಿಸಿದ್ದಾರೆ. ಯಾಕೆ ಹೇಳಿ, ಇವತ್ತು ಆಗ್ತಾ ಇರುವಂತಹ ಸ್ಥಿತಿಯು ಅದೇನೆ. ಅದು ಬಿಜೆಪಿ ಪ್ರಜಾಪ್ರಭುತ್ವ ವ್ಯವಸ್ಥೆ ನಿಜಕ್ಕೂ ಜನರಿಗೋಸ್ಕರ ಇರಬೇಕಾದ ಸರ್ಕಾರ. ಇವತ್ತೇನಾಗಿದೆ ಸರ್ಕಾರ ಅಂತ ಹೇಳಿದ್ರೆ, ಇವ್ರು ಹೇಳಿದಾಗೆ ಹೈಕಮಾಂಡ್ ಸಂಸ್ಕೃತಿ ಇದೆ. ಇವತ್ತು ಕರ್ನಾಟಕದ ಉದಾಹರಣೆ ತಗೊಳ್ಳಿಬೇಕಾದ ಜೀವಂತ ಉದಾಹರಣೆ ಇದೆ. ಸಿದ್ದರಾಮಯ್ಯನವರು ಇವತ್ತು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಬೇಕೋ ಬೇಡವಾ ಅನ್ನೋದನ್ನು ಕೂಡ ಹೈಕಮಾಂಡ್ ಹೇಳಬೇಕು, ಅಥವಾ ಸಿದ್ದರಾಮಯ್ಯನವರು ಯಾರಿಗೆ ಯಾವ ಖಾತೆ ಕೊಡಬೇಕು ಅನ್ನೋದು ಕೂಡ ಹೈಕಮಾಂಡ್ ಹೇಳಬೇಕು. ಒಂದು ಕಡೆ ಹೇಳ್ತಾರೆ ಮುಖ್ಯಮಂತ್ರಿಗಳಿಗೆ ಸಚಿವ ಸಂಪುಟ ಪುನರ್ರಚಿಸುವಂತ, ವಿಸರ್ಜಿಸುವಂತ ಹಕ್ಕು ಪರಮಾಧಿಕಾರ ಇದೆ ಅಂತ ಮಾತಾಡ್ತೇವೆ. ಆದ್ರೆ ವಾಸ್ತವಿಕವಾಗಿ ನೋಡಿದ್ರೆ ಹೈಕಮಾಂಡ್ ಬಿಟ್ಟರೆ ಮತ್ತೇನಿಲ್ಲ. ಇಲ್ಲಿ ಏನಾಗಿದೆ ಕೇಳಿದ್ರೆ, ಎಲ್ಲಿವರೆಗೊಂದು ಸಮಸ್ಯೆ ಬಂದ್ಬಿಟ್ಟಿದೆ ಕೇಳಿದ್ರೆ, ಈಗ ಮುಖ್ಯಮಂತ್ರಿಗಳಿಗೂ ಕೂಡ ಸಂಪೂರ್ಣವಾದ ಸ್ವಾತಂತ್ರ್ಯ ಇಲ್ಲ. ಆ ಸ್ವಾತಂತ್ರ್ಯವನ್ನು ಹೈಕಮಾಂಡ್ ಕೂಡ ಇಟ್ಕೊಂಡಿದೆ. ಹಾಗಂತ ಹೈಕಮಾಂಡ್ ಕೂಡ ಇವರನ್ನು ನಿಯಂತ್ರಿಸುವ ಸಾಮರ್ಥ್ಯವೂ ಇವತ್ತಿಲ್ಲ. ಕರ್ನಾಟಕದ ಇವತ್ತಿನ ಪ್ರಸ್ತುತ ವಿದ್ಯಮಾನದಲ್ಲಿ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯ ಮೇಲೆ ಹೆಚ್ಚಿನ ಹೊರೆ ಹಾಕುವಂತ ಅಥವಾ ಹೆಚ್ಚಿನ ನಿಯಂತ್ರಣ ಮಾಡುವಂತ ಇದು ಕೂಡ ಇಲ್ಲ. ಯಾಕೆ ಕೇಳಿದ್ರೆ, ಒಂದು ರೀತಿಯಲ್ಲಿ ಶಕ್ತಿ ಸಮತೋಲನ ಉಂಟಲ್ಲ, ಇದು ಸರಿಯಾಗಿ ಹೋದ್ರೆ ಇನ್ನೊಂದು ಉಳಿದ 2 ವರ್ಷ ಕಳಿಬಹುದು. ಅದೇ ನೀವು ಹೇಳ್ಬೋದು, ನಾಳೆ ಇವತ್ತು ಏನು ಶ್ರೀನಿವಾಸ್ ಪ್ರಸಾದ್ ಅವರು ಮಂಡಿಸಿದಂತೆ ಏನಿದೆ ನಾಯಕತ್ವದ ಬದಲಾವಣೆ, ಒಂದು ವೇಳೆ ನಾಯಕತ್ವ ಬದಲಾವಣೆ ಮಾಡಿದರೆ ಕರ್ನಾಟಕದಲ್ಲಿ ಹೈಕಮಾಂಡೇ ಒಂದು ಡಿಸಿಷನ್ ತಗೊಳ್ತದೆ. ಹೈಕಮಾಂಡ್ ನಾಳೆ ಡಿಸಿಷನ್ ತಗೊಂಡು ಇಲ್ಲಿ ನಾವು ನಾಯಕತ್ವ ಬದಲಾವಣೆ ಮಾಡಿದ್ರೆ ಸರ್ಕಾರ ಉಳಿತದ? ಖಂಡಿತ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಎಲ್ಲೊಂದು ರೀತಿ ಹೈಕಮಾಂಡ್ ಕೂಡ ಒಂದು ರೀತಿ ಬ್ಯಾಲೆನ್ಸ್ ಮಾಡ್ತಾ ಇದೆ. ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ ಮರ್ಯಾದೆ, ಇಲ್ಲಿ ಜನರಿಗೆ ಅಭಿವೃದ್ಧಿ ವಿಚಾರ ಅಧಿಕಾರ ಮಾತ್ರ ಮುಖ್ಯ. ಹೌದು, MLAಗಳು ಅಂತ ಹೇಳಿದ್ರೆ MLA ಒಮ್ಮೆ ಆಯ್ಕೆ ಆದ ನಂತರ ಅವರಿಗೆ ಜನರ ಟಚ್ಚೇ ಇಲ್ಲ. ಪ್ರಜಾಪ್ರಭುತ್ವ ಅಧಿಕಾರ ಎಲ್ಲ ಅವರಿಗೆ ಹೋಯ್ತು. ನೀವು ಪೀರ್ ಮೊಹಮ್ಮದ್ ಹೇಳಿದ ಕೊನೆಯ ಅಂಶ ಏನು ಉಂಟು ನೋಡಿ, ಈ ಶಾಸಕರನ್ನು ನಿಯಂತ್ರಿಸುವಂತ ಸಾಮರ್ಥ್ಯ ಜನರಿಗೆ ಬರಬೇಕು, ಮತದಾರರಿಗೆ ಬರಬೇಕು. ಅಥವಾ ಮಂತ್ರಿಗಳನ್ನು ನಿಯಂತ್ರಿಸುವ ಹಕ್ಕು ಶಾಸಕರಿಗೆ ಬರಬೇಕು, ಮುಖ್ಯಮಂತ್ರಿಯನ್ನು ನಿಯಂತ್ರಿಸುವ ಹಕ್ಕು ಸದನಕ್ಕೆ ಇರಬೇಕು. ಅದಿಲ್ಲ. ಎಲ್ಲ ಏನಾಗಿದೆ, ಎಲ್ಲ ಹೈಕಮಾಂಡ್ ಸಂಸ್ಕೃತಿ ಆಗ್ತಾ ಇದೆ. ಒಂದು ಇಂಗ್ಲಿಷ್ನಲ್ಲಿ ಒಂದು ಗಾದೆ ಇದೆ, ಕನ್ನಡದಲ್ಲಿ ಹೇಳ್ತೇನೆ. ಎಲ್ಲಿವರೆಗೆ ಬೇಟೆಗಾರರು ಸಿಂಹಗಳು ತಮ್ಮ ಇತಿಹಾಸವನ್ನು ತಾವು ಬರೆದುಕೊಳ್ಳಿಕ್ಕೆ ಹೋಗುದಿಲ್ಲ, ಅಲ್ಲಿವರೆಗೆ ಬೇಟೆಗಾರರು ಈ ಸಿಂಹಗಳ ಇತಿಹಾಸ ಬರೀತವೆ ಅಂತ. ಅಂದರೆ ಏನಂದ್ರೆ, ಈಗ ನಮಗೆ ನಮ್ಮ ಪರಿಸ್ಥಿತಿ, ಈಗ ಮತದಾರ ಅಥವಾ ಸಾಮಾಜಿಕ ಜನರ ಪರಿಸ್ಥಿತಿ ಏನಾಗಿದೆ ಅಂದರೆ, ಶಾಸಕರು ನಮಗೆ ಜೋರು ಮಾಡ್ತಾರೆ, ಅಥವಾ ನಾಳೆ ಏನೋ ನನಗೆ ಅಗತ್ಯ ಇದೆ, ಒಂದು 10,000 ರೂಪಾಯಿ 5,000 ರೂಪಾಯಿ ಬೇಕು, ನನಗೆ ಹೋಗಿ ಕೇಳಬೇಕು ಅನ್ನೋಂಥ ಸ್ಥಿತಿಗೆ ನಮ್ಮ ಜನ ಇರುವಾಗ, ಜನರಿಗೆ ಆಟೋಮೆಟಿಕ್ಕಾಗಿ ನಮ್ಮ ಜನತಾಂತ್ರ ವ್ಯವಸ್ಥೆ ಅಂತ ಹೇಳ್ತೇವೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಹೇಳಿ ಏನು ಹೇಳ್ತೇವೆ, ಜನತಾಂತ್ರಿಕ ವ್ಯವಸ್ಥೆಯಲ್ಲಿ ಹಿಡಿತ ಇಲ್ಲ.
ಇಡ್ತಾ ಇಲ್ಲ ಅಂದ್ರೆ ಇದು So, ಇದು ಎಲ್ಲೋ ಒಂದು ಕಡೆ ಖಂಡಿತ ಮತ್ತೆ ಪುನಃ ಹಣ ಮತ್ತೆ ಅಧಿಕಾರವೇ ಕೇಳುವಂತ ಇದು ಪ್ರಜಾಪ್ರಭುತ್ವ ಅಲ್ಲ, ಇದು ಧನಪ್ರಭುತ್ವ ಆಗ್ತಾ ಇದೆ. ಯಾಕಂದ್ರೆ ಒಬ್ಬ MLA ಎಲೆಕ್ಟ್ ಆಗಿ ಬರ್ಬೇಕಾದ್ರೂ ನಾವು ಕೋಟಿಗಟ್ಟಲೆ ಚಲಿಸಬೇಕು, ಮಂತ್ರಿ ಆಗ್ಬೇಕಾದ್ರೂ ಕೋಟಿಗಟ್ಟಲೆ ಕೊಡಬೇಕು, ಅಲ್ಲ ಮುಖ್ಯಮಂತ್ರಿ ಆದ್ರೆ ಇನ್ನಷ್ಟು ಕೋಟಿ ಕೊಡಬೇಕು. ಅಂದ್ರೆ ಇದು ಏನು ಗೊತ್ತು, ಎಲ್ಲವನ್ನೂ ಕೂಡ ನಾವು ಹಣದ ಬಲದಿಂದಲೇ ಅಳೆಯುವಂತ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಬರ್ತಾ ಇದೆಯಲ್ಲ, ಇದು ದುರಂತ ಅಂತ ಅನ್ಸುತ್ತೆ. ಓಕೆ ಶೆಟ್ರ, ಈಗ ನಾವು ಅಣ್ಣಪ್ಪ ಪೂಜಾರಿ ಹೇಳಿದ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ಚೂರು ಮುಂದುವರಿಸುವ. ಏನು ಅವರು ಹೇಳ್ತಾ ಇದ್ರು, ನಾವು ನಮ್ಮ ಬಿಲ್ಲವ ಸಮುದಾಯಕ್ಕೆ ನಷ್ಟ ಆಗಿದೆ ಇದರಿಂದ ಅನ್ನುವಂಥದ್ದು. ನೀವು ಆವಾಗ ಚರ್ಚೆಯಲ್ಲಿ ಬ್ರೇಕಿನ ಮೊದಲು ಚರ್ಚೆಯಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಹೇಳ್ತಾ ಇದ್ರೆ ಜಾತಿ ಆಧಾರಿತ ಆಗಬಾರ್ದು, ಅದನ್ನು ಚೂರು ಮುಂದುವರಿಸುವ ಅಂತ. ಖಂಡಿತ. ಯಾಕೆ ಹೇಳಿದ್ರೆ ಆಗ ಅನ್ನ ಪೂಜಾರಿ ಹೇಳಿದ್ದು ಒಂದು ರೀತಿಯಲ್ಲಿ ಏನೋ ಒಂದು ರೀತಿ ಅವರ ಒಳಧ್ವನಿ ಉಂಟಲ್ಲ, ನಮ್ಮ ಜಾತಿಗೆ ನಮ್ಮ ಸಮುದಾಯಕ್ಕೆ ಈ ಮಂತ್ರಿ ಹಂಚಿಕೆಯಲ್ಲಿ ಒಂದು ಸ್ವಲ್ಪ ಅನ್ಯಾಯ ಆಗಿದೆ ಅನ್ನೋದನ್ನು ಪ್ರತಿಭಟಿಸ. ಅಂದ್ರೆ ಎಲ್ಲ ಇರ್ತದೆ, ಎಲ್ಲ ಜಾತಿ ಇರ್ತದೆ, ಆದ್ರೆ ಇದೇ ಒಂದು ಅಸ್ತ್ರ ಆಗಬಾರ್ದು. ಯಾಕೆ ಕೇಳಿ ಗೋಪಾಲ ಪೂಜಾರಿ ಅವರಿಗೆ ಕೊಡಬೇಕಾದ್ದು ನ್ಯಾಯ, ಆದ್ರೆ ಯಾವುದಿಲ್ಲ ಜಾತಿ ಆಧಾರದಲ್ಲೆಲ್ಲ. ಅವರು ಲಾಂಗ್ ಟರ್ಮ್ ಶಾಸಕರಾಗಿದ್ದಾರೆ, ಅನುಭವಗೊಳಿಸ್ಕೊಂಡಿದ್ದಾರೆ, ಆ ಪ್ರತಿಭೆ ಇದೆ, ಕ್ಷೇತ್ರಕ್ಕಾಗಿ ಮಾಡಿದ್ದಾರೆ, ಜಿಲ್ಲಾ ಮಟ್ಟದಲ್ಲಿ ಪಕ್ಷವನ್ನು ಗಟ್ಟಿಗೊಳಿಸುವಂತ ಕೆಲಸ ಮಾಡಿ ಈ ಹಿನ್ನೆಲೆ ಕೊಡಬಹುದಿತ್ತು, ಕೊಡಬಾರ್ದಂತ ಹೇಳ್ತಾ ಇಲ್ಲ. ಆದ್ರೆ ಅದೇ ಒಂದು ಕ್ರೈಟೀರಿಯಾ ಅಲ್ಲ. ಯಾಕೆ ಕೇಳಿದ್ರೆ ಹಲವಾರು ವಿಚಾರಗಳು ಮಂತ್ರಿ ಪದವಿ ತಗೊಳ್ಳುವಂತ ಸುಲಭ ಅಲ್ಲ. ನೀವು ಎಷ್ಟು ಕ್ಷೇತ್ರಕ್ಕೆ ಮಾಡಿದ್ರು ಅನ್ನೋದಕ್ಕಿಂತ ಹೈಕಮಾಂಡ್ ಎಷ್ಟು ಒಲೈಸ್ಕೊಂಡಿದ್ದೀರಿ, ಮುಖ್ಯಮಂತ್ರಿಗಳು ನೀವು ಎಷ್ಟು ಹತ್ತಿರ ಆಗಿದ್ದೀರಿ, ಅಥವಾ ಈಗ ಜಾತಿ ವಿಚಾರ ಬಂದಾಗ ಈ ಪೂಜಾರಿ ಅಥವಾ ಬಿಲ್ಲವ ಸಮುದಾಯ ಬಂದಾಗ ನಾವು ಒಂದು ಈ ಇತಿಹಾಸವನ್ನು ನೋಡೋಣ. ಈಗ ವಿನಯ್ ಕುಮಾರ್ ಸೊರಕೆ ಬಿಲ್ಲವ ಸಮುದಾಯದವರು, ಆಮೇಲೆ ಶ್ರೀನಿವಾಸ ಪೂಜಾರಿ ಬಿಲ್ಲವ ಸಮುದಾಯದವರು. ಅವರು ಸಾಕಷ್ಟು ನಮ್ಮ ಉಡುಪಿ ಜಿಲ್ಲೆ ಉಸ್ತುವಾರಿ ಸಚಿವರಾಗಿ ಇದ್ರಲ್ಲ. ಉಂಟು, ಖಂಡಿತ. ಈಗ ನಮ್ಮ ಸಮಸ್ಯೆಗಳು ಏನಿದೆ, ಎಷ್ಟಿದೆ, ಎಷ್ಟು ಪರಿಹಾರ ಆಗಿದೆ ಅನ್ನೋದನ್ನು ಕೂಡ ನಾವು ಆಲೋಚನೆ ಮಾಡಬೇಕಲ್ಲ. ವಿನಯ್ ಕುಮಾರ್ ಸೊರಕೆ ಅವರನ್ನು ಒಬ್ಬ ದಕ್ಷ ನಾಯಕ ಅಂತ ಹೇಳುವಂಥ ರೀತಿಯಲ್ಲಿ ಈ ಹಿಂದೆ MP ಆಗಿದ್ದಾಗ ಇತ್ತು. MP ಆಗಿದ್ದಾಗ ವಿನಯ್ ಕುಮಾರ್ ಸೊರಕೆಗೆ ಒಂದು ಗೌರವ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಶಾಸಕರಾದ ಮೇಲೆ ಸಚಿವರಾಗುವಾಗ ಆ ಗೌರವವನ್ನು ಎಲ್ಲೋ ಒಂದು ಕಡೆ ಉಳಿಸಿಕೊಳ್ಳಿಕ್ಕೆ ವಿಫಲರಾಗಿದ್ದಾರೆ ಅಂತ ಅನಿಸುತ್ತೆ. ಸೊ ಆ ನಿಟ್ಟಿನಲ್ಲಿ ಬಹುಶಃ ಮೊಗವೀರ ಸಮುದಾಯಕ್ಕೆ ಒಂದು ಅತ್ಯಂತ ಬಲಿಷ್ಠವಾದಂಥ ಜಿಲ್ಲೆಯ ಕರಾವಳಿಯ ಬಲಿಷ್ಠ ಸಮುದಾಯ ಅನ್ನುವಂಥ ಒಂದು ದೃಷ್ಟಿಯಲ್ಲಿ ಅವರ ಏಳಿಗೆಗೂ ಕೂಡ ತುಂಬ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಪ್ರಮೋದ್ ಮಧ್ವರಾಜ್ಗೆ ಕೊಟ್ಟದಿದ್ದರೆ ಅದರಲ್ಲಿ ತಪ್ಪಿಲ್ಲ. ಅಂದ್ರೆ ನಾನು ಹೇಳೋದು ಮತ್ತೆ ತಪ್ಪೆ ಅಂತ ಹೇಳಿದೆ, ಪುನಃ ನಾವು ಪ್ರಮೋದರನ್ನು ಮೊಗವೀರ ಜಾತಿ ಅಥವಾ ಕಮ್ಯುನಿಟಿಯನ್ನು ಅರ್ಥದಲ್ಲೇ ಕೊಡುವಂತ ಸಚಿವನೇ ಇರ್ಬೋದು, ಶಾಸಕನೇ ಇರ್ಬೋದು, ಅವನು ಯಾವುದೋ ಒಂದು ಜಾತಿಯ ಪ್ರತಿನಿಧಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಆಗ್ಬಾರ್ದು. ಇದ್ರ ಕಡೆ ನಾನು ಹೇಳೋದು ಅವರಲ್ಲಿ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೇವೆ ಆಸ್ ಎ ವೋಟರ್, ನಾವೇನು ಎಕ್ಸ್ಪೆಕ್ಟ್ ಮಾಡ್ತೇವೆ ಅವರಲ್ಲಿ ಬ್ರಾಡ್ ವಿಷನ್ ಇರಬೇಕಾಗತ್ತೆ. ಸಮಸ್ಯೆಗಳು ಎಲ್ಲ ಜಾತಿಯವರಿಗೆ ಇರುತ್ತೆ. ಬರೀ ನನ್ನ ಜಾತಿ ಸಮಸ್ಯೆಗಳೇ ನಾನು ಎಲ್ಲ ವೇದಿಕೆಯಲ್ಲಿ ಹೇಳ್ತಾ ಹೋದ್ರೆ ಅಥವಾ ಸನ್ಮಾನಗಳು ಸ್ವೀಕರಿಸ್ತಾ ಹೋದ್ರೆ ಅವಾಗ ಇದೇನೆ ಬ್ಲಡ್ ಈಸ್ ತಿಕ್ಕರ್ ದೆನ್ ವಾಟರ್ ಅಂತ ಹೇಳ್ತೇವಲ್ಲ, ಆ ರೀತಿಯಾಗಿ ಬಿಡ್ತದೆ. ಅವಾಗ ಏನಾಗುತ್ತೆ, ಇಡೀ ಪ್ರಜಾಪ್ರಭುತ್ವದ ಒಂದು ಉತ್ತಮ ಮೌಲ್ಯ ಏನಿದೆ ಅದು ಕುಸಿದು ಹೋಗುತ್ತೆ. ಖಂಡಿತ ಅದಾಗಬಾರ್ದು. ಓಕೆ ಏನು ಇವರು ನಮ್ಮ ಪೀರ್ ಮೊಹಮ್ಮದ್ರು ಮಾತಾಡ್ತಾ ಹೇಳಿದರು, ಏನು ಕೆಳಮಟ್ಟದಿಂದ 3 ಸ್ಟಾರ್ ಪಂಚಾಯತ್ ರಾಜ್ ವ್ಯವಸ್ಥೆ ಏನಿತ್ತು, ಕೋಟ ಶ್ರೀನಿವಾಸ ಪೂಜಾರಿ ಭಾಳಷ್ಟು ಹೋರಾಟ ಮಾಡಿಕೊಂಡು ಬಂದವರು. ಬಟ್ ಅದು ಈಗ ಏನಾಗಿದೆ ಅಂತ ಅನ್ನೋದು ಇನ್ನೂ ಕೂಡ ಅವರಿಗೂ ಕೂಡ ಗೊಂದಲದಲ್ಲಿದೆ. ಏನಿರಲಿ, ಅಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇವತ್ತು ತಲೆ ಕೆಳಗಾಗಿದೆ, ಬುಡಮೇಲಾಗಿದೆ. ಏನು ಪ್ರತಿಯೊಂದು ಕೂಡ ಮೇಲಿನ ಸರ್ಕಾರ ಅಥವಾ ಹೈಕಮಾಂಡ್ಗಳು ನಿರ್ಧಾರ ಮಾಡುವಂಥ ಏನು ಅತ್ಯಂತ ಕಟ್ಟಕಡೆಯ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೆ ಸಿಗಬೇಕಾದಂಥ ಮೂಲ ಸೌಕರ್ಯಗಳು, ಮೂಲಭೂತ ವ್ಯವಸ್ಥೆಗಳು, ಏನು ಯೋಜನೆ ಅನುಷ್ಠಾನಗಳು ಕೂಡ ಹೈಕಮಾಂಡ್ ಹೇಳುವಂಥ ಒಂದು ವಿಚಾರಕ್ಕೆ ಬಂದಿದೆ ಅನ್ನುವಂಥದ್ದು ಬಹಳ ದೊಡ್ಡ ಒಂದು ದುರಂತ ಕೂಡ. ನಮ್ಮ ಉಸ್ತುವಾರಿ ಸಚಿವರ ಎದುರಿಗೆ ಅಂತಹ ಒಂದು ಸವಾಲು ಖಂಡಿತವಾಗಿ ಇದೆ. ಬಹುಶಃ ಒಂದು ಸರ್ಕಾರವನ್ನು, ಒಂದು ನಾಯಕರನ್ನು, ಆಮೇಲೆ ಹೈಕಮಾಂಡನ್ನು ಒಂದು ಮನವೊಲಿಸುವಂಥ ಒಂದು ಕೆಲಸವನ್ನು ಯುವ ನಾಯಕ ಏನು ಯುವಜನ ಸಬಲೀಕರಣ ಮತ್ತು ಏನು ಯುವಕರಾಗಿರುವಂತಹ ಅನುಭವಿ ಸಚಿವರಾಗಿ ಆ ಕೆಲಸವನ್ನು ಈ ಮುಂದಿನ 2 ವರ್ಷಗಳ ಅವಧಿಯ ಒಳಗೆ ಅದನ್ನು ಮಾಡಬೇಕಾದ ಮಹತ್ತರವಾದ ಜವಾಬ್ದಾರಿ ಕೂಡ ಸಚಿವರ ಮೇಲೆ ಇದೆ ಅಂತ ಈ ಸಂದರ್ಭದಲ್ಲಿ ನಾವು ಪೀರ್ ಮೊಹಮ್ಮದರ ಹೇಳಿಕೆಯನ್ನು ಉಲ್ಲೇಖಿಸಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಸಚಿವರಿಗೆ ಬಹಳಷ್ಟು ಖಂಡಿತವಾಗಿ ಇವತ್ತೊಬ್ಬರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರೊಬ್ಬರು ಮಾತಾಡ್ತಾ ಹೇಳಿದರು, ನಮಗೆ ಗೊತ್ತಾಗುವುದಿಲ್ಲ, ನಾವು ಆ ಹುದ್ದೆಗೆ ಬಂದ ಕೂಡಲೇ ನಮಗೆ ಯಾವುದು ಏನು ಮಾಡಬೇಕು ಅಂತ ಗೊತ್ತಾಗುವುದಿಲ್ಲ, ಜನ ಹೇಳಬೇಕು ಅಂತ. ಆವಾಗ ಅಲ್ಲಿ ಪ್ರಶ್ನೆ ಏನಂದ್ರೆ, ಜನ ಹೇಳಬೇಕಂದ್ರೆ ಯಾವ ಜನ ಹೇಳಬೇಕು, ಯಾರು ಹೇಳಬೇಕು? ಇನ್ನೊಂದು ಹೇಳಿದ್ದನ್ನು ನಾವು ಹೇಗೆ ಕೇಳಬೇಕು? ಒಬ್ಬ ಸಚಿವನಾಗಿ ಅಥವಾ ಒಬ್ಬ ಸದಸ್ಯನ ರೆಪ್ರೆಸೆಂಟೇಟಿವ್ ಮೆಂಬರ್ ಆಗಿ ಒಬ್ಬ ವ್ಯಕ್ತಿ ಹೇಳಿದ್ದನ್ನು ಸಾರ್ವಜನಿಕವಾಗಿ ಅಥವಾ ಯಾವುದೇ ಪಕ್ಷ ಇರಲಿ, ಅಲ್ಲಿ ನಾವು ರಾಜಕೀಯ ಜಾತಿ ಹೇಗೆ ಬೇಡವ ಹಾಗೆ ಪಕ್ಷವೂ ಕೂಡ ಬೇಡ. ಒಬ್ಬ ಸಾಮಾನ್ಯ ಜನ ಬಂದು ಇಂಥ ಒಂದು ಸಮಸ್ಯೆ ಇದೆ ಅಂತ ಹೇಳುವಾಗ ಅದನ್ನು ನಾವು ರಿಸೀವಿಂಗ್ ಮಾಡುವ ಸಿಸ್ಟಮ್ ಹೇಗೆ, ಎಷ್ಟರ ಮಟ್ಟಿಗೆ ಸಿಸ್ಟಮ್ ಇದೆ ಅನ್ನುವಂಥದ್ದನ್ನು ನಾವು ಚರ್ಚೆ ಮಾಡಬೇಕಾಗಿದೆ ಅಂತ ಅನಿಸುತ್ತೆ. ಯಾಕೆಂತ ಕೇಳಿದರೆ, ಜಯಪ್ರಕಾಶ್ ಹೆಗಡೆ ಸಚಿವರಾಗಿದ್ದಾಗ ಮತ್ತು ಅದರ ನಂತರದ ಸಮಯದಲ್ಲೂ ಕೂಡ ಒಂದು ಫೋನ್ ಮಾಡಿದರೆ ಅವ್ರು ರೆಸ್ಪಾಂಡ್ ಮಾಡ್ತಿದ್ರು.
ಕರೆಕ್ಟ್. ಇವತ್ತು ಪ್ರಮೋದ್ ಮಧ್ವರಾಜು ಕೂಡ ಅದೇ ಸ್ಥಿತಿಯಲ್ಲಿದ್ದಾರೆ. ಫೋನ್ ಮಾಡಿ ರೆಸ್ಪಾಂಡ್ ಮಾಡ್ತಾರೆ, ಏನಪ್ಪ ಏನಾಯಿತು ಅಂತ ಕೇಳ್ತಾರೆ. ನೋಡಿ, ಸಮಸ್ಯೆಗಳ ಪರಿಹಾರದಲ್ಲಿ 2 ನಮೂನೆ ಇದೆ. ಒಂದು ಸಂಪೂರ್ಣ ಪರಿಹಾರ ಮಾಡೋದು, ಇನ್ನೊಂದು ಸ್ಪಂದನೆ ಮಾಡೋದು. ಸ್ಪಂದನೆ ಮಾಡಿದಾಗ ಅರ್ಧ ಸಮಸ್ಯೆ ಪರಿಹಾರ ಆಗುತ್ತೆ. ಆ ಕೆಲಸಗಳನ್ನು ವಿನಯ್ ಕುಮಾರ್ ಸೊರಕೆ ಮಾಡಲಿಲ್ಲ. ಸ್ಪಷ್ಟವಾಗಿ ವಿನಯ್ ಕುಮಾರ್ ಸೊರಕೆ ಇದುವರೆಗೂ ಕೂಡ ಯಾವುದೇ ಒಬ್ಬ ಜನಸಾಮಾನ್ಯನ ಫೋನ್ ಕರೆಯನ್ನು ಸ್ವೀಕಾರ ಮಾಡಲಿಲ್ಲ, ಅವರಿಗೆ ಸ್ಪಂದನೆ ಮಾಡಿಲ್ಲ ಅನ್ನುವಂಥ ಪ್ರಮುಖ ಆರೋಪವೇ ಬಹುಶಃ ಅವರ ಅಧಿಕಾರ ಕಳ್ಕೊಳ್ಳಿಕ್ಕೆ ಕಾರಣ ಇರಬಹುದು ಅಂತ ಅನಿಸುತ್ತೆ. ಇದು ಒಂದು ವಿಚಾರ. ಇದನ್ನು ಸಮತೋಲನ ಮಾಡಿಕೊಂಡು ಯುವ ಸಚಿವರಾಗಿರುವಂಥ, ಯುವ ನಾಯಕರಾಗಿರುವಂಥ ಪ್ರಮೋದ್ ಮಧ್ವರಾಜಿಗೆ ಇರುವ ಪ್ರಮುಖ 2 ಸವಾಲುಗಳಂದರೆ, ಒಂದು ಜನಸಾಮಾನ್ಯರುಗಳನ್ನು ಕೇಳಿಸ್ಕೊಳ್ಳುವಂಥ ಒಂದು ಗುಣ ಬೆಳೆಸ್ಕೊಳ್ಳೋದು, ಮತ್ತು ಅದರ ಪರಿಹಾರಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡೋದು. ಇನ್ನೊಂದು, ಈ ಹಿಂದೆ ಏನು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ನೆಲಕಚ್ಚಿತ್ತು, ಆವಾಗ ಗೋಪಾಲ್ ಪೂಜಾರಿ ಜಿಲ್ಲಾಧ್ಯಕ್ಷರಾದರು. ಅದಾದ ಮೇಲೆ ಏನು ಸ್ವಲ್ಪ ಒಂದು ಹಂತಕ್ಕೆ ಕಾಂಗ್ರೆಸ್ಸನ್ನು ಬೆಳೆಸುವಲ್ಲಿ ಎಲ್ಲರೂ ಕೆಲಸ ಮಾಡಿದ್ದಾರೆ. ಅದನ್ನು ನಂತರ ಈಗ ವಿನಯ್ ಕುಮಾರ್ ಸೊರಕೆ ಅವರಿಗೆ ಸಚಿವ ಸ್ಥಾನ ಕೊಟ್ಟರು, ಅದು ಮತ್ತೆ ಕುಸಿದು ಬಿತ್ತು. ಸೊ ಎಲ್ಲೋ ಮತ್ತೆ ಗೊಂದಲ ಶುರುವಾಯಿತು. ಇದನ್ನು ಸರಿ ಮಾಡುವಂಥ ಜವಾಬ್ದಾರಿ ಕೂಡ ಪ್ರಮೋದ್ ಮಧ್ವರಾಜ್ಗೆ ಇದೆ. ಸೊ 3 ಖಾತೆಗಳು, ಒಂದು ಉಸ್ತುವಾರಿ, ಜೊತೆಗೆ ಪಕ್ಷ ಸಂಘಟನೆ ಮಾಡುವಂಥ, ಭಿನ್ನಮತ ಶಮನ ಮಾಡುವಂಥ ಒಂದು ಜವಾಬ್ದಾರಿ ಕೂಡ ಇದೆ. ಇದರ ಮಧ್ಯದಲ್ಲಿ ಜನರ ನಿರೀಕ್ಷೆಗಳು ಏನು, ವಾರಾಹಿ ನೀರು ಇರ್ಬೋದು, ಅಥವಾ ಕುಡಿಯುವ ನೀರು ಇರ್ಬೋದು, ಒಳಚರಂಡಿ ಡ್ರೈನೇಜ್ ಸಮಸ್ಯೆ ಇರ್ಬೋದು, ಮರಳು ಮಾಫಿಯಾ ಅದು ಈಗ ಇಲ್ಲಿ ಶುರು ಆಗ್ತದೆ ನೋಡಿ. ಈಗ ಜುಲೈ 21 ನಂತರ ಮತ್ತೆ 13ಕ್ಕೆ ತನಕ ಸ್ಟೇ ಬಂದಿದೆ ಗ್ರೀನ್ ಟ್ರಿಬ್ಯುನಲ್, ಅದು ಮುಗಿದ ಮೇಲೆ ಮತ್ತೆ ಪುನಃ ಶುರು ಆಗ್ತದೆ. ದಯವಿಟ್ಟು ನಾನು ಹೇಳೋದು ಸಚಿವರಿಗೆ ಇಷ್ಟೇ, ನೀವು ನಾನ್ ಕರಪ್ಟ್ ಅಂತ ಏನು ಹೆಸರು ತಗೊಂಡಿದ್ದೀರಿ, ಅದನ್ನು ಉಳಿಸಿಕೊಳ್ಬೇಕಾದ್ರೆ ಮರಳು ಮಾಫಿಯಾದ ವಿಚಾರಕ್ಕೆ ಬಂದಾಗ ನೀವು ಪ್ರಾಮಾಣಿಕವಾದ, ಷರತ್ತುಬದ್ಧವಾದ, ಶಿಸ್ತುಬದ್ಧವಾದ ಕ್ರಮವನ್ನು ಸರ್ಕಾರದ ಮೂಲಕ ತಗೊಳ್ಬೇಕು. ನಿಮ್ಮ ಯಾವುದೇ ಸಚಿವ ಸಂಪುಟದ ಮಾಫಿಯಾಗಳಿಗೆ ಬೆಂಬಲವನ್ನು ಸಚಿವರು ಕೊಡಬಾರ್ದು. ಕರಾವಳಿಯನ್ನು ಮರಳು ಮಾಫಿಯಾ ದಂಧೆಯಿಂದ ಉಳಿಸಿಕೊಳ್ಳುವಂಥ ಒಂದು ಮಹತ್ತರವಾದ ಜವಾಬ್ದಾರಿ ಪ್ರಮೋದ್ ಮಧ್ವರಾಜ್ ಮೇಲೆ ನೇರವಾಗಿ ಇದೆ ಅಂತ ಈ ಸಂದರ್ಭದಲ್ಲಿ ಮತ್ತೆ ಸ್ಪಷ್ಟಪಡಿಸ್ತೇನೆ. ಸೊ ಮುಂದುವರ್ಸೋಣ. ಈಗ ಮಳೆಗಾಲ, ರಾಷ್ಟ್ರೀಯ ಹೆದ್ದಾರಿ ಅರ್ಧಂಬರ್ಧಾಗಿದೆ. ಸೊ ಈ ಎಲ್ಲದರ ನಡುವೆ ಬಹಳ ಪ್ರಮುಖವಾಗಿ ಪ್ರಮೋದ್ ಮಾಡಬೇಕಾದ ಕೆಲಸ ಏನು? ಅಂದರೆ ಮುಖ್ಯವಾಗಿ ರಾಷ್ಟ್ರೀಯ ಹೆದ್ದಾರಿ ಅಂದಾಗ ಇವರು ಏನು ಮಾಡ್ತಾರೆ ಕೇಳಿದ್ರೆ, ಅದು ಕೇಂದ್ರದ ಜವಾಬ್ದಾರಿ ಬರುವಂತಹದ್ದು ಇರಬಹುದು. ಸಂಚಾರ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಇದಕ್ಕೆ ಅಟ್ಯಾಚ್ ಆಗಿರುವಂತಹ ಸ್ಟೇಟ್ ರೋಡ್ಗಳು ಇದ್ದಾವೆ, ಹಳ್ಳಿಗಳಿಂದ ಕಾಂಟ್ಯಾಕ್ಟ್ ಮಾಡೋ ರೋಡ್ಗಳಿದ್ದಾವೆ. ಇಲ್ಲಿ ಕೂಡ ಸಾಕಷ್ಟು ಏನಾಗಿದೆ, ರಿಪೇರಿ ಆಗಬೇಕಾದಂಥ ಸಾಧ್ಯತೆ ಇದೆ. ಎಲ್ಲ ರೋಡ್ಗಳು ಕೂಡ ಒಂದು ರೀತಿಯಲ್ಲಿ ಸಂಚರಿಸಿದ ಸ್ಥಿತಿಯಲ್ಲಿ ಇಟ್ಟಿದ್ದಾವೆ. ನಿಮ್ಮ ವಾಹಿನಿಯಲ್ಲಿ ನಾವು ಈಗ ನೋಡ್ತಾ ಇದ್ದೀವಿ ಸ್ವಲ್ಪ ಹೊತ್ತಿನ ಏನು ಕಡೆ ರಸ್ತೆಗಳೆಲ್ಲವೂ ಕೂಡ ಕೊಲ್ಗೆಟ್ಟು ಹೋಗಿದೆ. ಸೊ ಈ ಸವಾಲುಗಳು ಇದೆ. ಅವಾಗಲೂ ಕೂಡ ಹೆಗ್ಡೆಯವರು ಕೂಡ ಅದೇ ಹೇಳಿದರು, ಏನು ಕೇಳಿದರೆ ರಸ್ತೆ ಏನಿದೆ ಇದನ್ನು ಸಮರ್ಪಕವಾಗಿ ನಿಯಂತ್ರಿಸಬೇಕಾದ್ದು, ಅದು ರೂಪಿಸ್ಕೊಳ್ಬೇಕಾದ್ದು, ರಿಪೇರಿ ಮಾಡಬೇಕಾದ್ದು ಹಲವಾರು ಸವಾಲುಗಳು ಇದೆ. ಅದರ ಜೊತೆಗೆ ಈಗ ಮಳೆ ಬರ್ತಾ ಇದೆ, ನಮಗೆ ಸಮಸ್ಯೆ ಇಲ್ಲ. ಈಗ ಬಜೆ ಅಂತ ಇಟ್ಕೊಳ್ಳಿ, ಬಜೆ ನೀರು ಉಡುಪಿ ಕೊಡುವಂಥ ಒಂದು ಸುವರ್ಣ ನಿಧಿ ಯೋಜನೆ, ಅದನ್ನೇನು ಮೊನ್ನೆ ತಾನೇ ಪ್ರಮೋದ್ ಹೇಳಿದ್ರು, ನಾವು ಇನ್ನೊಂದು ಹಂತದ ಕಾರ್ಯವನ್ನು ಮಾಡ್ತೇವೆ, ಮಣಿಪಾಲ ಎಂಡ್ ಪಾಯಿಂಟ್ ಹತ್ರ ಇನ್ನೊಂದು ಮಾಡ್ತೀವಿ ಅಲ್ಲ ಹೇಳಿದ್ದಾರೆ. ಆದರೆ ಅದನ್ನು ಮಾಡಿ ತೋರಿಸಬೇಕಾಗತ್ತೆ. ಇನ್ನು ಮುಖ್ಯವಾಗಿ ಡ್ರೈನೇಜ್ ಸಮಸ್ಯೆ ಇತ್ತೀಚೆಗೆ ಪತ್ರಿಕೆಗಳಲ್ಲಿ ಬಂತು ಸಾಕಷ್ಟು. ಅದು ನಿಮ್ಮ ಇದು ಬನ್ನಜ್ಜೆ ಏರಿಯಾ ಇರಬಹುದು, ಅಥವಾ ಮಣಿಪಾಲ ಉಡುಪಿ ರಸ್ತೆಗಳಿರಬಹುದು, ಅಥವಾ ಈ ಏರಿಯಾಗಳಲ್ಲಿ ಏನಾಗಿದೆ ಕೇಳಿ ಡ್ರೈನೇಜ್ ನಂಬರ್ 1 ಸಮಸ್ಯೆ ಆಗ್ತಾ ಇದೆ. ಇದನ್ನು ಮಾಡಬೇಕಾಗತ್ತೆ. ಹಲವಾರು ಸಮಸ್ಯೆಗಳಿದೆ. ಯಾಕೆ ಕೇಳಿದ್ರೆ ಒಂದೆರಡು ಸಮಸ್ಯೆಗಳ ಹಲವಾರು ಮಳೆಗಾಲದ ಬಂದಂಥ ಹಲವಾರು ಸಮಸ್ಯೆಗಳಿದೆ. ಅದು ಆಡಳಿತವನ್ನು ಚುರುಕುಗೊಳಿಸಬೇಕಾಗತ್ತೆ, ಬರೇ ಅಲ್ಲ ಆಡಳಿತವನ್ನು ಚುರುಕುಗೊಳಿಸಬೇಕಾಗತ್ತೆ. ಈ ಜವಾಬ್ದಾರಿ ಪ್ರಮೋದರಿಗೆ ಖಂಡಿತ ಇದೆ, ಇದನ್ನು ಮಾಡಲೇಬೇಕಾಗತ್ತೆ ಅವರು. ಓಕೆ ಶೆಟ್ರು, ಈಗ ನಾವೇನು ಯೋಚನೆ ಮಾಡ್ತಾ ಇತ್ತು, ಈಗ ಪ್ರಮೋದ್ ಮಧ್ವರಾಜು ಅವ್ರ ಜೊತೆಗೆ ಆಯಿತು. ಓಕೆ, ನನಗೆ ಒಂದು ಉದಾಹರಣೆ ತಗೊಳ್ತೆ. ನಾನು ಅವರು ಸಚಿವರಾಗಿ ಬಂದಾಗ ಏನು ಮೊದಲ ಬಾರಿಗೆ ಅವರು ನೇರವಾಗಿ ಬಂದಿದ್ದು, ಅವರ ಕಚೇರಿಗೆ ಬಂದ ನಂತರ ನೇರವಾಗಿ ಬಂದಿದ್ದು ಅವರು ಕುಂದಾಪುರದ ಏನು ಅಪಘಾತ ಆಯಿತು, 8 ಮಕ್ಕಳನ್ನು ಒಂದು ದುರಂತ ಆಯಿತು, ಆ ದುರಂತ ಆದ ಸ್ಥಳಕ್ಕೆ ಬಂದಿದ್ದರು. ಆ ಸಂದರ್ಭದಲ್ಲಿ ಒಂದು ಅನುಮಾನಗಳನ್ನು ಹುಟ್ಟಿಸುವಂಥ ಒಂದು ಘಟನೆ ನಡೀತು. ಏನಂತ ಹೇಳಿದರೆ, ಎಲ್ಲವೂ ಶಾಂತ ಆಗಿಲ್ಲ, ಪಕ್ಷದೊಳಗಿನ ಸಂಘರ್ಷಗಳೆಲ್ಲ ಶಾಂತ ಆಗಿಲ್ಲ ಅನ್ನುವಂಥದ್ದಕ್ಕೆ ಬೈಂದೂರಿನವರು ಯಾರೂ ಬರಲಿಲ್ಲ. ಬೈಂದೂರಿನ ಯಾವುದೇ ಕಾಂಗ್ರೆಸ್ ಲೀಡರ್ಸ್ ಇಲ್ಲ, ಅದಾದ ಮೇಲೆ MLC ಅವರು ಇಲ್ಲ. ಸೊ ಎಲ್ಲ ಒಂದು ಕಡೆ ಸರಿ ಅರ್ಥ ಆಯಿತು. ಇದು ಒಂದು ಎಕ್ಸಾಂಪಲ್. ಅದಾದ ಮೇಲೆ ಇನ್ನೊಂದು ಕಡೆ ಒಂದು ಕಾರ್ಯಕ್ರಮ ಆಯಿತು ಅವ್ರದ್ದು. ಆ ಸಂದರ್ಭದಲ್ಲೂ ಕೆಲವರು ಅವರು ಬಂದರು, ಇವ್ರು ಬರಲಿಲ್ಲ, ಕುಂದಾಪುರದವರು. ಇದು ಎಲ್ಲೋ ಒಂದು ಕಡೆ ಇನ್ನೂ ಕೂಡ ಗೊಂದಲತೆ ಇವತ್ತು ಇದೆ. ಎರಡು ವಿಚಾರ. ಒಂದು ಸ್ಥಾನ ಸಿಕ್ಕಿಲ್ಲ ಅನ್ನುವಂಥದ್ದು, ಇನ್ನೊಂದು ಒಳಗಿನ ಬ್ಲಾಕ್ಗಳ ಮಧ್ಯೆ ಇರುವಂಥ ಒಂದು ಗೊಂದಲಗಳು, ವೈಮನಸ್ಸು, ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ಅವ್ರು ಅಷ್ಟು ಮಾಡಿದ್ರು ಅನ್ನುವಂಥ ಕೂಡ ಇದು ಜವಾಬ್ದಾರಿಗಳು ಕೂಡ ಕಾಪಿನಲ್ಲಿದೆ, ಕಾರ್ಕಳದಲ್ಲಿದೆ. ಕಾಪಿನಲ್ಲಿ ಕೂಡ ಆ ಕಡೆ ಹೆಚ್ಚು ಅವರು ಆ ಕಡೆ ವಿಸಿಟ್ ಮಾಡಿದಾಗ ಕಾಣುವುದಿಲ್ಲ ಹೆಚ್ಚು ಇದೆ. ಅಂದ್ರೆ ಇದನ್ನು ಬಗೆಹರಿಸಿಕೊಳ್ಳಬೇಕಾಗುತ್ತೆ, ಬಗೆಹರಿಸಿಕೊಳ್ಳಬೇಕಾದಂಥ ಒಂದು ಜವಾಬ್ದಾರಿ. ಅದು ಕೂಡ
ಪ್ರಮೋದ್ ಮಧ್ವರಾಜ್ ಮೇಲೆ ಇದೆ, ಉಸ್ತುವಾರಿ ಸಚಿವರಾಗಿ ಸರ್ಕಾರದ ಪ್ರತಿನಿಧಿಯಾಗಿ ಇದೆ ಅಂತ. ಇದರ ಮಧ್ಯದಲ್ಲಿ ನಾವು ಮತ್ತೆ ಮುಂದೆ ಭ್ರಷ್ಟಾಚಾರದ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ವೀಕ್ಷಕರೇ. ಅದರ ಮೊದಲು ನಾವು ತಗೊಳ್ತಾ ಇದ್ದೇವೆ ಒಂದು ಸಣ್ಣ ವಿರಾಮ. ವಿರಾಮದ ಬಳಿಕ ಮತ್ತೆ ಪಬ್ಲಿಕ್ ಮೇಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ವೀಕ್ಷಕರೇ. ನಾವೇನು ಪ್ರಮೋದ್ ಮಧ್ವರಾಜ್ ನೂತನ ಸಚಿವರಾಗಿರುವಂಥ ಸವಾಲುಗಳು ಮತ್ತು ಪಕ್ಷ ಸಂಘಟನೆಯಲ್ಲಿ ಅವರಿಗಿರುವಂಥ ಜವಾಬ್ದಾರಿಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಏನು ಭ್ರಷ್ಟಾಚಾರ ರಹಿತ ಒಬ್ಬ ನಾಯಕನಾಗಿ ಹೊರಹೊಮ್ಮಿದಂಥ ಯುವ ನಾಯಕ, ಯುವ ಸಚಿವ, ಜಿಲ್ಲೆಯ ಮೊದಲ ಯುವ ಒಂದು ಏನು ಸರ್ಕಾರದ ಪ್ರತಿನಿಧಿಯಾಗಿ ಹೊರಹೊಮ್ಮಿದ್ದಾರೆ ಪ್ರಮೋದ್ ಮಧ್ವರಾಜ್ ಅವರು. ಅವರ ಏನು ಭ್ರಷ್ಟಾಚಾರ ರಹಿತ ಏನು ಇದು ಅವರದ್ದು ಹೆಡ್ ಬ್ಯಾಂಡ್ ಇದೆ, ಅದನ್ನು ಹೇಗೆ ಇಲಾಖೆಗಳಲ್ಲಿ ಮತ್ತು ಜನಸಾಮಾನ್ಯರಲ್ಲಿ ಮತ್ತು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಅನುಷ್ಠಾನಕ್ಕೆ ತಗೊಂಬರೋದು ಅನ್ನೋದ್ರ ಬಗ್ಗೆ ಅವರು ಏನು ಜವಾಬ್ದಾರಿಗಳನ್ನ ತಗೊಳ್ಬೇಕು, ಏನು ಅವರು ನಿರ್ವಹಿಸಬೇಕಾದ ರೋಲ್ ಏನು ಅನ್ನೋದ್ರ ಬಗ್ಗೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಮಾತಾಡ್ತಾರೆ. ಶೆಟ್ರೆ, ಖಂಡಿತವಾಗಿ. ಯಾಕೆ ಕೇಳಿದ್ರೆ ನೀವು ಹೇಳೋದಾಗಿ ಇದಾಗಲೇ ಪ್ರಮೋದ್ ಮಧ್ವರಾಜ್ ಅಂತ ಹೇಳಿದ್ರೆ ನಾನ್ ಕರಪ್ಟ್ ಮ್ಯಾನ್ ಅನ್ನೋ ಹೆಗ್ಗಳಿಕೆ ಅವರಿಗಿದೆ. ಆದರೆ ಒಂದು ಹೇಳ್ತೇನೆ, ನಾನೊಬ್ಬ ನಾನ್ ಕರಪ್ಟ್ ಅಂದರೆ ನಾನೇ ಒಬ್ಬ ನಾನ್ ಕರಪ್ಟ್ ಆದರೆ ಸಾಕಾಗೋದಿಲ್ಲ. ಯಾವಾಗ ನಾನೊಬ್ಬ ಶಾಸಕ ಸ್ಥಾನದಲ್ಲೂ ಒಂದು ಅಧಿಕಾರ ಸ್ಥಾನದಲ್ಲಿ ಇದ್ದಾಗ ನನ್ನ ಅಡಿಯಲ್ಲಿ ಯಾರಿದ್ದಾರೆ ಅಥವಾ ನನ್ನ ಸರದಿಯಲ್ಲಿ ಬರುವಂಥ ಯಾವುದೇ ಒಬ್ಬ ವ್ಯಕ್ತಿ ಅವನು ಕೂಡ ನಾನ್ ಕರಪ್ಟ್ ಮಾಡಬೇಕಾದ ಜವಾಬ್ದಾರಿನಲ್ಲಿರುತ್ತೆ. ಇದು ಯಾಕೆ ಕೇಳಿದರೆ, ಒಂದು ವೇಳೆ ನಾನು ತಗೊಳ್ಳದೇ ಇದ್ದೇನೆ ಸುಮ್ಮನೆ ಇದ್ಬಿಟ್ರೆ ನಾನು ಸಂಭಾವಿತನಾಗಿ ಅಡಿ ಇದ್ದವನು ತಗೊಳ್ತಾ ಹೋದರೆ ಒಂದು ಅರ್ಥದಲ್ಲಿ ಆ ಶಾಪ ನನಗೂ ತಲುಪುತ್ತೆ. ಯಾಕೆ ಅವಕಾಶ ಮಾಡಿ ಕೊಟ್ಟಿದ್ದೇನೆ ಅಂತ ಅರ್ಥ. ಸೊ ಇಲ್ಲಿ ಈ ಎಸ್ಪೆಷಲ್ ನಾನು ಹೇಳುವಂಥದ್ದು ಅವರ ಇಲಾಖೆಗೆ ಸಂಬಂಧಪಟ್ಟಂತೆ ಇರಬಹುದು, ಜಿಲ್ಲೆಗೆ ಸಂಬಂಧಪಟ್ಟ ಆಡಳಿತ ಪ್ರತಿಯೊಂದು ವಿಂಗ್ ಅನ್ನು ಅವರು ನಿಯಂತ್ರಿಸಲೇಬೇಕಾಗತ್ತೆ. ಇನ್ನೊಂದು ಸವಾಲಿದೆ ನೋಡಿ, ಸುಲಭ ಅಲ್ಲ ಇದು. ಇನ್ನೊಂದು ಸವಾಲಿದೆ. ಫಾರ್ ಎಕ್ಸಾಂಪಲ್ ಏನು ಕೇಳಿದ್ರೆ, ಅವ್ರು ಏನು ಮಾಡ್ತಾರೆ, ಇಲಾಖೆಗಳಿಗೆ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ. ಇವರ ಅಡಿಯಲ್ಲಿ ಇವರ ಪಕ್ಷದವರೇ ಇರ್ಬೋದು, ಬೇರೆ ಪಕ್ಷದವರೇ ಇರಬಹುದು, ಕಾಂಟ್ರಾಕ್ಟ್ದಾರ್ ಇರ್ತಾರೆ. ಕಾಂಟ್ರಾಕ್ಟರ್ಗಳು ಏನಾಗಿರ್ತಾರೆ, ಶಾಮೀಲಾಗಿರ್ತಾರೆ. ಯಾರ ಜೊತೆ? ಅಧಿಕಾರಿಗಳ ಜೊತೆ. ಇವರಿಗೆ ಅಧಿಕಾರಿಗಳನ್ನು ಮುಟ್ಲಿಕ್ಕೆ ಆಗೋದಿಲ್ಲ. ಯಾಕೆ ಕೇಳಿದ್ರೆ ಅವರದ್ದೇ ಆದ ಕಾಂಟ್ರಾಕ್ಟ್ದಾರ್ ಇರ್ತಾರೆ. ಕಾಂಟ್ರಾಕ್ಟರ್ ಏನಿರ್ತಾರೆ, ಚುನಾವಣೆ ಸಂದರ್ಭದಲ್ಲಿ ನನಗೆ ಹೆಲ್ಪ್ ಮಾಡಿರ್ತಾರೆ. ಒಂದ್ ವೇಳೆ ನಾನು ಅದನ್ನು ಬ್ಲಾಕ್ ಮಾಡೋದು ಹೋದಾಗ ನನಗೆ ಬರುವಂತ ಅಬ್ಜೆಕ್ಷನ್ ಎಲ್ಲಿಂದ ಕೇಳಿದ್ರೆ ಅಧಿಕಾರಿಗಳಿಂದಲ್ಲ, ನನಗೆ ಬರುವಂತ ಅಬ್ಜೆಕ್ಷನ್ ಯಾರಿಂದ ಕೇಳಿದ್ರೆ ನನ್ನ ಕಾಂಟ್ರಾಕ್ಟ್ ಗುತ್ತಿಗೆದಾರರು. ನಿಮ್ಗೆ ಈಗ ನಾವು ಬೇಡ, ಚುನಾವಣೆ ಬಂದಾಗ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೇವೆ, ನಮ್ಮ ಇದರಿಂದ ಕೆಲಸ ಮಾಡ್ತೇವೆ, ಈಗ ನೀವು ನಮ್ಮ ವ್ಯವಹಾರಕ್ಕೆ ನೀವು ಅಡ್ಡಿ ಬಂದ್ರೆ ಹೇಗೆ ಅಂತ. ಅವಾಗ ಇವರು ಸಂಭಾವಿತರಾಗಿ ನಾನು ನಾನ್ ಕರಪ್ಟ್ ನಿಮ್ಗೆ ಅಲ್ಲಿ ಏನಾಗುತ್ತೆ ನನಗೆ ಗೊತ್ತಾಗುವುದಿಲ್ಲ ಅಂತ ಹೇಳಿಬಿಟ್ರೆ ಈ ಗೊಂದಲತೆಯಲ್ಲಿ ನಮ್ಮ ಪ್ರಮೋದ್ ಬೀಳುವಂತ ಸಾಧ್ಯತೆ ಇದೆ. ಯಾಕೆ ಕೇಳಿ ಸುಲಭ ಅಲ್ಲದು. ಒಬ್ಬ ನಾನು ನಾನ್ ಕರಪ್ಟ್ ಆಗಿ ಇಡೀ ವ್ಯವಸ್ಥೆಯನ್ನು ಬದಲಾಯಿಸಬೇಕಾದ್ರೆ ಈ ಎಲ್ಲವರನ್ನೂ ತಗೊಳ್ಬೇಕಾಗುತ್ತೆ. ಮಾಡೋದು ಸುಲಭ. ನಾನು ಕರಪ್ಟ್ ಆದ್ರೆ ನಾನು ಬೇರೆಯವರಿಗೆ ಹೇಳೋದು ಸುಲಭ. ಆದ ಕಾರಣ ಎಲ್ಲೊಂದ್ರೆ ಬರೇ ಪಾಠ ಮಾಡುವುದಲ್ಲ, ಆ ಪಾಠ ಮಾಡೋದ್ರ ಜೊತೆಗೆ ಅವ್ರಿಗೆ ಬುದ್ಧಿ ಕಲಿಸುವಂತ ಕೆಲಸ ಪ್ರಮೋದ್ ಮಾಡಲೇಬೇಕಾಗುತ್ತೆ. ಆವಾಗ ಇಡೀ ವ್ಯವಸ್ಥೆ, ಎಸ್ಪೆಷಲಿ ಆ ವ್ಯವಸ್ಥೆಯನ್ನು ಉಡುಪಿಯಿಂದಲೇ ಸ್ಟಾರ್ಟ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದು ದೊಡ್ಡ ಹೆಗ್ಗಳಿಕೆ ಅನ್ಸುತ್ತೆ. ಹೇಗೆ ಇಲಾಖೆಗಳಿಗೆ ಹೇಗೆ ಮಾಡುವುದು? ಇಲಾಖೆಗಳಂತ ಹೇಳಿದ್ರೆ ಖಂಡಿತವಾಗಿ ಅಧಿಕಾರಿಗಳನ್ನು ನಿಯಂತ್ರಿಸುವುದು ದೊಡ್ಡದೇನು ಕಥೆಯಲ್ಲ. ಯಾಕೆ ಕೇಳಿದ್ರೆ ಈಗ ಒಬ್ಬ DC ಇದ್ದವನೇ ನಾನ್ ಕರಪ್ಟ್ ಆಗಿಬಿಟ್ರೆ ಅವನ ಅಡಿಯಲ್ಲಿ ಇರುವ ಪ್ರತಿಯೊಬ್ಬನು ನಾನ್ ಕರಪ್ಟ್ ಆಗಿ ಇರ್ತಾನೆ. ಅದೇ ಸೂಪರ್ವಿಷನ್ ಇರುತ್ತೆ. ಅದು ಪ್ರಾಬ್ಲಮ್ ಎಲ್ಲಿ ಬರುವುದು ಕೇಳಿದ್ರೆ, ಇವರನ್ನು ಕರಪ್ಟ್ ಮಾಡುವುದು ಯಾವ ಜಾತಿ ಕೇಳಿದ್ರೆ ಈ ಸೋ ಕಾಲ್ಡ್ ಕಾಂಟ್ರಾಕ್ಟ್ದಾರರು. ಯಾಕೆ ಕೇಳಿದ್ರೆ ಇವರಿಗೆ ಯಾವುದೋ ಒಂದು ಮಿತಿಯೊಳಗೆ ಕಾಂಟ್ರಾಕ್ಟ್ ಆಗಬೇಕು, ಕೆಲಸ ಮುಗಿಸ್ಬೇಕು, ಅದು ಆಗೋದಿಲ್ಲ. ಇವೊಬ್ಬ ಇಂಜಿನಿಯರ್ ಸೂಪರ್ವಿಷನ್ ಮಾಡ್ತಾನೆ, ಇಲ್ಲಿ ಈ ಒಂದು ರಸ್ತೆ ಕಾಮಗಾರಿಗೆ ಸರಿ ಇಲ್ಲ, ಇದಕ್ಕೆ ಬೇಕಾದ ಪ್ರಮಾಣದಲ್ಲಿ ನೀವು ಸಿಮೆಂಟು ಅದನ್ನು ಬೆರೆಸಲಿಲ್ಲ ಅಂತ ಅಬ್ಜೆಕ್ಷನ್ ಹಾಕಿದಾಗ ಅವೇನು ಮಾಡ್ತಾನೆ, ಆ ಕಾಂಟ್ರಾಕ್ಟ್ದಾರ ಇವನನ್ನು ಶಾಮೀಲ್ಗೊಳಿಸ್ತಾನೆ, ಲಂಚಕ್ಕೆ ಒಳಪಡಿಸ್ತಾನೆ. ಅವಾಗ ಎಲ್ಲೋ ಒಂದು ರೀತಿಯ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಹೋಗುತ್ತೆ. ನಾನು ಯಾಕೆ ಕೇಳಿದೆ, ಇದನ್ನು ಹೇಗೆ ಸ್ಟಾಪ್ ಮಾಡ್ತೀರಿ? ನೀವು ಯಾರನ್ನು ಪ್ರಶ್ನೆ ಮಾಡ್ತೀರಿ? ನೀವು ಡೈರೆಕ್ಟ್ಲಿ ಯು ಕ್ಯಾನ್ ಕ್ವಶನ್ ಇಂಜಿನಿಯರ್. ಆದ್ರೆ ವಾಟ್ ಅಬೌಟ್ ಕಾಂಟ್ರಾಕ್ಟರ್? ಕಾಂಟ್ರಾಕ್ಟ್ ಏನ್ ಮಾಡ್ತಾನೆ, ಅವಾಗ ಕಾಂಟ್ರಾಕ್ಟ್ದಾರನೇ ಈ ಸಚಿವರಿಗೂ ಅಥವಾ ಶಾಸಕರಿಗೂ ವಿರುದ್ಧ ಬೀಳ್ತಾನೆ. ಚುನಾವಣೆಯಲ್ಲಿ ನಾವು ಹಣ ಚೆಲ್ಲಬೇಕಾಗತ್ತೆ ಅಥವಾ ನಾವು ನಮ್ಮ ಸಹಾಯ ನಿಮ್ಗೆ ಬೇಕಾಗತ್ತೆ. ಇಲ್ಲಿ ನೀವು ನಮಗೆ ಹಣ ಮಾಡಿಕೊಳ್ಳಿಕ್ಕೆ ಹೇಗೆ? ತಾಲೂಕ್ ಪಂಚಾಯತ್ ಸದಸ್ಯನ ಇರ್ಬೋದು, ಇಂಡೈರೆಕ್ಟ್ಲಿ ಅವನು ಕಾಂಟ್ರಾಕ್ಟ್ನೇ. ಜಿಲ್ಲಾ ಪಂಚಾಯತ್ ಸದಸ್ಯನ ಇರ್ಬೋದು, ಇಂಡೈರೆಕ್ಟ್ಲಿ ಅವನು ಕಾಂಟ್ರಾಕ್ಟ್ದಾರನಾಗಿರ್ತಾನೆ. ಅಂದ್ರೆ ಈ ಒಂದು ವರ್ತುಲದಲ್ಲಿ, ವಿಷವರ್ತುಲ ಇದು. ಕರಪ್ಷನ್ ಅಂತ ಹೇಳಿದ್ರೆ ಇದು ವಿಷವರ್ತುಲ. ಈ ವಿಷವರ್ತುಲ ಹೊರಗೆ ಬರ್ಲಿಕ್ಕೆ ಸುಲಭ ಇಲ್ಲ. ಅಷ್ಟು ದೃಢವಾದ ನಿರ್ಧಾರ ಪ್ರಮೋದ್ ತಗೊಂಡ್ರು ಮಾತ್ರ ಅವರು ನಾವು ನಾನ್ ಕರಪ್ಟ್ ಒಬ್ಬ ಶಾಸಕನೋ ಅಥವಾ ಸಚಿವನಂತ ಕರೀಬಹುದು. ಬಿಟ್ರೆ ಈ ವ್ಯವಸ್ಥೆಯನ್ನು ಬೆಳೆಸಲಿಕ್ಕೆ ಪೂರಕವಾದ ವಾತಾವರಣ ಮಾಡ್ರೆ ನಾನೊಬ್ಬನೇ ಸಂಭಾವಿತ ಅಂತ ಹೇಳಿದ್ರೆ ಬೆಲೆ ಬರೋಲ್ಲ ಅಲ್ಲಿ. ಮತ್ತೆ ಇಲ್ಲಿ ನಾನು ಗಮನಿಸಿದಾಗೆ ಎರಡು ವಿಚಾರ ಇದೆ. ಒಂದು, ಅಧಿಕಾರಿಗಳು ಮತ್ತೆ ಒಬ್ಬ ಜನಪ್ರತಿನಿಧಿಗಳ ನಡುವೆ ಇರುವ ಒಂದು ಸಂಬಂಧ ಖಂಡಿತ ಹೇಗಿದೆ ಅಂದ್ರೆ, ಕಾರ್ಯಾಂಗ ಮತ್ತು ಶಾಸಕಾಂಗ. ಏನು ಅಧಿಕಾರಿಗಳು ಕಾರ್ಯಾಂಗವನ್ನು ರೂಪಕ್ಕೆ ತರ್ತಾರೆ, ಜನಪ್ರತಿನಿಧಿಗಳು ಶಾಸಕಾಂಗವನ್ನು ಶಾಸನವನ್ನು ಮಾಡುವಂಥ ಕೆಲಸ ಮಾಡ್ತಾರೆ. ಆದರೆ ಅಧಿಕಾರಿಗಳ
ಕಂಟ್ರೋಲಿಂಗ್ ಜನಪ್ರತಿನಿಧಿಗಳ ಹತ್ರ ಇರಬೇಕು. ಖಂಡಿತ ಇರಬೇಕು. ಕಾನೂನು ರೀತಿಯಲ್ಲಿ ಅಧಿಕಾರಿಗಳು ಯಾವ ಕೆಲಸಗಳನ್ನು ಅನುಷ್ಠಾನಕ್ಕೆ ತರ್ತಾರೋ ಅಲ್ಲಿ ಮಧ್ಯಪ್ರವೇಶ ಮಾಡದೇ ಇರುವಂತ ಜವಾಬ್ದಾರಿ ಕೂಡ ಖಂಡಿತವಾಗಿ ಅದು ಪೊಲೀಸ್ ಜನಪ್ರತಿನಿಧಿಗಳ ಇಲಾಖೆ ಇರಬಹುದು, ಅಥವಾ ಯಾವುದೇ ಗಣಿಗಾರಿಕೆ ಇರಬಹುದು, ಯಾವುದೇ ಇರಬಹುದು, ಅಥವಾ ಮರಳುಗಾರಿಕೆ ಇರಬಹುದು. ಒಬ್ಬ ಅಧಿಕಾರಿ, ಒಬ್ಬ ನಿಷ್ಠಾವಂತ ಅಧಿಕಾರಿ ಇದ್ದಾನೆ ಅಂತ ಇಟ್ಕೊಳ್ಳಿ, ಯಾರೇ ಇರಬಹುದು, ಅವನು ಸಮರ್ಪಕವಾಗಿ ಕಾನೂನಿನಿಂದ ಜನಪರವಾಗಿ ಕೆಲಸ ಮಾಡ್ತಾ ಇದ್ದಾನೆ. ಅಲ್ಲಿ ಒಬ್ಬ ಶಾಸಕ ಅಲ್ಲಿ ಹಸ್ತಕ್ಷೇಪ ಮಾಡಲೇಬಾರದು. ಹೌದು, ಖಂಡಿತ ಮಾಡಲೇಬಾರದು. ಅದು ಅಕಸ್ಮಾತ್ ಮಾಡಿದ್ರು ಕೂಡ, ಈಗ ಒಬ್ಬ ಏನು ನಮ್ಮ ಹತ್ರ ದೂರು ತಗೊಂಡ್ಬರ್ತಾನೆ, ಅದು ಜೆನ್ವಿನ್ ಇದೆಯೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ನಾವು ಒಬ್ಬ ಅಧಿಕಾರಿಯನ್ನು ಸಂಪರ್ಕ ಮಾಡುವಾಗ ಜೆನ್ವಿನ್ ಏನಿದೆ ಅಂತ ಕೇಳಿದಾಗ ಅದು ನಿಜವಾಗ್ಲೂ ನನಗೆ ದೂರು ತಂದು ಕೊಟ್ಟ ಒಂದೇ ತಪ್ಪು ಇದೆ ಅಂತ ಅನಿಸಿದ್ರೆ ಖಂಡಿತ ಅಲ್ಲಿ ನಾವು ಅಧಿಕಾರಿಗಳಿಗೆ ಆ ತಪ್ಪಿನ ಪರವಾಗಿ ಕ್ರಮ ಕೈಗೊಳ್ಳು ಅನ್ನುವಂಥ ಒಂದು ಒತ್ತಡವನ್ನು ಹೇರುವಂಥ ಕೆಲಸವನ್ನು ನಿಲ್ಲಿಸಬೇಕು. ಜೊತೆಗೆ ಅದು ನಿಲ್ಲಿಸಿದಾಗ ಮಾತ್ರ ನೀನು ಭ್ರಷ್ಟಾಚಾರವನ್ನು ನಿಗ್ರಹಿಸು ಅಂತ ಹೇಳಲಿಕ್ಕೆ ಅದೇ ಒಬ್ಬ ಜನಪ್ರತಿನಿಧಿಗೆ ಅಧಿಕಾರ ಇರ್ತದೆ. ನಾನು ತಿನ್ನುವುದಿಲ್ಲ, ಆದ್ರೆ ನನ್ನ ಜೊತೆಗಿದ್ದವರು ತಿಂತಾರೆ, ನೀ ಅಧಿಕಾರಿ ತಿನ್ಬೇಡ ಅಂತ ಹೇಳಿದ್ರೆ ಅದು ಕೂಡ ತಪ್ಪಾಗ್ತದೆ ಅನ್ನುವಂಥ ಕೂಡ ಸಂದೇಶವನ್ನು ಅವರು ಪ್ರಮೋದ್ ಅವರು ಅನುಷ್ಠಾನದಲ್ಲಿ ತರಬೇಕು. ಅದು ನಮ್ಮ ಒತ್ತಾಯ ಕೂಡ. ಯಾಕೆ ಹೇಳಿದ್ರೆ ಅವಾಗ ನಾವು ಅವ್ರು ಹೇಳ್ಬೋದು, ಈಸ್ ನಾನ್ ಕರಪ್ಟ್ ಮ್ಯಾನ್, ಒಬ್ಬ ನಿಷ್ಠಾವಂತ, ಪ್ರಾಮಾಣಿಕ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದಿದ್ರೆ ಅದರಲ್ಲೇ ಇದ್ದು ನಾವು ಪ್ರಾಮಾಣಿಕತನ ತೋರಿಸ್ಲಿಕ್ಕೆ ಆಗೋಲ್ಲ. ಅದು ಖಂಡಿತವಾಗಿ ನಾವು ಹೇಳ್ಬೇಕಾಗತ್ತೆ ಅದ್ರ ಮಟ್ಟಿಗೆ. ಓಕೆ ಒಟ್ಟಾರೆಯಾಗಿ ಪ್ರಮೋದ್ ಮಧ್ವರಾಜ್ ಏನು ಸಚಿವರಾಗಿದ್ದಾರೆ. ಈಗ ಒಂದು ಪ್ರಶ್ನೆ ಸಾಮಾಜಿಕ ವಲಯದಲ್ಲಿ ಎದ್ದಿರ್ಬೋದು, ಏನಪ್ಪ ಇವರು ಒಂದು ಪ್ರಮೋದ್ ಮಧ್ವರಾಜ್ ಸಚಿವರಾದ ಕೂಡಲೇ ಇಷ್ಟೆಲ್ಲ ಮಾತಾಡಬೇಕಾ, 2 ಗಂಟೆ ಕೂತ್ಕೊಂಡು ಚರ್ಚೆ ಮಾಡಲಿಕ್ಕೆ ಏನಿದೆ, ಯಾರು ಮಾಡದೇ ಇದ್ದದ್ದನ್ನು ಇವರು ಮಾಡ್ತಾ ಇದ್ದಾರಾ ಅಥವಾ ಈ ಬೇರೆಯವರೆಲ್ಲ ಸರಿ ಮಾಡಿದಾರ ಅನ್ನುವಂಥ ಒಂದು ಪ್ರಶ್ನೆ ಬಂದಿರ್ಬೋದು ವೀಕ್ಷಕರೇ. ಆದರೆ ನಮ್ಮ ಉದ್ದೇಶ ಒಂದು ಸ್ಪಷ್ಟಪಡಿಸ್ತೇವೆ, ಅದು ಆರಂಭದಲ್ಲೇ ಸ್ಪಷ್ಟಪಡಿಸಬೇಕಿತ್ತು. ನಮ್ಮ ಉದ್ದೇಶ ಏನಂತ ಕೇಳಿದರೆ, ಒಬ್ಬ ಯುವ ನಾಯಕನಾಗಿ ನಮಗೆಲ್ಲ ಹೆಮ್ಮೆ, ಯುವಕರಿಗೆ ಸಾಕಷ್ಟು ನಿರೀಕ್ಷೆಗಳಿದೆ, ಜೊತೆಗೆ ಅವರಿಗೆ ಒಂದಷ್ಟು ಸವಾಲುಗಳಿದೆ. ಒಳ್ಳೆಯದನ್ನು ಮಾಡಿದರೆ ಏನು ಸುರೇಶ್ ನಾಯಕ್ ಅವರು ಹೇಳಿದರು, ನಾವು ಪಕ್ಷಾತೀತವಾಗಿ ನಾವು ಅವ್ರನ್ನ ಬೆಂಬಲಿಸ್ತೇವೆ ಅಂತ. ಜಯಪ್ರಕಾಶ್ ಹೆಗಡೆ ಅವರು ಹೇಳಿದರು, ನಾವು ಖಂಡಿತವಾಗಿ ನಮ್ಮ ಅನುಭವಗಳನ್ನು ನಾವು ಹಂಚಿಕೊಳ್ಳಿಕ್ಕೆ ರೆಡಿ ಇದ್ದೇವೆ, ಅವರು ನಮ್ಮ ಸಹಾಯ ಕೇಳಿ ನಾವು ಸಹಾಯ ಮಾಡಲಿಕ್ಕೆ ರೆಡಿ ಇದ್ದೇವೆ, ನಾವು ಜೊತೆ ಸೇರ್ಕೊಂಡು ಮಾಡಲಿಕ್ಕೆ ರೆಡಿ ಇದ್ದೇವೆ ಅನ್ನುವಂಥ ಅಭಿಪ್ರಾಯಗಳ ಸಾಮೂಹಿಕವಾಗಿ ಪಕ್ಷಾತೀತವಾಗಿ ಬರ್ತಾ ಇರುವಂಥ ಈ ಸಂದರ್ಭದಲ್ಲಿ ಒಂದು ದಿಟ್ಟವಾದ ಹೆಜ್ಜೆಯನ್ನು, ದಿಟ್ಟವಾದ ನಿರ್ಧಾರವನ್ನು ಪ್ರಮೋದ್ ಮಧ್ವರಾಜ್ ಸಚಿವರಾಗಿ ತಗೊಳ್ಬೇಕಾದಂಥ ಅಗತ್ಯತೆ ಇದೆ ಅನ್ನುವ ಕಾರಣಕ್ಕೆ ನಾವು ಈ ಚರ್ಚೆಯನ್ನು ಹಮ್ಮಿಕೊಂಡಿದ್ದೇವೆ. ವೀಕ್ಷಕರೇ, ಈಗ ಈ ರೀತಿಯಲ್ಲಿ ನಾವು ಒಂದು ಚರ್ಚೆ ಮಾಡ್ತಿರ್ಬೇಕಾದ್ರೆ ಶೆಟ್ರೆ ನೀವು ಹೇಳಿ, ಒಟ್ಟಾರೆಯಾಗಿ ಈಗ ನಾವು ಏನು ಇಷ್ಟು ಮಾಡಿದ್ದೇವೆ ಒಂದು ಕನ್ಕ್ಲೂಷನ್ಗೆ ಬರೋಣ. ಈ ಕನ್ಕ್ಲೂಷನ್ನಲ್ಲಿ ನಮ್ಮ ಮುಂದಿರುವ ಸವಾಲು, ನಮ್ಮ ಸಚಿವರ ಮುಂದಿರುವ ಸವಾಲುಗಳು ಒಟ್ಟಾರೆಯಾಗಿ ಏನು, ಅದಾದ ಮೇಲೆ ನಮ್ಮ ನಿರೀಕ್ಷೆಗಳು ಏನು, ಅದನ್ನು ಎಷ್ಟರ ಮಟ್ಟಿಗೆ ಇವರು ಮಾಡಲೇಬೇಕು, ಯಾಕಾಗಿ ಮಾಡಲೇಬೇಕು ಅನ್ನುವಂಥದ್ದನ್ನು ಖಂಡಿತವಾಗಿ ನಾವು ಒಂದು ಒಟ್ಟಾರೆ ಎಲ್ಲ ಇರೆಸ್ಪೆಕ್ಟಿವ್ ಪಾರ್ಟಿ, ಇರೆಸ್ಪೆಕ್ಟಿವ್ ಕ್ಯಾಸ್ಟ್, ಈ ಇಡೀ ಉಡುಪಿ ಜಿಲ್ಲೆಯನ್ನೇ ತಲೆಯಲ್ಲಿ ಇಟ್ಕೊಂಡು ಮಾತಾಡಿದಾಗ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ನಾವು ಒಬ್ಬ ಸಚಿವನಾಗಿ ಮಾಡಿದ್ದೇವೆ ಅಥವಾ ನಾವು ಪಡೆದಿದ್ದೇವೆ ಅನ್ನೋ ಹೆಮ್ಮೆ ನಮಗೆಲ್ಲ ಇದೆ. ಆದರೆ ಅವರ ಮುಂದೆ ಸವಾಲುಗಳಿದೆ. ಪ್ರಮೋದ್ ಬಂದ ತಕ್ಷಣ ಎಲ್ಲ ಸಮಸ್ಯೆಗಳು ಇತ್ಯರ್ಥ ಆಗುತ್ತಂತ ಅರ್ಥ ಅಲ್ಲ. ಇದಾಗಲೇ ಹೆಗಡೆ ಅವರು ಹೇಳಿದಾಗೆ ಸರ್ಕಾರದಿಂದ ಏನು ಸಿಕ್ಕತ್ತೆ ಅದನ್ನು ಪ್ರಾಮಾಣಿಕವಾಗಿ ಜನರಿಗೆ ತಲುಪಿಸುವಂಥ ಕೆಲಸ ಕನಿಷ್ಠ ಪಕ್ಷ ಅವರು ಮಾಡಬೇಕಾಗತ್ತೆ. ಈ 1.5 ವರ್ಷದಲ್ಲಿ ರಾತ್ರಿ ಬೆಳಗಾಗಿದ್ರೆ ಎಲ್ಲವನ್ನು ಮಾಡ್ತೇನೆ ಅಥವಾ ಚಿನ್ನದ ರಥವನ್ನು ಏರ್ತೇನೆ ಅಂತ ಆಗೋದಿಲ್ಲ. ಬಟ್ ಅಟ್ಲೀಸ್ಟ್ ಸರ್ಕಾರದ ಯೋಜನೆಗಳನ್ನು ಜನರಿಗೆ ಪ್ರಾಮಾಣಿಕ ತಲುಪಬೇಕು. ಮತ್ತು ಜನರ ಮುಂದಿರುವಂಥ ಕೆಲವು ಜಲವಂತ ಸಮಸ್ಯೆಗಳಿದೆ ಇವತ್ತು. ಅದು ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು, ವರಾಯಿ ಸಮಸ್ಯೆ ಇರ್ಬೋದು, ರಸ್ತೆ ಸಮಸ್ಯೆ ಇರ್ಬೋದು, ಕಡಲು ಕೊರತೆಗಳು ಇರ್ಬೋದು, ಅಥವಾ ಇಂಥ ಮೂಲಭೂತ ಸಮಸ್ಯೆಗಳಿಗೆ ಮೊದಲಾಗಿ ಅವರು ಸ್ಪಂದಿಸಬೇಕಾಗತ್ತೆ ಅಲ್ವಾ? ಅದು ಒಂದು. ಇನ್ನೊಂದು ನಾವು ನಿರೀಕ್ಷೆ ಮಾಡುವಂತಹದ್ದು, ನೀವು ಇದಾಗಲೇ ಹೇಳಿದಾಗ ಭ್ರಷ್ಟಾಚಾರ ಬೆಳಗ್ಗೆ ಪ್ರಾಮಾಣಿಕ ವ್ಯಕ್ತಿಯೇ ಕೂತಿರುವಾಗ ಪ್ರಾಮಾಣಿಕತನವನ್ನು ಎಲ್ಲ ಕ್ಷೇತ್ರಗಳಲ್ಲಿ ನಿರೀಕ್ಷೆ ಮಾಡ್ತಾ ಇದ್ದೇವೆ. ಯಾಕೆ ಆ ಒಂದು ನಿರೀಕ್ಷೆ ಇಟ್ಕೊಂಡು ನಾವು ವಾಹಿನಿ ಮೂಲಕ, ನಮ್ಮ ಸ್ಪಂದನ ವಾಹಿನಿ ಮೂಲಕ ಜನರನ್ನು ಎಚ್ಚರಿಸುವಂಥ ಕೆಲಸ, ಅರಿವು ಮೂಡಿಸುವಂಥ ಕೆಲಸ, ಜೊತೆಗೆ ಜನಪ್ರತಿನಿಧಿಗಳಿಗೂ ಕೂಡ ನಾವು ಮೌಲ್ಯಾಧಾರಿತವಾದ ಸಲಹೆ ಸೂಚನೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದೇವೆ. ಅದನ್ನು ಅವರು ಪಾಸಿಟಿವ್ ಆಗಿ ತಗೊಳ್ಬೇಕು, ಮತ್ತೆ ನಾನು ಮಾಡಿ ತೋರಿಸಿದ್ದೇನೆ ಅನ್ನುವುದನ್ನು ಅವರು ಪ್ರಕಟಪಡಿಸಬೇಕಂತ ನಮ್ಮ ನಿರೀಕ್ಷೆ ಕೂಡ ಇದು. ಓಕೆ ವೀಕ್ಷಕರೇ, ನಾವೊಂದಷ್ಟು ಹೊತ್ತು ಚರ್ಚೆ ಮಾಡಿದ್ವಿ, ಬಹಳ ಒಳ್ಳೆಯ ಚರ್ಚೆ ಆಗಿದೆ. ಬಹುಶಃ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇರ್ಬೋದು, ಅಥವಾ BJPಯ ಕಾರ್ಯಕರ್ತರು ಇರ್ಬೋದು, ಪಕ್ಷೇತರರು ಇರ್ಬೋದು, ಅಥವಾ ಸಾರ್ವಜನಿಕರು, ನಮ್ಮ ಆತ್ಮೀಯ ಪ್ರೇಕ್ಷಕರು ಇರ್ಬೋದು, ಒಂದಷ್ಟು ಹೊತ್ತು ನೀವು ನಮ್ಮ ಚರ್ಚೆಗಳನ್ನು ಕೇಳಿದಿರಿ. ಬಹುಶಃ ಏನೋ ಒಂದು ಒಳ್ಳೆಯ ಆಶಾ ಭಾವನೆಯೊಂದಿಗೆ ನಾವು ಮುಂದಿನ 2 ವರ್ಷಗಳನ್ನು ಕಳೀಲಿಕ್ಕೆ ಸಾಧ್ಯ ಇದೆ. ಅದು ಸಚಿವರಾದ ಪ್ರಮೋದ್ ಮಧ್ವರಾಜ್ ಅವರ ಜವಾಬ್ದಾರಿಯಲ್ಲಿದೆ ಅನ್ನುವಂಥದ್ದನ್ನು ನಾವು ಸೂಚ್ಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಒಂದನೇದಾಗಿ ಭ್ರಷ್ಟಾಚಾರ ನಿರ್ಮೂಲನೆಯನ್ನು ಮಾಡಲೇಬೇಕು ಸಚಿವರು, ಅದು ಖಂಡಿತವಾಗಿ. ಯಾಕಂದರೆ ಒಬ್ಬ ಭ್ರಷ್ಟಾಚಾರ ರಹಿತ ಸಚಿವರಾಗಿ ಏನು ಹಣೆಪಟ್ಟಿ ಹೊತ್ತು ಒಂದು ಉತ್ತಮ ಯುವ ನಾಯಕ ಅನ್ನುವಂಥ ಒಂದು ಗೌರವದೊಂದಿಗೆ ಅವರೇನು ಸಚಿವರಾಗಿ ಆಯ್ಕೆಯಾಗಿದ್ದಾರೆ, ಆ ಸಂದರ್ಭದಲ್ಲಿ ಅವರು ಮಾಡಲಿಕ್ಕೆ ಅವಕಾಶ ಇದೆ.
ನೀವು ಮಾಡಲಿಕ್ಕೆ ಆಗಿಲ್ಲ, ಈ ಸತಿ ಮಾಡಲಿಕ್ಕೆ ಆಗಿಲ್ಲ ಅಂದರೆ ಇನ್ನು ಯಾವತ್ತೂ ಯಾರಿಗೂ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ನಿರಾಶೆ ಕೂಡ ನಮ್ಮ ಜೊತೆಗೆ ಇದೆ ಅನ್ನುವಂಥದ್ದನ್ನು ನಾವು ಸೂಚ್ಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಇದರ ಜೊತೆಗೆ ಯುವಜನ ಸಬಲೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಚರ್ಚೆ ಮಾಡಿದ್ವಿ. ಸಾಕಷ್ಟು ಯುವಕ ಮಂಡಲ, ಯುವತಿ ಮಂಡಲಗಳು ನಮ್ಮ ರಾಜ್ಯದಲ್ಲಿ ಇದೆ. ಕ್ರೀಡಾ ಪ್ರತಿಭೆಗಳಿದೆ. ಎಷ್ಟೋ ಯುವಕ ಮಂಡಲಗಳು ಇವತ್ತು ಬೇಕಾದ ಅನುದಾನಗಳಿಲ್ಲದೆ, ಒಂದು ಕಟ್ಟಡ ಇಲ್ಲದೆ, ಯುವಕರಿಗೆ ಬೇಕಾದ ಸೌಲಭ್ಯಗಳನ್ನು ಕೊಡದೆ, ಒಂದು ವ್ಯವಸ್ಥೆಯೇ ಇಲ್ಲದೆ ಅನಾಥವಾಗಿ ಬಿದ್ದು ಹಳತಾಗಿ ಹೋದಂಥ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದೆ. ಯುವಜನ ಸಬಲೀಕರಣದ ಒಂದು ಅಂಗವಾಗಿ ತಾವು ಏನು ಖಾತೆ ವಹಿಸ್ಕೊಂಡಿದ್ದೀರಿ, ಯುವಕ ಮಂಡಲ, ಯುವತಿ ಮಂಡಲಗಳನ್ನು ಮತ್ತೆ ಗಟ್ಟಿ ಬೆಳೆಸುವಂಥ ಒಂದು ವ್ಯವಸ್ಥೆಯನ್ನು ನೀವು ಮಾಡಬೇಕು. ಮಾಧ್ಯಮಗಳು ನಿಮ್ಮ ಜೊತೆಗೆ ಈ ನಿಟ್ಟಿನಲ್ಲಿ ನಿಮಗೆ ಬೆಂಬಲವಾಗಿ ನಿಲ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು, ಸುಮಾರು 4-5 ದಶಕಗಳಿಗಿಂತಲೂ ಹೆಚ್ಚು ಸಮಯದಿಂದ ಹಕ್ಕುಪತ್ರ ಇಲ್ಲದೆ ಅನಧಿಕೃತ ಭೂಮಿಯಲ್ಲಿ ಕೂತು ತಮ್ಮ ಜೀವನವನ್ನು ತೆಗೆಯುತ್ತಿರುವಂತಹ 94C ಅರ್ಜಿಯಲ್ಲಿ ಒಂದು ಅವಕಾಶ ಏನು ಸರ್ಕಾರ ಕೊಟ್ಟಿದೆ, 94C ಮತ್ತು 94CC ಸಚಿವರಾಗಿ ನಿಮಗೆ ಕಂದಾಯ ಇಲಾಖೆಯ ಸಂಸದೀಯ ಕಾರ್ಯದರ್ಶಿಯಾಗಿ ನಿಮಗೆ ಆ ಜವಾಬ್ದಾರಿ ಇತ್ತು. ನೀವು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಿ, ಆದರೆ ಆಗಲಿಲ್ಲ. ದಯವಿಟ್ಟು ನೀವು ಸಚಿವರಾಗಿದ್ದೀರಿ, ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದೀರಿ, ನಿಮ್ಮ ಜವಾಬ್ದಾರಿ ಇದು, ನೀವು ಅದನ್ನು ಮಾಡಲೇಬೇಕು ಅಂತ ಸಾರ್ವಜನಿಕರ ಪರವಾಗಿ ಸ್ಪಂದನ ವಾಹಿನಿಯ ಮೂಲಕ ನಾವು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಇದೇ ರೀತಿ 9 and 11 ಸಮಸ್ಯೆಗಳು ರೂರಲ್ ಅರ್ಬನ್ ಏರಿಯಾದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ತಂದೊಡ್ತಾ ಇದೆ. ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಭ್ರಷ್ಟಾಚಾರಗಳಾಗ್ತಿದೆ, ತಹಶೀಲ್ದಾರ್ ಕಚೇರಿಯಲ್ಲಿ ಭ್ರಷ್ಟಾಚಾರ ಆಗ್ತದೆ, RTO ಕಚೇರಿಯಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ. ಕೆಲವು ಸಲ RTO ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ವಹಿಸ್ತಾರೆ ಅಂತ ಹೇಳಿದರೆ, ವಾಹನಗಳ ಮರು ನವೀಕರಣ ಸಂದರ್ಭದಲ್ಲಿ, ಪರವಾನಗಿ ಮರು ನವೀಕರಣ ಸಂದರ್ಭದಲ್ಲಿ ಗಾಡಿಯ ಚೆಸ್ಸಿ ನಂಬರ್ ಆಗಲಿ, ಎಂಜಿನ್ ನಂಬರ್ ಆಗಲಿ ಅದನ್ನೂ ಕೂಡ ನೋಡದೆ ಯಾರೋ ಬ್ರೋಕರ್ ಕೊಟ್ಟರು ಅಂತ ಹೇಳಿ ಸಿಗ್ನೇಚರ್ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಸಚಿವರೇ, ಇದು ತಮ್ಮ ಗಮನಕ್ಕೆ ಇದೆಯೋ ಇಲ್ಲವೋ ಗೊತ್ತಿಲ್ಲ. ತಾವು ಗಮನಕ್ಕೆ ಇಲ್ಲದಿದ್ದರೆ ಈ ಮೂಲಕ ತಮ್ಮ ಗಮನಕ್ಕೆ ತರ್ತೇವೆ. ದಯವಿಟ್ಟು RTO ಕಚೇರಿಯಲ್ಲಿ ನಡೀತಿರುವಂಥ ಭ್ರಷ್ಟಾಚಾರಕ್ಕೆ ತಾವು ತಕ್ಷಣದಲ್ಲೇ ಕಡಿವಾಣ ಹಾಕಬೇಕಾದ ಜವಾಬ್ದಾರಿ ಇದೆ ಅಂತ ಈ ಮೂಲಕ ಹೇಳ್ತೇನೆ. ಪ್ರತಿ ತಾಲೂಕಿಗೂ ಕೂಡ ಒಂದು ಕ್ರೀಡಾಂಗಣದ ವ್ಯವಸ್ಥೆ ಮಾಡಿ ಕೊಡಬೇಕು. ಇರುವ ಕ್ರೀಡಾಂಗಣವನ್ನು ಉನ್ನತೀಕರಣ ಮಾಡಬೇಕು, ಉನ್ನತ ದರ್ಜೆಗೆ ಏರಿಸಬೇಕು, ಮೇಲ್ದರ್ಜೆಗೆ ಕೊಂಡೊಯ್ಯಬೇಕು. ಆ ಮೂಲಕ ಯುವಕರಿಗೆ, ಮಹಿಳೆಯರಿಗೆ, ಯುವತಿಯರಿಗೆ ಕ್ರೀಡೆಯಲ್ಲಿ ತಮ್ಮ ಹೆಚ್ಚು ಆಸಕ್ತಿಗಳನ್ನ ವಹಿಸಿಕೊಳ್ಳಲಿಕ್ಕೆ ಅವಕಾಶ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ತಮ್ಮ ಏನು ಆಡಳಿತಾವಧಿಯಲ್ಲಿ, ಅಧಿಕಾರಾವಧಿಯಲ್ಲಿ ಉಡುಪಿ ಜಿಲ್ಲೆಯನ್ನು ಸಶಕ್ತವಾಗಿ ಕ್ರೀಡಾ ಒಂದು ಪ್ರತಿಭೆಗಳನ್ನು ಬೆಳೆಸಲಿಕ್ಕೆ ಸಾಕಷ್ಟು ಪ್ರತಿಭೆಗಳು ನಮ್ಮಲ್ಲಿ ಬೆಳಕಿಗೆ ಬಂದಿವೆ. ಇನ್ನು ಅದೆಷ್ಟೋ ಪ್ರತಿಭೆಗಳು ಕತ್ತಲಲ್ಲಿವೆ. ಅಂಥದ್ದನ್ನು ನಾವು ಗುರುತಿಸುವ ಕೆಲಸ ನಾವು ಮಾಡ್ತೇವೆ. ಅವರನ್ನು ಬೆಳೆಸುವಂಥ ಮತ್ತು ನಿಮ್ಮ ಏನು ಸರ್ಕಾರದ ಮತ್ತು ಇಲಾಖೆಯ ವತಿಯಿಂದ ಅಭಿವೃದ್ಧಿಪಡಿಸುವಂಥ ಕೆಲಸಗಳನ್ನ ನೀವು ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದರ ಜೊತೆಗೆ ಜಯಪ್ರಕಾಶ್ ಹೆಗಡೆ ಅವರೊಂದು ಮಾತು ಹೇಳಿದರು, ಕೇವಲ ಶಾಸಕನಾಗೋದು, ಸಚಿವನಾಗೋದು ಮಾತ್ರ ನನ್ನ ಕೆಲಸ ಅಲ್ಲ, ಸರ್ಕಾರದ ಬಂದ ಅನುದಾನವನ್ನು ಅನುಷ್ಠಾನಗೊಳಿಸೋದು ಮಾತ್ರ ಕೆಲಸ ಅಲ್ಲ. ಅದು ಕೂಡ ಆಗ್ತಾ ಇಲ್ಲ ಬಿಡಿ, ಅದು ಮಾತ್ರ ನನ್ನ ಜವಾಬ್ದಾರಿ ಅಲ್ಲ, ಒಬ್ಬ ಸಚಿವನ ಜವಾಬ್ದಾರಿ ಅಲ್ಲ. ವಿಧಾನಸಭೆಯಲ್ಲಿ, ಸಂಪುಟ ಸಭೆಯಲ್ಲಿ ರಾಜ್ಯಪಾಲರ ಏನು ಭಾಷಣದ ಮೇಲೆ ಚರ್ಚೆ ಮಾಡುವಂಥದ್ದು, ಆಮೇಲೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟ ವಿಚಾರಗಳನ್ನು ಮಂಡನೆ ಮಾಡಿ ಅದನ್ನು ಚರ್ಚೆಗಿಡುವಂಥ ಜವಾಬ್ದಾರಿ ಕೂಡ ಪ್ರಮೋದ್ ಮಧ್ವರಾಜ್ ಮೇಲೆ ಇದೆ ಅಂತ ಹೇಳುವಂಥ ಒಂದು ಸ್ಪಷ್ಟವಾದ ಒಂದು ಮಾಹಿತಿಯನ್ನು ನಾವು ನಿಮಗೆ ಈ ಮೂಲಕ ಕೊಡಲಿಕ್ಕೆ ಇಷ್ಟಪಡ್ತೇವೆ. ಅಮೃತ್ ಶೆಣಿಯವರು ಕಾಂಗ್ರೆಸ್ ಮುಖಂಡರಾಗಿ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದಾರೆ. ಪಕ್ಷದ ನಾಯಕರಾಗಿ ಕೂಡ ಅವರು ಒಂದು ಯುವ ನಾಯಕರಾದ ತಮ್ಮ ಮೇಲೆ ಒಂದು ಒಳ್ಳೆಯ ಭರವಸೆನ ಇಟ್ಟಿದ್ದಾರೆ. ಅದನ್ನು ಹುಸಿ ಮಾಡಬೇಡಿ. ಆಮೇಲೆ BJPಯ ಒಂದು ನಾಯಕರಾದ ಸುರೇಶ್ ನಾಯ್ಕ್ ಅವರು ನಮ್ಮ ಜೊತೆಗೆ ಮಾತಾಡ್ತಾ ನಿಮಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ನಿಮ್ಮ ಮೇಲೆ ಅವರು ಕೂಡ ಒಂದು ನಿರೀಕ್ಷೆ ಇಟ್ಟಿದ್ದಾರೆ. ಅವರ ನಿರೀಕ್ಷೆಯನ್ನು ಹುಸಿ ಮಾಡಬೇಡಿ. ಇನ್ನು 2 ತಿಂಗಳಲ್ಲಿ ನಿಮಗೆ ಏನು ಅವಕಾಶ ಇದೆ, ಅದು 2 ತಿಂಗಳಂದರೆ 2 ವರ್ಷ ಅಂದರೆ ಏನು ಸಣ್ಣ ಅವಧಿ ಅಲ್ಲ. ಅದು ಮಾಡಲಿಕ್ಕೆ, ಯುವಕರಾಗಿ ನೀವು ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳು ಈ 2 ವರ್ಷಗಳ ಅವಧಿಯಲ್ಲಿ ಇರ್ತದೆ ಅಂತ ಹೇಳುತ್ತೇವೆ. ಜಯಪ್ರಕಾಶ್ ಹೆಗಡೆ ಅವರು ಕೂಡ ಒಂದು ಒಳ್ಳೆಯ ಅಭಿಪ್ರಾಯಗಳನ್ನು ತಮ್ಮ ಬಗ್ಗೆ ಹೇಳಿದ್ದಾರೆ. ಇದೆಲ್ಲವೂ ಕೂಡ ನಿಮ್ಮ ಒಂದು ಅಭಿವೃದ್ಧಿಯ ಹೆಜ್ಜೆಗೆ ಒಂದು ಪೂರಕವಾಗಿ, ದಾರಿದೀಪವಾಗಿ ಆಗಲಿ. ನಾವೇನು ಮಾಧ್ಯಮವಾಗಿ ನಾವೇನು ಬೆಳಕು ಚೆಲ್ಲುವಂಥ ಕೆಲಸ ಮಾಡ್ತೇವೆ, ಅದನ್ನು ಅಭಿವೃದ್ಧಿಪಡಿಸುವಂಥ ಒಂದು ಮಾದರಿಯ ಒಂದು ವ್ಯವಸ್ಥೆಯನ್ನಾಗಿ ಮಾಡುವಂಥ ಜವಾಬ್ದಾರಿ ತಮ್ಮ ಮೇಲೆ ಇದೆ ಅಂತ ಹೇಳ್ತಾ, ಏನು ಇವತ್ತು ಸವಾಲುಗಳನ್ನು ಹಾಗೆಯೇ ಭೇದಿಸ್ತಾ ಹೋಗಿ ಅಭಿವೃದ್ಧಿ ಕೆಲಸಗಳಲ್ಲಿ ತಾವು ಜಯಶಾಲಿಯಾಗಿ ನಮ್ಮ ಗ್ರಾಮದ, ನಮ್ಮ ಊರಿನ, ನಮ್ಮ ಜಿಲ್ಲೆಯ, ನಮ್ಮ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ತಾವು ಭಾಜನರಾಗಿ, ಏನು ಭ್ರಷ್ಟಾಚಾರ ರಹಿತ ಸಚಿವರು ಅಂತೇನು ಈಗ ಆರಂಭದಲ್ಲಿ ಒಂದು ಜನ ಹೇಳ್ತಾರೆ, ಆ ಮಾತನ್ನು ಉಳಿಸಿಕೊಳ್ಳಿ.
ನಿಮ್ಮ ಇಲಾಖೆಯ ಅಧಿಕಾರಿಗಳಲ್ಲೂ ಕೂಡ ಅದನ್ನು ಬೆಳೆಸಿಕೊಳ್ಳುವಲ್ಲಿ ನೀವು ಪ್ರಯತ್ನ ಮಾಡಿ ಅಂತ ಹೇಳ್ತಾ ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದಂತಹ ಪ್ರೊಫೆಸರ್ ಸುರೇಂದ್ರ ಶೆಟ್ಟಿ ಕೊಕ್ಕರ್ಣೆ ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಕೃತಜ್ಞತಾಪೂರ್ವಕವಾಗಿ ವಂದಿಸ್ತೇವೆ. ವೀಕ್ಷಕರೇ, ಇಷ್ಟೊತ್ತು ನಮ್ಮ ಚರ್ಚೆಯನ್ನು ತಾವು ಕೇಳಿದಿರಿ. ನಮ್ಮ ಪ್ರತಿ ವಾರವೂ ಕೂಡ ಶನಿವಾರ 8 ಗಂಟೆಗೆ, ರಾತ್ರಿ 8 ಗಂಟೆಗೆ ಪಬ್ಲಿಕ್ ಮೇಲ್ನಲ್ಲಿ ಒಂದು ಹೊಸ ಹೊಸ ವಿಚಾರಗಳ ಜೊತೆ ನಾವು ಚರ್ಚೆ ಮಾಡ್ತೇವೆ. ಬಹುಶಃ ತಾವು ಇದರ ಜೊತೆ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ನಮ್ಮ ಫೋನಿನ ಕಾರ್ಯಕ್ರಮದಲ್ಲಿ ಒಂದು ನಂಬರ್ ಕೆಳಗೆ ಬರ್ತದೆ ನಮ್ಮ ಸ್ಕ್ರಾಲಲ್ಲಿ. ಆ ಸಂದರ್ಭದಲ್ಲಿ ತಾವು ಕರೆ ಮಾಡಿ ತಮ್ಮ ಅಭಿಪ್ರಾಯಗಳನ್ನು, ತಮ್ಮ ಸಲಹೆಗಳನ್ನು ನಮಗೆ ಕೊಟ್ಟರೆ ಖಂಡಿತವಾಗಿ ನಾವು ಅದನ್ನು ಅನುಷ್ಠಾನಕ್ಕೆ ತರುವಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನಕ್ಕೆ ಬರ್ತೇವೆ ಅಂತ ಹೇಳ್ತಾ, ನಿರಂತರ ಸುದ್ದಿ ಮತ್ತು ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ಕಾರ.